विठ्ठल महाराज की, श्रीमद् विद्याधीराज स्वामी गुरु महाराज की, श्रीमद् विद्याधीश स्वामी गुरु महाराज की, श्री संस्थान पर्तगाली गोकर्ण मठ की। हाँ बंद चलता है। हाँ हरि ओम. ಸುಮಾರು 45-50 ನಿಮಿಷದಕ್ಕೂ 10 ವರ್ಷ ಚೆಲ್ಲಿ ನಿಧಿ ಕಾಮತ್ ತಿಗೆಲಮ್ಮ ವಿನಯ ಕಾಮತ್ ಹಂಗೆ ಲುಟ್ಟಿಸಿರೋನು ಭಾರಿ ಸುಂದರ ಭಜನ್ ಸಂಗ್ಲೆ ಪುರಾಜನನ ಚಪ್ಪಾಳಿ ಮಾರ್ನು ತಿಕ್ಕ ಮೆಚ್ಚಿಗೆ ಚೆರಡುವಾಂಕ ಹೊಗಳಿಸುತ್ತನೆ ಮೆಚ್ಚಿಗೆ ದಿವ್ಕ ತನಕ ಪ್ಯಾಟ್ ಕೊರ್ಕ ಅತ್ತ ಭಾಷೆಯ ಸಂಕ ಜಲರಿ ಅವರಿಗೆ ನಾವು ಮೆಚ್ಚುಗೆ ಸೂಚಿಸಿ ಮುಂದೆ ಬರಬೇಕು ಅನ್ನುವ ಒಂದು ಹಂಬಲವನ್ನು ಮತ್ತು ಈ ಮೂಲಕ ಬೆಂಬಲವನ್ನು ನೀಡಬೇಕು. ನಿಧಿ ಕಾಮತಾಕ ಪೂರಾಯ್ ಆಮೇಲೆ समाजातर्फेन शुभ हारैकोरनो तिका शिक्षांतू आणि संगीतांतूय मस्त लायक नाव काडो म्हणून देवालय मग्गोनो तिका आजी कार्यक्रम चंद करून दिलेल्याक सुंदर धन्यवाद. तशीची जयंत भट इतल सांचेलो कितल चंद करून हात गुंत पळ तेगेलो तेगेले आमगेले ಅರುಳು ಮಲ್ಲಿಗೆಯವರ ಮಾತಿನ ಮೋಡಿ ಇವನ ಬೆರಳಿನ ಮೋಡಿ ನೋಡಿ ನಾವು ಓಡಿ ಹೋಗಬೇಕು, ಅಷ್ಟು ಚೆನ್ನಾಗಿ ಅವನು ಹಾರ್ಮೋನಿಯಂ ನುಡಿಸಿದ್ದಾನೆ. ಅವನಿಗೂ ಉಜ್ವಲ ಭವಿಷ್ಯ, ತಬ್ಲಾ ಉಜ್ವಲ ಭವಿಷ್ಯ ಅವನ ವಿದ್ಯೆಯಲ್ಲಿ ಮತ್ತು ಈ ಸಾಧನೆಯಲ್ಲಿ ನೀಡಲಿ ಅಂಥೇಳಿ ಹಾರೈಸಿ ಇವತ್ತಿನ 2ನೇ ದಿವಸದ ಪ್ರವಚನ ನಾವು ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೇವೆ. ನಿನ್ನೆಯಿಂದ ನಾವು ವಿದ್ವಾಂಸರಾದ ಅತ್ಯಂತ ಸುಂದರ ಪ್ರವಚನಕಾರರಾದ ಅರುಳು ಮಲ್ಲಿಗೆ ಪಾರ್ಥಸಾರಥಿಯವರು ಅವರ ವಿಷ್ಣು ಸಹಸ್ರನಾಮದ ಬಗ್ಗೆ ಅವರು ನಿನ್ನೆಯಿಂದ ಪ್ರಾರಂಭ ಮಾಡಿ ನಮ್ಮೆಲ್ಲರಿಗೂ ನಿನ್ನೆ ಅವರ ಮಾತಿನ ಮೋಡಿಯನ್ನು ತೋರಿಸಿದ್ದಾರೆ. ನಾವೆಲ್ಲ ಕೇಳಿದ್ವಿ. ನಾನು ಹೇಳಿದಾಗೆ ಅರಳು ಹುರಿದಂತೆ ಅರಳು ಮಲ್ಲಿಗೆಯವರು ಮಾತಾಡ್ತಾರೆ ಮತ್ತು ಅವರ ಮಾತಿನ ಗತ್ತು, ಅವರು ನಮ್ಮದೇ ಕನ್ನಡ ನಾಡಿನ ಸೊತ್ತು ಅನ್ನೋದು ನಮಗೆ ತುಂಬ ಅಭಿಮಾನದ ಸಂಗತಿ. ನಿನ್ನೆ ಹಲವಾರು ವಿಷಯಗಳ ಬಗ್ಗೆ ಅವರು ಬೆಳಕು ಚೆಲ್ಲಿದ್ದಾರೆ. ವಿಷ್ಣು ಸಹಸ್ರನಾಮದ ಮಹಿಮೆ, ವಿಶೇಷವಾಗಿ ಆಸ್ಟ್ರೇಲಿಯಾದಲ್ಲಿ ಆದ ನಿಜವಾದ ಘಟನೆಯನ್ನು ಹೇಳಿ ಹೇಗೆ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ ಮಂತ್ರಗಳು ಮತ್ತು ನಮ್ಮ ಹಿಂದಿನವರ ಸಾಧನೆ, ಸಂಗೀತ ಇತ್ಯಾದಿ ಎಲ್ಲ ಹೇಗೆ ಮಾನವನ ಮೇಲೆ ಅಪಾರವಾದ ಪರಿಣಾಮ ಬೀರುತ್ತೆ, ವೈಜ್ಞಾನಿಕ ಯುಗದಲ್ಲೂ ಇಷ್ಟು ಪರಿಣಾಮಕಾರಿ ಆಗುತ್ತೆ ಅನ್ನೋದನ್ನು ಬಹಳ ಒಂದು ನಿದರ್ಶನಗಳ ಮೂಲಕ ಲೈವ್ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದು ಅತ್ಯಂತ ಮನೋಜ್ಞವಾಗಿತ್ತು ಮತ್ತು ನಮ್ಮೆಲ್ಲರಿಗೂ ಪ್ರೇರಣಾದಾಯಿಯಾಗಿತ್ತು. ಆ ರೀತಿ ಹಲವಾರು ವಿಷಯಗಳ ಬಗ್ಗೆ ಅವರು ನಮಗೆ ಬೆಳಕು ಚೆಲ್ಲಿದರು. ಪ್ರಾಯಶಃ ಪ್ರತಿಯೊಬ್ಬರು ಅವರ ಮಾತಿನ ಓಘ, ಹೇಳುವಂತಹ ಆ ವೇಗ, ಅದನ್ನು ಒಂದು ರೀತಿಯಲ್ಲಿ ಬೆಂಗಳೂರು ಕನ್ನಡದಲ್ಲಿ ಹೇಳಬೇಕಾದ್ರೆ ಎಂಜಾಯ್ ಮಾಡಿದರು ಅಂತ ಅಂದ್ಕೊಂಡಿದ್ದೀನಿ ನಾನು. ಅಷ್ಟು ಸುಂದರವಾದ ಸುಲಲಿತವಾದ ಕನ್ನಡ ನಮ್ಮೆಲ್ಲರಿಗೂ ಬಹಳ ಹರ್ಷವನ್ನು, ವಿಷಯದ ಜೊತೆ ಭಾಷೆಯ ಪ್ರಭುತ್ವ ಎರಡನ್ನೂ ನಾವು ನೋಡಿದ್ವಿ. ಇವತ್ತು 2ನೇ ದಿವಸದ ಪ್ರವಚನವನ್ನು ಮುಂದುವರಿಸಬೇಕು ಅಂತ ಸನ್ಮಾನ್ಯ ಅರಳು ಮಲ್ಲಿಗೆ ಪಾರ್ಥಸಾರಥಿಯವರ ಹತ್ರ ನಿವೇದನೆ ಮಾಡಿಕೊಂಡು ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆಯೇ ವಿಷ್ಣು ಸಹಸ್ರನಾಮ ಇವತ್ತು ನಮ್ಮ ಭಗಿನಿಯರು ಪ್ರಾರಂಭ ಮಾಡ್ತಾರೆ. ಅದಾದಮೇಲೆ ಅವರು ತಮ್ಮ ಸುಂದರ ಪ್ರವಚನವನ್ನು ನಿನ್ನೆಯಿಂದ ಮುಂದುವರಿಸಬೇಕು. ಹಾಗೆ ತಾವೆಲ್ಲರೂ ತಮ್ಮ ಈ ಮೊಬೈಲ್ ಫೋನನ್ನು ಸ್ವಲ್ಪ ಸೈಲೆಂಟ್ ಮೋಡಿಗೆ ಹಾಕಿ ಅದರ ಆವಾಜ್ ಬರದ ಹಾಗೆಯೇ ನಿಶಬ್ದವಾಗಿ ಚೆನ್ನಾಗಿ ಸಭಾ ಒಂದು ಮರ್ಯಾದೆಯನ್ನು ಕಾಪಾಡಿಕೊಂಡು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಾದಮೇಲೆ ಇವತ್ತಿನ ಸೇವಾದಾರರಿಗೆ ಸನ್ಮಾನವಾದ ಬಳಿಕ ಸಾಲಾಗಿ ಹಿಂದೆ ಉಪಹಾರಕ್ಕೆ ಹೋಗಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ನಿವೇದನೆ ಮಾಡಿಕೊಂಡು ಈಗ ನಮ್ಮ ಭಗಿನಿಯರಿಂದ ವಿಷ್ಣು ಸಹಸ್ರನಾಮ, ಅದಾದಮೇಲೆ
ಸನ್ಮಾನ್ಯ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು 2ನೇ ದಿವಸದ ಪ್ರವಚನವನ್ನು ಮುಂದಿರಿಸಬೇಕಂತೇಳಿ ಅವ್ರ ಹತ್ರ ಆತ್ಮೀಯವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನಿವೇದನೆ ಮಾಡ್ಕೊಳ್ತೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಶ್ರೀರಾಮ ರಾಮೇತಿ ಬಿಟ್ಟನು ಅಲ್ಲಿ permission. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरयेत् व्यासं वसिष्ठनप्तारं शक्ते पौत्रमकल्मषं पराशरात्मजं वन्दे शुकतातं तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे यस्य स्मरणमात्रेण जन्म संसारबन्धनात् विमोचते नमस्तस्यै विष्णवे प्रभविष्णवे ॐ नमो विष्णवे प्रभविष्णवे श्रीवैशम्पायन उवाच श्रुत्वा धर्मान् शेषेण पावनानि च सर्वशः युधिष्ठिरः शान्तनवं पुनरेवाभ्यभाषत युधिष्ठिर उवाच किमेकं दैवतं लोके किं वापेकं परायणं स्तुवन्तकं कमर्चन्तः प्राप्नुयुर्मानवा शुभं को धर्म सर्वधर्माणां भवतः परमो मतः किं जपन्मुच्यते जन्तो जन्म संसारबन्धनात् श्रीभीष्म उवाच जगत्प्रभुं देवदेवम् अनन्तं पुरुषोत्तमं स्तुवन्नाम सहस्रेण पुरुषः सततोऽतिरः तमेव चार्चय नित्यं भक्त्या पुरुषमव्ययं ध्यायन् स्तुवनमस्यं च यजमानस्तमेव च अनादिनिधनं विष्णुं सर्वलोकमहेश्वरं लोकाध्यक्षं स्तुवन्नित्यं सर्वदुःखातिगो भवेत् ब्रह्मण्यं सर्वधर्मज्ञं लोकानां कीर्तिवर्धनं लोकनाथं महद्भूतं सर्वभूतभवोद्भवम् एष मे सर्वधर्माणां धर्मोऽधिकतमो मतः यद्भक्त्या पुण्डरीकाक्षं सवैरैचैनरः सदा परमं यो महत्तेज
रम्यपरायणम् पवित्राणिक्रम्यो मङ्गलानां च मङ्गलम् दैवतं देवतानां च भूतानां यो व्ययपिता यतः सर्वाणि भूतानि भवन्त्यादियुगागमे यस्मिन् च प्रलयं यान्ति पुनरेव युगक्षये तस्य लोकप्रधानस्य जगन्नाथस्य भूपते विष्णुर्नाम सहस्रमे शृणु पापभयापहम् यानि नामानि गौणानि विख्यातानि महात्मनः ऋषिभिः परिगीतानि तानि वक्ष्यामि भूतये ऋषिर्नाम्नां सहस्रस्य वेदव्यासो महामुनिः छन्दोनुष्टुप् तथा देवो भगवान् देवकीसुतः अमृतांशुद्भवो बीजं शक्तिर्देवकीनन्दनः त्रिसामारदयं तस्य शान्त्यर्थे विनियुज्यते विष्णुं जिष्णुं महाविष्णुं प्रभविष्णुं महेश्वरम् अनेकरूपदैत्यान्तं नमामि पुरुषोत्तमम् अस्य श्रीविष्णु दिव्यसहस्रनामस्तोत्रमहामन्त्रस्य श्रीवेदव्यासो भगवान् ऋषिः अनुष्टुप् छन्दः श्रीमहाविष्णु परमात्मा श्रीमन्नारायणो देवता अमृतांशुर्भवो भानुरिति बीजम् देवकी नन्दन सृष्टेति शक्तिः उद्भवः शोभनो देव इति परमो मन्त्रः शङ्खबृहन्नन्दकी चक्रीति कीलकम् शाङ्गधन्वा गदाधर इत्यस्त्रम् रताङ्गपाणिरक्षोभ्य इति नेत्रे त्रिसामा सामगसामेति कवचम् आनन्दं परब्रह्मेति योनिः ऋतुसुदर्शनकाल इति दिग्बन्धः श्रीविश्वरूप इति ध्यानम् श्रीमहाविष्णु प्रीत्यर्थे सहस्रनामकारायणे जपे विनियोगः क्षीरोदन्वत्तदेशे शुचिमणिगसैकते मौक्तिकानां मालातप्लासनस्तस्फटिकमणिमौक्तिकैर्मण्डिताङ्गः शुभ्रैरभ्रैरतभ्रैर्वलिविरचितैर्मुक्तपीयूषवर्षैः आनन्दीन पुनीयादरिगणिनगदा शङ्खपाणिर्मुकुन्दः भूपादौ यस्य नाभिर्यदसुरनिलश्चन्द्रसौर्यौ च नेत्रे कर्णावाशा शिरोदोर्मुखमपि दहनो यस्य वासेयमब्धिः अन्तस्तं यस्य विश्वं सुरनरकगो भोगि गन्धर्वदैते चित्रं रम्यते तं त्रिभुवनवपुषं विष्णुमीशं नमामि शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिध्यानगम्यं वन्दे विष्णुं भवभयहरं सर्वलोकैकनाथं मेघश्यामं पीतकौशेयवासं श्रीवत्साङ्कं कौस्तुभोदास्मिताङ्गं पुण्योपेतं पुण्डरीकायताक्षं विष्णुं वन्दे सर्वलोकैकनाथं सशङ्खचक्रं सकीटकुण्डलं सपीतवस्त्रं सरसिरुहेक्षणं सहारवक्षस्थलशौभिकौस्तुभं नमामि विष्णुं शिरसा चतुर्भुजम् छायायां पारिजातस्य हेमसिंहासनोपरि आसीनमम्बुदश्याममायताक्षामलङ्कृतां चन्द्राननं चतुर्बाहुं श्रीवत्साङ्कितवक्षसं रुक्मिणी सत्यभामाभ्यां सहितं कृष्णमाश्रये हरिः ॐ विश्वं विष्णुवषट्कारो भूतभव्यभवत्प्रभुः भूतकृद्भूतभृद्भावो भूतात्मा भूतभावनः भूतात्मा परमात्मा च मुक्तानां परमागतिः अव्ययः पुरुषः साक्षी क्षेत्रज्ञोऽक्षर एव च योगो योगविदां नेता प्रधानः पुरुषेश्वरः नारसिंहवपु श्रीमान् केशव पुरुषोत्तमः सर्वशर्व शिवस्ताणो भूता
सम्भवो भावनो भर्ता प्रभवः प्रभुरीश्वरः स्वयंभू शम्भुरादित्य पुष्कराक्षो महास्वनः अनादिनिधनो दाता विधाता धातुरुत्तमः अप्रमेयो ऋषिकेश पद्मनाभो वरप्रभुः विश्वकर्मा मनुस्पष्टस्तविष्टस्तविरो ध्रुवः अग्राह्य शाश्वत कृष्णो लोहिताक्षा प्रदर्दनः प्रभूतस्ते ककुधामा पवित्रं मङ्गलं परम् ईशान प्राणद प्राणो ज्येष्ठश्रेष्ठ प्रजापतिः हिरण्यगर्भो भूगर्भो माधवो मधुसूदनः ईश्वरो विक्रमी धन्वी मेधावी विक्रमक्रमः अनुत्तमो दुरादर्श कृतज्ञ कृतिरात्मवान् सुरेश शरणं शर्म विश्वरेता प्रजाभवः अह संवत्सरो व्याल प्रत्यय सर्वदर्शनः अज सर्वेश्वर सिद्ध सिद्धि सर्वादिरच्युतः प्रशाकपियमेयात्मा सर्वयोग विनिश्रितः वसुर्वसुमना सत्य समात्मा संमितः समः अमोघ पुण्डरीकाक्षो वृषकर्मा वृषाकृतिः रुद्रो बहुशिरा बभ्रो विश्वयोनिशुचिश्रवाः अमृत शाश्वत स्थाणु वरारोहो महातपाः सर्वग सर्वविद्वानो विश्वक्सेनो जनार्दनः वेदो वेदविदव्यङ्गो वेदाङ्गो वेदवित्कलिः लोकाध्यक्ष सुराध्यक्षो धर्माध्यक्ष कृताकृतः चतुरात्मा चतुर्व्यूह चतुर्दृष्ट चतुर्भुजः राजिष्णुर्भोजनं भोक्ता सहिष्णुर्जगदादिजः अनघो विजयो जेता विश्वयोनि पुनर्वसुः उपेन्द्रो वामन प्रांशुरमोघ शुचिरूर्जितः अतीन्द्र संग्रह सर्वो धृतात्मा नियमो यमः वेद्यो वैद्य सदा योगी वीरः माधवो मधुः अतीन्द्रियो महामायो महोत्साहो महाबलः महाबुद्धिर्महावीर्यो महाशक्तिर्महाद्युतिः अनिर्देश्य पुरुषीमान् अमेयात्मा महादीर्घ महेश्वासो महीभर्ता श्रीनिवासः सताङ्गतिः अनिरुद्ध सुरानन्दो गोविन्दो गोविदापतिः मरीचिदमनो हंस सुपर्णो भुजगोत्तमः हिरण्यनाभ सुतपा पद्मनाभ प्रजापतिः अमृत सर्वदक्षिंह सन्दाता सन्धिमासिरः अजो दुर्मर्षण शास्त्रा विश्रुतात्मा सुरारिः गुरु गुरुतमो धाम सत्य सत्य पराक्रमः निमिषो निमिष सर्वी वाचस्पतिरुदारैः अग्रणी रामणी श्रीमान् न्यायो नेता समीरणः सहस्रमूर्धा विश्वात्मा सहस्राक्ष सहस्रपात् आवर्तनो निवृतात्मा संवृत सम्प्रमर्दनः अह संवर्तको वह्निरविरोधरणीधरः सुप्रसादा प्रसन्नात्मा विश्वदग्विषभुग्विभुः सत्कर्ता सत्कृत साधु जन्नु नारायणो नरः असंख्येयो प्रमेयात्मा विशिष्ट शिष्टकृच्छुचिः सिद्धार्थ सिद्ध संकल्प सिद्धिद सिद्धि साधनः वृषाही वृषभो विष्णु वृषपर्वा वृषोदरः वर्धनो वर्धमानश्च विविक्त श्रुतिसागरः सुभुजो दुर्धरो वाग्मी महेन्द्रो वसुदो वसुः नैकरूपो बृहद्रूप शिटिविष्ट प्रकाशनः ओजस्तेजो द्युतिधरः प्रकाशात्मा प्रतापनः रुद्रस्रष्टाक्षरो मन्त्रः चन्द्रांशो भास्करद्युतिः अमृतांशुद्भवो भानु शशबिन्दु सुरेश्वरः औषधं जगतः सेतु सत्यधर्म पराक्रमः भूतभव्य भवन्नाथ पवन पावनो नरः कामः कामकृत्कान्त कामः कामपदप्रभुः युगादिर्यदुभावर्तो नैकमायो महाशनः अदृश्यो व्यक्तरूपश्च सहस्रजितनन्दजित इष्टो विशिष्टशिष्टेष्ट शिखण्डीनौ षोडशः क्रोधः क्रोधकृत्कर्ता विश्वबाहुर्महीधरः अच्युत प्रतित प्राण
देवो बृहद्भानुर्वाहिदेव पुरन्दरः अशोकसारणसार शूरशौरी जनेश्वरः अनुकूलशतावर्ता पद्मी पद्मनिवेक्षणः पद्मनाभोरविन्दाक्ष पद्मगर्भ शरीरभृत महद्विगतो वृद्धाक्ष्मा महाक्षो गरुडध्वजः अतुलशरभो भीम समयज्ञो हविर्हरिः सर्वलक्षणलक्षण्यो लक्ष्मीवांसमितिञ्जयः वीक्षरो रोहितो मार्गो हेतुर्दामोदरः सः महीधरो महाभागो वेगवानमिताशनः उद्भवः शोभनो देव श्रीगर्भ परमेश्वरः करणं कारणं कर्ता विकर्ता गहनो गुहः व्यवसायो व्यवस्थान संस्थानस्थानदो ध्रुवः परदी परमस्पष्ट तुष्ट पुष्ट शुभेषणः रामो विरामो विरजो मार्गो नेयो नयोनयः वीरशक्तिमतां श्रेष्ठो धर्मो धर्मविदुत्तमः वैकुण्ठ पुरुष प्राण प्राणद प्रणवक्रतुः हिरण्यगर्भ शत्रुघ्नो व्याप्तो वायुरदोक्षजः ऋतुसुदर्शन काल परमेष्टि परिग्रहः उग्र संवत्सरो दक्षो विश्रामो विश्वदक्षिणः विस्तारस्थावरस्ताणुं प्रमाणं बीजमव्ययम् अर्थोऽनर्थो महाकोशो महाभोगो महाधनः अनिर्विण्णस्तविष्टो भूधर्मयोपो महामकः नक्षत्रनेमि नक्षत्री शमक्षाम समीहनः यज्ञयुज्यो महेजश्च क्रतुसत्रं सदाङ्गतिः सर्वदर्शी विमुक्तात्मा सर्वज्ञो ज्ञानमुत्तमम् सुहृद सुमुख सूक्ष्म सुकोश सुपद सुरद मनोहरो जितक्रोधो वीरबाहु विदारणः स्वापन स्ववशो व्यापी नैकात्मा नैककर्मकट वत्सलो वत्सलो वसी रत्नगर्भो धनेश्वरः धर्मगुप्धर्मकृद्धर्मी सदसक्षरमक्षरम् अविज्ञाता सहस्रांशुर्विधाता कृतलक्षणः गवस्तिनेमि सत्त्वस्थ सिंहो भूतमहेश्वरः आदिदेवो महादेवो देवेशो देववृद्गुरुः उत्तरो गोपतिर्गोप्ता ज्ञानगम्य पुरातनः शरीरभूतवृद्भोक्ता कपीन्द्रो भूरिदक्षिणः सोमपो मृतपः सोम पुरुजित्पुरुसत्तमः विनयो जय सत्यसन्धो दाशारसात्मतां पतिः जीवो विनयिता साक्षी मुकुन्दो मितविक्रमः अम्बोनिधिरनन्तात्मा महोदनिशयोऽन्तकः अजो महारः स्वाभाव्योजिता मित्रप्रमोदनः आनन्दो नन्दनो नन्द सत्यधर्मातिविक्रमः महर्षि कपिलाचार्य कृतज्ञो मेदिनीपतिः त्रिपदशीर्षाध्यक्षो महाशृङ्ग कृतान्तकृत महावराहो गोविन्द सुषेण कनकाङ्गदी गुह्यो गवीरो गहनो गुप्तश्चक्रगदाधरः वेदास्वाङ्गोदिता कृष्णो दृढसङ्कर्षणोच्युतः वरुणो वारुणो वृक्ष पुष्कराक्षो महामनाः भगवान् भगहानन्दी वनमाली हलायुधः आदित्यो ज्योतिरादित्य सहिष्णुर्गतिसत्तमः सुधन्वाखण्डपरशो दारुणो द्रविणप्रदः दिवस्पृक्सर्वदग्वासो वाचस्पतिरयो निजः त्रिसामा सामगसाम निर्वाणं भेषजं विशक सन्न्यास त्रिचमशान्तो निष्ठा शान्तिपरायणं शुभाङ्ग शान्तिदस्रष्ट कुमुद कुवलेशयः बोहितो गोपतिर्गोप्ता वृषभाक्षो वृषप्रियः अनिवर्ती निवृतात्मा संक्षेप्ता क्षेमकृच्छिवः श्रीवत्सवक्षा श्रीवासा श्रीपति श्रीमताम्बरः श्रीधर श्रीश श्रीनिवास श्रीनिदेशे विभावनः श्रीधर श्रीकर श्रेय श्रीमान् लोकत्रयाश्रयः स्वक्षस्वङ्गशतानन्दो नन्दिर्ज्योतिर्गणेश्वरः विजितात्मा विधेयात्मा सत्कीर्ति चिन्ह संशयः उदीर्ण सर्वतश्चक्षुर्मनीष शाश्वतस्थिरः भूषयो भूषणो भूतिर्विशोक शोकनाशनः
अर्चिष्मानर्चितः कुम्भो विशुद्धात्मा विशोधनः अनिरुद्धो प्रतिरतः प्रद्युम्नो मितविक्रमः कालनेमिनिहा वीरः शौरी शूरजनेश्वरः त्रिलोकात्मातिलोकेश केशवः केशहाहै कामदेवः कामपाल कामी कान्तकृतागमः अनिर्देशः पुर्विष्णुर्वीरोऽनन्तो धनञ्जयः ब्रह्मण्यो ब्रह्मकृद्ब्रह्मा ब्रह्म ब्रह्मविवर्धनः ब्रह्मविब्राह्मणो ब्रह्मी ब्रह्मज्ञो ब्राह्मणप्रियः महाक्रमो महाकर्मा महातेजा महोरगः महाप्रकुर्यायज्वा महायज्ञो महाहविः स्तव्यस्तवप्रियस्तोत्रं स्तुतिस्तोतारणप्रियः पूर्णः पुरयिता पुण्यपुण्यकीर्तिर्नामयः मनोजवस्कीर्तकरो वसुरेता वसुप्रदः वसुप्रदो वासुदेवो वसुर्वस्मनाहरिः सद्गति सद्गति सत्ता सद्भूति सत्परायणः शूरसेनो यदो श्रेष्ठः सन्निवासः सुयामुनः भूतावासो वासुदेवः सर्वासु निलयो नरः दर्पः दर्पदो दत्तो दुर्धरोतापराजितः विश्वमूर्तिर्महामूर्तिर्दीप्तमूर्तिरमूर्तिमान् अनेकमूर्तिरव्यक्तः शतमूर्तिशताननः एकोनैकः सर्वकः किं यत्तत्पदमनुत्तमम् लोकबन्धुर्लोकनाथो माधवो भक्तवत्सलः सुवर्णवर्णो हेमाङ्गो वराङ्गश्चन्दनाङ्गदिः वीरः विषमशून्यो व्रताशीलचक्षरः अमानी मानदो मान्यो लोकस्वामीति लोकदर्ग सुमेधा मेधजो धन्य सत्यमेधाधराधरः तेजो वृषो द्युतिधरः सर्वशस्त्रभृताम्बरः प्रग्रहो निग्रहो व्यग्रो नैकश्यगो गदाग्रजः चतुर्मूर्तिश्चतुर्बाहु चतुर्व्यूहः चतुर्गतिः चतुरात्मा चतुर्भावः चतुर्वेदविदेकपात् समावर्तो निवृत्तात्मा दुर्जयो दुरतिक्रमः दुर्लभो दुर्गमो दुर्गो दुरावासो दुरारिः शुभाङ्गो लोकसारङ्गः सुतन्तु तन्तुवर्धनः इन्द्रकर्मा महाकर्मा कृतकर्मा कृतागमः उद्भवः सुन्दरः सुन्दो रत्ननाभः सुलोचनः अर्को वाजसन शृङ्गी जयन्तः सर्वविजयी सुवर्णबिन्दुरक्षोभ्य सर्ववागीश्वरेश्वरः महाह्रदो महागर्तो महाभूतो महानिधिः कुमुद कुन्दर कुन्द पर्जन्य पावनो निलः अमृतांशो मृतवपु सर्वज्ञ सर्वतोमुखः सुलभ सुव्रत सिद्ध शत्रुजित् शत्रुतापनः न्यग्रोधो दोम्बरोश्वत्थ चाणुराम्रनिषूदनः सहस्राक्षी सप्तजिह्वा सप्तैधा सप्तवाहनः अमूर्तिरनगोचिन्यो भयकद्भयनाशनः अणुग्रह प्रशस्तूलो गुणवन्निर्गुणो महान् अद्वतस्वदतशास्य प्राग्वंशो वंशवर्धनः भारव्रतगलितो योगी योगीश सर्वकामदः आश्रमश्रवण क्षाम सुपर्णो वायुवाहनः धनुर्धरो धनुर्वेदो दण्डो दमयितादमः अपराजितः सर्वसहो नियन्ता नियमो यमः सत्त्ववान् सात्विकः सत्य सत्यधर्मपरायणः अभिप्राय प्रियार्होरः प्रियकृत्प्रीतिवर्धनः विहाय सगतिर्ज्योति सुरुचिहुतभुग्विभुः रविविरोचन सूर्य सवितारविलोचनः अनन्तो हुतभुग्भोक्ता सुखजो नैकजोऽग्रजः अनिर्विण्णः सदामर्षि लोकाधिष्ठानमद्भुतः सनातनमः कपिलः कपिलव्ययः स्वस्तिदः स्वस्तिदः स्वस्ति स्वस्तिभुक् स्वस्ति दक्षिणः अरौद्र कुण्डली चक्री विक्रमोजितशासनः शब्दातिगा शब्दसः शिशिरः शर्वरीकरः अक्रूर पेशलो दक्षो दक्षिणः चमिणाम्बरः विद्वत्तमो वीतभय पुण्यश्रवणकीर्तनः उत्तारणो दुष्कटिः पुण्यो दुःस्वप्ननाशनः वीरः रक्षणः सन्तो जीवनः पर्यवस्थितः अनन्तरूपोऽनन्तश्रीजितमन्यो भयापः
चतुरश्रो गभीरात्मा विदिशो व्यादिशो दिशः अनादिर्भूर्भुवो लक्ष्मी सुवीरो रुचिराङ्गदः जननो जनजन्मादि भीमो भीमपराक्रमः आधारनिलयो दाता पुष्पहास प्रजागरः ऊर्ध्वगः सत्त्वताचार प्राणद प्रणवप्रणः प्रमाणं प्राणनिलय प्राणभृत् प्राणजीवनः तत्त्वं तत्त्वविदेकात्मा जन्म मृत्युजरातिगः भूर्भुवः स्वस्तरुसार सविता प्रपितामहः यज्ञो यज्ञपतिर्यज्वा यज्ञाङ्गो यज्ञवाहनः यज्ञपद्यज्ञपद्यज्ञी यज्ञभुग्यज्ञसाधनः यज्ञान्तकर्यज्ञगुह्य मन्नमन्नाद एव च आत्मयोनि स्वयं जातो वैखानसामगायनः देवकी नन्दन सृष्टा क्षितीश पापनाशनः शङ्खबृन्नन्दकी चक्री शाङ्गधन्वागदाधरः रथाङ्गपाणिरक्षोभ्य सर्वप्रहरणायुधः सर्वप्रहरणायुधो नमः इति वनमाली गदेशाङ्गी शङ्की चक्री च नन्दकी श्रीमान्नारायणो विष्णुर्वासुदेवो विरक्षतु वनमाली गदेशाङ्गी शङ्की चक्री च नन्दकी श्रीमन्नारायणो विष्णुर्वासुदेवो विरक्षतु वनमाली गदेशाङ्गी शङ्की चक्री च नन्दकी श्रीमन्नारायणो विष्णुर्वासुदेवो विरक्षतु श्रीवासुदेवो विरक्षतु ॐ नमः इति ईश्वर उवाच श्रीराम राम रामेति रमे रामे मनोरमे सहस्रनाम तत्तुल्यं राम नाम वरानने श्रीराम राम रामेति रमे रामे मनोरमे सहस्रनाम तत्तुल्यं राम नाम वरानने श्रीराम राम रामेति रमे रामे मनोरमे सहस्रनाम तत्तुल्यं राम नाम वरानने श्रीराम नाम वरानन ॐ नमः इति ब्रह्म उवाच नमोऽस्वनन्ताय सहस्रमूर्तये सहस्रपादाक्षि शिरोरुबाहवे सहस्रनामे पुरुषाय शाश्वते सहस्रकोटियुगधारिणे नमः सहस्रकोटियुगधारिणे नमः ॐ नमः इति संजय उवाच यत्र योगेश्वर कृष्णो यत्र पात्रो धनुर्धरः तत्र श्रीविजयो भूतिर्दुहानीतिर्मतिर्मम श्रीभगवानुवाच अनन्या चिन्तयन्तो मां ये जना पर्युपासते तेषां नित्याभियुक्तानां योगक्षेमं वहाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय सम्भवामि युगे युगे आता विषण्णा शिथिलाश्च भीताः घोरेषु च व्याधिषु वर्तमानाः संकीर्त्य नारायण शब्दमात्रं विमुक्ता दुःखा सुखिनो भवन्ति कायेन वाचा मनसेन्द्रिये वा बुद्ध्यात्मना वा प्रकृतिस्वभावात् करोमि यद्यत् सकलं परस्मै नारायणायेति समर्पयामि। अतः श्री विष्णु कृष्णार्पणमस्तु। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः।
ಯೋಂ ತಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯ ಕಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಚಾಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं मानरयूतमुख्यं श्रीरामदूतं शिरसा नमामि बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वञ्च हनुमत्स्मरणात् भवेत् मातर्मे मातरीश्वन् पितृगुरो भ्रातरिष्टाप्तबन्धो स्वामिन् सर्वान्तरात्मन् आचरचरयितज्जन्म मृत्यामयानां गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीं आशुदेव कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः नमो मध्य ಪರಮಾತ್ಮನ ಪಾದಪದ್ಮಗಳಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸ್ತಾ ಎಲ್ಲ ದೇವಾನುದೇವತೆಗಳಲ್ಲಿ ಋಷಿ ಮುನಿಗಳಲ್ಲಿ ಸಾಧು ಸಂತರಲ್ಲಿ ಸಂತ ಮಹಾಂತರಲ್ಲಿ ಇಂಥ ಒಂದು ಅಭೂತವಾಗಿರತಕ್ಕಂಥ ದೈವಿಕ ಆಧ್ಯಾತ್ಮಿಕ ವಾತಾವರಣವನ್ನು ತಮ್ಮ ತಪಶಕ್ತಿಯಿಂದ ನಿರ್ಮಿಸಿರತಕ್ಕಂಥ ಯತೀಶ್ವರರಾಗಿರತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಯವರಾಗಿರತಕ್ಕಂಥ ವಿದ್ಯಾಧೀಶ ತೀರ್ಥ ಶ್ರೀಪಾದ ಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ ಬಂದಿರತಕ್ಕಂಥ ಎಲ್ಲ ಭಕ್ತಜನ ಬಂಧುಗಳಿಂದ ನನ್ನ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಲ್ಲಿಸ್ತಾ ಇವತ್ತಿನ ಈ ಒಂದು ವಿಷ್ಣು ಸಹಸ್ರನಾಮದ ರಚನ ವಚನ ಪ್ರವಚನವನ್ನು ಪ್ರಾರಂಭ ಮಾಡೋದಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ತಗೊಳ್ತಾ ಇದ್ದೀನಿ. ವಿಷ್ಣು ಸಹಸ್ರನಾಮ ಅಂತಂದರೆ ಪರಮಾತ್ಮನ 1000 ಹೆಸರುಗಳ ಪ್ರಾರ್ಥನಾ ನಾಮಸ್ಮರಣೆ. ಹೇಳ್ತಾ 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 ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸಲ್ಲಿ ಅಫರ್ಮೇಷನ್ಸ್ ಅಂತ ಹೇಳ್ತಾರೆ. ನಾನು ಚೆನ್ನಾಗಿದ್ದೀನಿ, ನಾನು ಅದ್ಭುತ, ಐ ಕ್ಯಾನ್ ಡೂ ವಂಡರ್ಸ್, ಐ ಕ್ಯಾನ್ ಅಚೀವ್, ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ, ನಾನು ಡಿಸ್ಟಿಂಕ್ಷನ್ ಬರ್ತೀನಿ, ನಾನು ರ್ಯಾಂಕ್ ಬರ್ತೀನಿ, ದಿನ ಅಂದುಕೊಳ್ತಾ ಇರ್ರಿ, ಏನು ಅಂದ್ಕೊತಿರೋದಾಗೋಗುತ್ತೆ ಅಂತಂದ್ಬಿಟ್ಟು. ಹಾಗೆ ಮಹಾಬುದ್ಧಿರ್ ಮಹಾವೀರ್ಯೋ ಮಹಾತೇಜ ನೀನು ಹೇಳ್ತಾ ಇದ್ರೆ ವಿಷ್ಣು ಸಹಸ್ರನಾಮ ಹೇಳಿದರೆ ಅದಕ್ಕಿಂತ ದೊಡ್ಡ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಇಲ್ಲ. ನನ್ನ ಇಂಗ್ಲೀಷ್ ವಿಷ್ಣು ಸಹಸ್ರನಾಮನ ಯಾರು ತೊಗೊಂಡಿದ್ದೀರೋ ಒಂದು ಸರ್ತಿ ತೆಗೆದು ನೋಡಿ, ಬಿಗಿನಿಂಗ್ ಟು ಎಂಡ್ 10 ಪರ್ಸನಾಲಿಟಿ ಡೆವಲಪ್ಮೆಂಟ್ ಬುಕ್ಗಳನ್ನು ಪೂರ್ತಿ ಅಧ್ಯಯನ ಮಾಡಿದರೆ ಎಷ್ಟು ಎಂಪವರ್ ಆಗ್ತೀರಾ, ಎನ್ರಿಚ್ ಆಗ್ತೀರಾ. ಅದಕ್ಕಿಂತ ಹೆಚ್ಚು ಎಂಪವರ್ಮೆಂಟ್ ಬರುತ್ತೆ ವಿಷ್ಣು ಸಹಸ್ರನಾಮದಲ್ಲಿ. ದಟ್ ಈಸ್ ಅ ಪೊಟೆನ್ಷಿಯಲ್. ವಿಷ್ಣು ಸಹಸ್ರನಾಮ 1000 ನಾಮಗಳನ್ನು ಹೇಳಿದರೆ ಅಷ್ಟೊಂದು ಅದ್ಭುತ. ತುಕಾರಾಮ್ ಹೇಳ್ತಾರೆ, ಅಪ್ಪ 1000 ನಾಮ ಹೇಳಕ್ಕೆ ಬರಲಿಲ್ಲ ಅಂದರೆ ವಿಷ್ಣು ಸಹಸ್ರನಾಮದ ಒಂದು ನಾಮ ಹೇಳು ನೀನು, 1000 ನಾಮಗಳು ಹೇಳಿರತಕ್ಕಂಥ ಪುಣ್ಯ ಅದು ಬಂದ್ಬಿಡುತ್ತೆ. ಅಷ್ಟು ಶಕ್ತಿ ಕಾಣೋದು ಅಂತಂದ್ಬಿಟ್ಟು ತುಕಾರಾಮೇ ಹೇಳ್ತಾರೆ. ಒಂದು ವಿಷ್ಣುವಿನ ಒಂದು ನಾಮ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದರೆ ಗುರು ಹತ್ರ ಕೂತ್ಕೊಂಡು ಗುರುಮುಖೇನ ಒಂದು ಶಾಸ್ತ್ರವನ್ನು ಅಧ್ಯಯನ ಮಾಡಿರತಕ್ಕಂಥ ಪುಣ್ಯ ಫಲ ಬರುತ್ತೆ. ಒಂದು ಸಲ ಭಕ್ತಿಯಿಂದ ವಿಷ್ಣು ಸಹಸ್ರನಾಮ ಪೂರ್ತಿ ಹೇಳಿಕೊಂಡ್ರೆ 1000 ಶಾಸ್ತ್ರಗಳನ್ನು ಕಲ್ತಿರತಕ್ಕಂಥ ಅನುಗ್ರಹ ಆಗುತ್ತೆ. ಒಂದು ನಾಮಕ್ಕೆ ಅಷ್ಟೊಂದು ಅದ್ಭುತ ಶಕ್ತಿ ಇದೆ ಅಂತ, ಒಂದು ನಾಮಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ. 1000 ವರ್ಷದ ಹಿಂದೆ ಶ್ರೀರಂಗದ ದೇವಸ್ಥಾನದಲ್ಲಿ ರಾಮಾನುಜಾಚಾರ್ಯರು ಬೆಳಗ್ಗೆ 3:30 ಗಂಟೆಗೆ ಎದ್ದು ಬ್ರಾಹ್ಮಿ ಮುಹೂರ್ತಕ್ಕೆ ಕಾವೇರಿಯಲ್ಲಿ ಸ್ನಾನ ಮಾಡ್ಕೊಂಬಂದು ದೇವಸ್ಥಾನದ ಬಾಗಿಲ ತೆಗೆಸಿ ಕಾಮಧೇನು, ಆನೆ, ಕುದುರೆ, ಗೋವು, ಮಕ್ಕಳು ಎಲ್ಲ ದರ್ಶನ ಮಾಡಿಸಿ ರಂಗನಾಥನ ದರ್ಶನ ಮಾಡಿಕೊಂಡು ಅರ್ಚನೆ ಮಾಡಿ ಪೂಜೆ ಮಾಡಿ ಪ್ರಾತರ್ವಿಧಿಗಳು ಅಂದರೆ ಸುಪ್ರಭಾತ ಸೇವೆ ಎಲ್ಲ ಮುಗಿಸಿ ಬೆಳಗಿನ ನೈವೇದ್ಯ ಮಂಗಳಾರತಿ ಮುಗಿಸಿ 7 ಗಂಟೆಗೆ ಈಚೆಗೆ ಬರ್ತಾಯಿದ್ರು. ಈಚೆಗೆ ಬರೋ ಹೊತ್ತಿಗೆ ಮಂಗಳಾರತಿ ನೈವೇದ್ಯ ಆಗಿ ಮಂಗಳಾರತಿ ಆದ ತಕ್ಷಣ ರಾಮಾನುಜ ಸ್ವಾಮಿಗಳು ಈಚೆ ಬರ್ತಿದ್ದಾರೆ ಅಂದ ತಕ್ಷಣ ಪ್ರಸಾದ ವಿತರಣೆ ಪ್ರಾರಂಭ ಆಗೋದು. ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು, ಪುಳಿಯೋಗರೆ, ಮೊಸರನ್ನ
ಕೊಡೋರು, ದೊನ್ನೆಗಳಲ್ಲಿ ಕೊಡೋರು. ಆಗ ಒಂದಿನ ರಾಮಾನುಜಾಚಾರ್ಯರು ಎಲ್ಲ ಪೂಜೆಗಳು, ಅರ್ಚನೆಗಳು, ನೈವೇದ್ಯ, ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು 7:30 ಆಚೆಗೆ ಬಂದಿದ್ದಾರೆ. ಆಚೆಗೆ ಬಂದ ತಕ್ಷಣ ಅಲ್ಲಿ ಜಗಲಿ ಮೇಲೆ ಪ್ರಸಾದ ವಿತರಣೆ, ಭಟ್ರುಗಳು ಎಲ್ಲ ಕ್ಯೂ ನಿಂತ್ಕೊಳ್ತಾರೆ. ಬೆಳಗ್ಗೆ ಶ್ರೀರಂಗದ ಎಲ್ಲ ಕಡೆಯಿಂದ ಬರ್ತಾರೆ, ಭಕ್ತರು ಬರ್ತಾರೆ, ತಗೊಳ್ತಾರೆ. ಅವತ್ತು ಈಚೆಗೆ ಬಂದರೆ ಇವರು ಗದ್ದಲ ಜಗಳ ಅಲ್ಲಿ. ಆ ಪ್ರಸಾದ ಕೊಡೋನಿಗೆ ಇನ್ಯಾರಿಗೂ ಜಗಳ ಆಗ್ತಾಯಿದೆ. ರಾಮಾನುಜಾಚಾರ್ಯ ಬಂದರು. ಯಾಕ್ರು ಏನು ಗದ್ದಲ? ದೇವರು ಪ್ರಸಾದ ಕೊಡೋದಕ್ಕೂ ಗದ್ದಲ ಮಾಡ್ಕೋಬೇಕಾದ್ರು, ಶಾಂತ ಕೊಡೋಕ್ಕಾಗಲ್ಲ ಅಂತ. ನಾವು ಕರೆಕ್ಟಾಗಿದ್ದೀವಿ ಸರ್, ಎಲ್ಲ ಇವಂದೇ ತರಳೆ, ಇವನು ಯಾರಪ್ಪ ನೀನು? ಅಷ್ಟರಲ್ಲಿ ಆ ಪ್ರಸಾದ ಕೊಡೋರು, ಅಯ್ಯೋ ಇವನ ಕತೆ ಯಾಕೆ, ದಿನ ಬೆಳಿಗ್ಗೆ 4-5 ಬಟ್ಲು ತಂದುಬಿಡ್ತಾನೆ. ಫಸ್ಟು ನಾವು ಕೊಡೋ ದೊನ್ನೆ ಎಲ್ಲ ಇಸ್ಕೊಳ್ತಾನೆ, ಪಕ್ಕಕ್ಕೆ ಇಟ್ಕೊಳ್ತಾನೆ. ಆಮೇಲೆ ಬಟ್ಲನ್ನು ಹೀಗೆ ಹಿಡಿತಾನೆ, ಹಾಕಿದರೆ ಇನ್ನೊಂದು ಬಟ್ಲು ಹಿಡಿತಾನೆ. 4 ಬಟ್ಲು 4 ದೊನ್ನೆ ತೊಗೊಂಡು ಹೋಗ್ತಾನೆ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಅದಕ್ಕೆ ಇವತ್ತು ನಾವು ರೇಗಿದ್ವಿ. ಏನು ಒಂದಿನ ಸರಿ 2 ದಿನ ಸರಿ, ದಿನ ಬೆಳಿಗ್ಗೆ ಬಂದು ಊರಲ್ಲಿರೋ ಬಟ್ಲೆಲ್ಲ ತೊಗೊಂಬಂದು ಏನೋ ತೊಗೊಂಡೋದ್ರೆ ಏನಾಗಬೇಕಪ್ಪ ಅಂತ ಪಕ್ಕಕ್ಕೆ ಅವನು ಕರೆದ್ರು ರಾಮಾನುಜಾಚಾರ್ಯರು. ಅಲ್ವೋ, ಯಾಕೋ ಇಷ್ಟೆಲ್ಲ ತೊಗೊಂಡು ಹೋಗ್ತೀಯ? ಸ್ವಾಮಿ, ನಾನು ಹೆಂಡ್ತಿ ಹೋಗ್ಬಿಟ್ಟಿಯಾಳೆ, 4 ಮಕ್ಕಳಿದ್ದಾರೆ, ಅಡುಗೆ ಮಾಡೋಕ್ಕೆ ಬರಲ್ಲ ನನಗೆ, ಏನೂ ಗೊತ್ತಿಲ್ಲ ನನಗೆ, ಪ್ರಸಾದ ತೊಗೊಂಡು ಮಕ್ಕಳನ್ನ ಸಾಕ್ತಾಯಿದ್ದೀನಿ ಸ್ವಾಮಿ ಅಂತ. ಅಯ್ಯೋ, ಒಂದು ಕೆಲಸ ಮಾಡೋ, ಇಲ್ಲಿ ಪ್ರಸಾದ ಕ್ಯೂನಲ್ಲಿ ನಿಂತ್ಕೊಂಡು ತೊಗೊಂಡು ಜಗಳ ಮಾಡ್ಕೊಂಬಕ್ಕಿಂತ ಬೆಳಗ್ಗೆ ಎದ್ದು ವೇದ ಪಾರಾಯಣದ ಒಂದು ಸಿಸ್ಟಮ್ ಇದೆ, ವೇದ ಪಾರಾಯಣಕ್ಕೆ ಬಾ, ಅರ್ಧ ಗಂಟೆ ಪಾರಾಯಣ ಮಾಡ್ಕೊ, ಹೊಟ್ಟೆ ತುಂಬ ಪ್ರಸಾದ ಕೊಡ್ತೀವಿ, ತಿಂದುಕೊಂಡು ಹೋಗು, ತೊಗೊಂಡು ಹೋಗಪ್ಪ, ಇಲ್ಲಿ ಯಾಕೆ ಜಗಳ ಮಾಡ್ಕೊತೀಯೋ ಅಂತ. ಏನೂ ಬರಲ್ಲ, ವೇದ ಉಪನಿಷತ್ತು ಏನೂ ಗೊತ್ತಿಲ್ಲ, ಸ್ತೋತ್ರ ಮಂತ್ರಗಳು ಗೊತ್ತೇನೋ, ಏನೂ ಗೊತ್ತಿಲ್ಲ ನನಗೆ, ವಿಷ್ಣು ಸಹಸ್ರನಾಮ ಗೊತ್ತೇನೋ ನಿನಗೆ? ನಾನು ಚಿಕ್ಕ ವಯಸ್ಸಲ್ಲಿ ಅಮ್ಮ ಅಪ್ಪ ಇಬ್ಬರು ಹೋಗ್ಬಿಟ್ರು, ಯಾರೂ ಮುಂದೆ ನೋಡ್ಕೊಳ್ಳೂ ಇಲ್ಲ, ಹೇಳ್ಕೊಡ್ಲೂ ಇಲ್ಲ. ಅದು ನಾನು ಚಿಕ್ಕ ಹುಡುಗ ಇದ್ದೆ, ನಮ್ಮಪ್ಪ ನಮ್ಮಮ್ಮ ದಿನ ದೇವ್ರ ಮುಂದೆ ಕೂತ್ಕೊಂಡು ವಿಶ್ವಂ ವಿಷ್ಣು ವಶತ್ಕಾರೋ ಭೂತ ಭವ್ಯ ಭೂತೃ ಭೂತಕೃತ್ ಭೂತಭೃತ್ ಹೇಳ್ತಾ ಇದ್ದಿದ್ದು ಕಿವಿ ಅಷ್ಟೇ. ನಾನೇನು ಹೇಳ್ಕೊಳ್ಳಿಲ್ಲ, ಅವ್ರು ಹೇಳ್ತಾ ಇದ್ದಿದ್ದು ಕಿವಿ ಮೇಲೆ ಬಿತ್ತು. ಇಷ್ಟು ವರ್ಷ ಆದರೂ, ನನಗೆ 4 ಮಕ್ಕಳಾದರೂ ಕೂಡ ಅದು ಅಷ್ಟು ಜ್ಞಾಪಕ ಇದೆ, ಅದಕ್ಕಿಂತ ಹೆಚ್ಚಿಗೆ ಏನೂ ಗೊತ್ತಿಲ್ಲ. ಇಷ್ಟು ಗೊತ್ತಾ ಅಂತ. ಹೌದು, ಇನ್ನೊಂದು ಸರ್ತಿ ಹೇಳು ಅಂದರು. ವಿಶ್ವಂ ವಿಷ್ಣು ವಶತ್ಕಾರ ಭೂತ ಭವ್ಯ ಭೂತೃ ಭೂತಕೃತ್ ಭೂತಭೃತ್ ಅಂದ. ಭೂತಭೃತ್ ಬರುತ್ತೇನೋ? ಬರುತ್ತೆ ಸರ್. ಭೂತಭೃತ್ ಅಂದರೆ ಇಡೀ ಜಗತ್ತಿನ ಎಲ್ಲರನ್ನ, ಎಲ್ಲ ಜೀವಗಳನ್ನು, ಎಲ್ಲ ಪ್ರಾಣಿಗಳನ್ನು, ಪಶುಗಳನ್ನು, ಪಕ್ಷಿಗಳನ್ನು, ಕ್ರಿಮಿಗಳನ್ನು, ಕೀಟಗಳನ್ನು, ಬಡವರನ್ನು, ದೀನರನ್ನು, ದೂನರನ್ನು, ಅನಾಥರನ್ನು ಎಲ್ಲರನ್ನೂ ಸಹ ಸಾಕಿ ಸಲಹತಕ್ಕಂಥವನು ಭೂತಭೃತ್. ಎಲ್ಲರನ್ನೂ ಸಾಕು, ನಿನ್ನ ಸಾಕಲ್ವೇನೋ ಅವನು? ಒಂದು ಕೆಲಸ ಮಾಡು, ಬಾಯಲ್ಲಿ ಇದು ಕರ್ಕೊಂಡು ಹೋದರು, ತೀರ್ಥ ತಗೊಂಡ್ರು, ತೀರ್ಥ ಪ್ರೋಕ್ಷಣೆ ಮಾಡಿದ್ರು ರಾಮಾನುಜಾಚಾರ್ಯರು. ಮನೆಗೆ ಹೋಗು, ಪ್ರಸಾದ ತೊಗೊಂಡು ಮಕ್ಳಿಗೆ ಕೊಡು, ನೀನು ತಿನ್ನಬೇಡ, ಕೈಕಾಲು ತೊಳ್ಕೊ, ದೇವ್ರ ಮುಂದೆ ಕೂತ್ಕೋ, ವಿಷ್ಣು ಸಹಸ್ರನಾಮದ ಒಂದು ನಾಮ ಗೊತ್ತು ಅಂತ ಹೇಳಿದ್ಯಾ, ಭೂತಭೃತ್. ಕೂತ್ಕೊಂಡು ಭೂತಭೃತ್ 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 ನಿರಂತರ ಹೇಳ್ತಾರೆ, ಎಲ್ಲಿವರೆಗೂ ಆಗುತ್ತೋ ಅಲ್ಲಿಗೆ. ಆಮೇಲೆ ಕೈಕಾಲು ತೊಗೊಂಡು ಪ್ರಸಾದ ತೊಗೊತೀವಿ, ನೈವೇದ್ಯ ತೊಗೊತೀವಿ, ಏನು ತಗೋ, ಸ್ವಲ್ಪ ರೆಸ್ಟ್ ಮಾಡು, ತಿರ್ಗಾ ಬಂದು ಕೂತ್ಕೋ ಅಂತಂದರು. ಸ್ವಾಮಿ ಅನುಗ್ರಹ ಮಾಡಿದ್ದೀರಾ ಅಂತ ಹೋದ. ಅವ್ರ ಮಾತನ್ನು ಎಷ್ಟು ಗಂಭೀರವಾಗಿ ತಗೊಂಡ, ಭಕ್ತಿಯಿಂದ ತಗೊಂಡ. ಹೋದ, ಮಕ್ಕಳ ಮುಂದೆ ಆ ದೊನ್ನೆ ಪ್ರಸಾದ ಇಟ್ಟ, ಸ್ನಾನ ಮಾಡಿಕೊಂಡ, ಬಂದ, ದೇವ್ರ ಮುಂದೆ ಕೂತ್ಕೊಂಡ. ಭೂತಭೃತ್ 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 ಭಕ್ತಿಯಿಂದ ಶ್ರದ್ಧೆಯಿಂದ ಹೇಳಿದ್ದದು. ಅವ್ರು ಹೇಳಿದರು, ಭೂತಭೃತ್ ಅಂದರೆ ಜಗತ್ತಿನ ಎಲ್ಲರನ್ನ, ಎಲ್ಲ ಜೀವಿಗಳನ್ನು, ಎಲ್ಲ ಮನುಷ್ಯರನ್ನು, ಪ್ರಾಣಿಗಳನ್ನು, ಸಮಸ್ತರನ್ನು ಸಾಕಿ ಲಾಲನೆ ಮಾಡಿ, ಪಾಲನೆ ಮಾಡಿ, ಪೋಷಣೆ ಮಾಡಿ, ಚೆನ್ನಾಗಿ ನೋಡ್ಕೊಂಬನು. ನಿನ್ನ ನೋಡ್ಕೊಂಬಲ್ವೇನೋ? ಅದಕ್ಕೆ ಇತ್ತು ಹೇಳ್ತಿದ್ದ. ಸಾಯಂಕಾಲ ಆಯಿತು. ಸಾಯಂಕಾಲ ಆದ ತಕ್ಷಣ ಮಕ್ಕಳಿಗೆ ಊಟಕ್ಕೆ ಕೊಡಬೇಕಲ್ಲಪ್ಪ. ತಿರ್ಗಾ ಎದ್ದು ಒಂದು ತುಂಡು ಕಟ್ಕೊಂಡು ದೇವಸ್ಥಾನಕ್ಕೆ ಬಟ್ಟಲು ತೊಗೊಂಡು ಹೊರಡಬೇಕಲ್ಲ. ಬಟ್ಟಲು ತೊಗೊಂಬಕ್ಕೆ ಹೋಗ್ತಾನೆ, ಬಾಗಿಲ ಬಡಿದ್ರು, ಯಾರೋ ಬಾಗಿಲ ಬಡಿದ್ರು.
ಬಾಗಿಲು ತೆಗೆದ. ಮಠದಿಂದ ಸ್ವಾಮಿಗಳ ಶಿಷ್ಯ ಬಂದ್ಬಿಟ್ಟಿಯಾನೆ, ಟಿಫನ್ ಕ್ಯಾರಿಯರ್, ದೊಡ್ಡ ಕ್ಯಾರಿಯರ್ ತಂದ್ಬಿಟ್ಟಿಯಾನೆ. ಸ್ವಾಮೀಜಿ ಕಳಿಸಿದಾರೆ ತಗೊಳ್ರಿ ಪ್ರಸಾದ ಅಂತಂದ. ತೆಗೆದ್ರೆ ಬಟ್ಲು ತೆಗೆದ್ರೆ ಒಂದು ಬಟ್ಲಲ್ಲಿ ಸಿಹಿ ಪೊಂಗಲ್, ಒಂದು ಬಟ್ಲಲ್ಲಿ ಖಾರ ಪೊಂಗಲ್, ಒಂದು ಬಟ್ಲಲ್ಲಿ ಪುಳಿಯೋಗರೆ, ಒಂದು ಬಟ್ಲು ತುಂಬ ಮೊಸರನ್ನ, ಸಮೃದ್ಧಿ. ಎಲ್ಲೋ ಮನೆ ತುಂಬ ಸಮೃದ್ಧಿ. ಆನಂದ ಪಡ್ಬಿಟ್ಟ. ಎಂಥ ಸ್ವಾಮಿನಪ್ಪ, ಮನುಷ್ಯರೇನ್ರಿ ಅವರು, ದೇವತೆಗಳ್ರಿ ಅನ್ಕೊಂಬಿಟ್ಟ. ರಾತ್ರಿ ತಿರುಗಿ ಎಷ್ಟೊತ್ತಾದರೂ ನಿದ್ದೆ ಬರೋವರೆಗೂ ಭೂತ ಅಂದ್ಕೊಂಡಿದ್ದಾನೆ. ಬೆಳಗ್ಗೆ 4 ಗಂಟೆಗೆ ಎದ್ದ, ಸ್ನಾನ ಮಾಡ್ದ, ಕೂತ್ಕೊಂಡ, ಭೂತ ಅಂತ 6:45 ಆದ ತಕ್ಷಣ ಗಮನ ಆ ಕಡೆ ಹೋಯಿತು. ಪ್ರಸಾದ 7 ಗಂಟೆಗೆ ಕೊಡ್ತಾರೆ, 1/4 ಗಂಟೆ ನಡ್ಕೊಂಡು ಹೋಗ್ಬೇಕು ಅಂತ ಇದ್ದ. 6:50 ಎದ್ದುಬಿಟ್ಟು ಮಕ್ಕಳಿಗೆ ಹೇಳ್ದ, ಪ್ರಸಾದ ತಿನ್ರು, ನೀವು ಭೂತ ಹೇಳ್ಕೊಳ್ರು ಅಂತ ಸ್ವಲ್ಪ ಸಂಸ್ಕಾರ ಅಷ್ಟೊತ್ತಿಗೆ ಬಂದಿತ್ತು ಅಂದ. 6:55 ಹೊರಡಬೇಕು, ಬಾಗಿಲು ತೆಗಿತಾನೆ. ಶಿಷ್ಯ ಬಂದು, ಆಗಲೇ ಬಂದೆ, ಇನ್ನೂ ಬಾಗಿಲು ತೆಗೆದಿರಲಿಲ್ಲ ನೀವು ಅಂತ. ಏನು ಸ್ವಾಮಿಗಳು ಕಳಿಸ್ಯಾರ, ಪ್ರಸಾದ ತಗೊಳ್ಳಿ ಕೊಟ್ಟ. ಏನು ಸ್ವಾಮಿಗಳಪ್ಪ ಅವರು, ಅಯ್ಯಪ್ಪ ಮಧ್ಯಾಹ್ನ ಬೆಳಿಗ್ಗೆ ಸಾಯಂಕಾಲ ಪ್ರಸಾದ ಬರ್ತಾಯಿತ್ತು, ಭೂತವೃತ್ ಹೇಳ್ತಾನೆ ಇದ್ದ. ಮಠದಲ್ಲಿ ಸ್ವಾಮಿಗಳು 4 ದಿನ ಬಿಟ್ಟು ಕೇಳಿದರು, ಎಲ್ಲ ಬರಲಿಲ್ವೇನ್ರು ಅವನು? ಬರಲಿಲ್ಲ ಸ್ವಾಮಿ. ನೀವೇನಾದ್ರು ಬೈದ್ರ ಸ್ವಾಮಿ? ಯಾಕೋ ಬಂದಿಲ್ಲ ಅವನು? ಬೈಲಿಲ್ವಲ್ಲಪ್ಪ ನಾನು, ಯಾಕೆ ಬರಲಿಲ್ಲ ಪಾಪ? 1 ವಾರ ಆಯಿತು ಬರಲಿಲ್ಲ ಅವನು. 15 ದಿನ ಆಯಿತು ಬರಲಿಲ್ಲ ಅವನು. ಇವ್ರಿಗೆ ಬೇಜಾರಾಯಿತು. ನಾನು ಏನು ಅಂದ್ಬಿಟ್ಟು, ಏನೋ ಸಂಕೋಚ ಮಾಡ್ಕೊಂಡ, ಬೇಜಾರು ಮಾಡ್ಕೊಂಡ, ಗೊತ್ತಾಗಲಿಲ್ವಲ್ಲಪ್ಪ ಏನು ಮಾಡೋದು ಅಂತ. ಒಂದಿನ 20 ದಿನ ಆಗಿದೆಯಂತೆ. 3 ವಾರ ಪ್ರತಿನಿತ್ಯ ಅವರು ಕಾವೇರಿ ನದಿ ಸ್ನಾನ ಹೋಗ್ತಾರೆ. ಅವ್ರು ಸ್ನಾನಕ್ಕೆ ಹೋಗಿದ್ದಾರೆ ಕಾವೇರಿ ನದಿಗೆ. 4-4:15 ಗಂಟೆ ಸ್ನಾನ ಮಾಡಿದ್ದಾರೆ. ಈ ಋಷಿಗಳಿಗೆ, ಮುನಿಗಳಿಗೆ, ತಪಸ್ವಿಗಳಿಗೆ, ತೇಜಸ್ವಿಗಳಿಗೆ, ಧ್ಯಾನ ಮಾಡತಕ್ಕಂಥವ್ರಿಗೆ, ಅವ್ರಿಗೆ ಅಂಥವ್ರಿಗೆಲ್ಲ ಸ್ವಾಮಿ, ಹಿಂದಿನ ಕಾಲದ ಸ್ವಾಮಿಗಳಿಗೆ 3:15 ಗಂಟೆ. ನಮಗೆ 6-6:30 ಇದ್ದಾಗ ಅವ್ರಿಗೆ 3:30, ನಮಗೆ 7 ಗಂಟೆ ಇದ್ದಾಗ ಅವ್ರಿಗೆ 4-4:15 ಗಂಟೆ. ಕಾವೇರಿ ನದಿ ಸ್ನಾನ ಮಾಡಿಕೊಂಡು ಈಚೆಗೆ ಬಂದಿದ್ದಾರೆ. ಅಲ್ಲೊಂದು ಬಂಡೆ ಮೇಲ್ಗಡೆ ನಸುಕು ಪೂರ್ತಿ ಬೆಳಕಿರೋದಿಲ್ಲ 4 ವಾರಲ್ಲಿ, ಅರುಣೋದಯ ಅಷ್ಟೇ ಅದು. ಯಾರೋ ಒಬ್ಬ ವ್ಯಕ್ತಿ ಕೂತು ಧ್ಯಾನ ಮಾಡ್ತಿದ್ದಾರೆ. ಸ್ನಾನ ಮಾಡಿ ಮಡಪಂಚೆ ಹಿಂಡಿ ಉಟ್ಕೊಂಡು, ಇನ್ನೊಂದು ಮಡಪಂಚೆ ಹೊದ್ಕೊಂಡು ಧ್ಯಾನಕ್ಕೆ ಕೂತಿದ್ದಾರೆ. ಬ್ಲರ್ರಾಗಿ ಕಾಣ್ತಾ ಇದೆ, ಮಸ್ಕ ಕಾಣ್ತಾ ಇದೆ. ಹತ್ತಿರ ಬಂದರು, ತುಂಬ ಹತ್ತಿರ ಬಂದರು. ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಮುಳುಗೋಗಿದ್ದಾನ ಅವನು. ಮುಖ ನೋಡಿದ ಮುಖನಲ್ಲ, ಪರಿಚಿತ ಮುಖ, ಫೆಮಿಲಿಯರ್ ಫೇಸ್, ಸೋ ಫೆಮಿಲಿಯರ್ ಫೇಸ್. ಹತ್ತಿರ ಬಂದರು. ಯಾರಪ್ಪ ನೀನು ಅಂತ ಅವನು ಕಣ್ಬಿಟ್ಟ. ನೋಡ್ತಾರೆ ಸ್ವಾಮಿಗಳು ಧುಮುಕದ ಬಡ್ಡೆಯಿಂದ ಧುಮುಕ್ಬಿಟ್ಟು ಅವ್ರು 2 ಪಾದ ಹಿಡ್ಕೊಂಡು ಸ್ವಾಮಿಗಳು ಕೇಳಿದರು, ಯಾರೋ ನೀನು? ಅವ್ರಿಗಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ, ಯಾರೋ ನೀನು? ಅದೇ ನಾನು ಪ್ರಸಾದಕ್ಕೆ ಬರ್ತಾ ಇದ್ದೆ, ನೀವು ಅವತ್ತು ನನಗೆ ಭೂತವೃತ್ತ ಹೇಳ್ಕೊ ಅಂತ ಹೇಳಿ ಕಳಿಸಿದ್ರಲ್ಲ, ವಿಷ್ಣು ಸಹಸ್ರನಾಮದ 1 ನಾಮಕ್ಕೆ ಕೂಡ ಭಾಳ ಶಕ್ತಿ ಇದೆ ಕಡೆ ಹೇಳ್ಕೊ ಅಂತ ಹೇಳಿ ಕಳಿಸಿದ್ರಿ, ನಾನೇ ಸ್ವಾಮಿ ಅಂತ. ಅದು ಸರಿ, ನಾನು ಬೈದೆ ಅಂತಂದ್ಬಿಟ್ಟು ಕೋಪ ಮಾಡಿಕೊಂಡು ಯಾಕೆ ಬರಲಿಲ್ಲ ನೀನು? 3 ದಿನ 4 ದಿನ 1 ವಾರ ನಾನು ಹೇಳಿ ಕಳಿಸ್ದೆ, ಒಬ್ಬರು ಯಾಕೆ ಬರಲಿಲ್ಲ? ಏನಾದ್ರು ಬೈದ್ರೆ ನಮ್ಮ ಪರಿಚಾರಕರು? ಏನು ಸ್ವಾಮಿ ಹೇಳ್ತೀರಾ? ಎಂಥ ಸ್ವಾಮಿ ನೀವು? ನಾನು ಭೂತಭೃತ್ ಪ್ರಾರ್ಥನೆ ಮಾಡ್ಕೊಂಡು ಇಷ್ಟ ಆದೆ. ಸಾಯಂಕಾಲ ಆದರೆ ನಿಮ್ಮ ಶಿಷ್ಯ ಬಂದ. ಅದೇನು ರುಚಿ, ಅದೇನು ಸ್ವಾದ, ಅದೇನು ದೇವಲೋಕದ ನೈವೇದ್ಯ ಇದ್ದಾಗಿತ್ತಲ್ರಿ. ಪ್ರಸಾದ ಕೊಟ್ಟು ಹೋದ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಂಥ ಶಿಷ್ಯನ ಇಟ್ಕೊಂಡಿದ್ದೀರಿ. ಎಷ್ಟು ನೀವು ಹೇಗೆ ಹೇಳಿ ಕಳಿಸಿದ್ದೀರಾ ಅಷ್ಟೇ ಪಂಕ್ಚುಯಲ್ ಆಗಿ, ಸ್ಪೀಡಾಗಿ, ಡಿಸಿಪ್ಲಿನ್ ಆಗಿ, ಕರ್ಚಿಯಸ್ ಆಗಿ ತಂದುಕೊಡ್ತಾ ಇದ್ದಾರೆ. ನಿಮ್ಮಂಥ ಸ್ವಾಮಿಗಳು, ಅವನಂಥ ಶಿಷ್ಯ, ನಮ್ಮಂಥ ಭಕ್ತರು ಉದ್ಧಾರ ಆಗ್ಬಿಡ್ತೀವಿ ಸ್ವಾಮಿ. ಈ ನಾ ಅಷ್ಟು ದಿನ ತಂದ್ಕೊಡ್ತಿರೋವಾಗ ಭೂತಭೃತ್ ಹೇಳ್ಕೊಂಡಿದ್ದೀರ, ವಿಷ್ಣು ಸಹಸ್ರನಾಮ ಹೇಳ್ಕೊಡ್ತೀನಿ, ಬರೋ ಅಗತ್ಯನೇ ಬರಲಿಲ್ಲ ನಮಗೆ. ಯಾರು ತಂದುಕೊಡ್ತಿದ್ದಾರೋ? ನಿಮ್ಮ ಶಿಷ್ಯ. ನಾನು ಯಾರನ್ನೂ ಕಳಿಸಿಲ್ವಲ್ಲೋ. ಏನು ಹೀಗೆ ಹೇಳ್ತಿರಲ್ಲ, 3 ಸರ್ತಿ ಬರ್ತಾನೆ ದಿನಕ್ಕೆ ನನ್ನ ಹತ್ರ. ಹೇಗಿದ್ದ ಹೇಳೋ ಅವನು ವರ್ಣನೆ ಮಾಡೋಕ್ಕೆ ಪ್ರಾರಂಭ ಮಾಡ್ದ. ಅವನು ಹೇಗಿದ್ದ, ಅವನ ಸುಂದರ ಮುಖ, ಗುಂಗುರು ಕೂದಲು, ಅವನ್ನೆಲ್ಲ ವರ್ಣನೆ ಮಾಡ್ತಾಯಿದ್ರೆ, ಹೀಗಿದ್ದಾನೆ ನಿಮ್ಮ ಶಿಷ್ಯ, ಹೀಗಿದ್ದಾನೆ ನಿಮ್ಮ ಶಿಷ್ಯ ಅಂತ. ರಾಮಾನುಜಾಚಾರ್ಯ ಕಣ್ಣಲ್ಲಿ ದಳ ನೀರು ಬಂತಂತೆ. ಹೇಳ್ತಾರೆ,
ಯಾವ ಪರಮಾತ್ಮನ ದರ್ಶನ ಮಾಡ್ಕೋಬೇಕು, ಯಾವ ಸ್ವಾಮಿ ದರ್ಶನ ಮಾಡಬೇಕು ಅಂತ 120 ವರ್ಷಗಳ ಕಾಲ ತಪಸ್ಸು ಮಾಡಿ ಕಾಯ್ತಾ ಇದ್ದೆ. ವಿಷ್ಣು ಸಹಸ್ರನಾಮದ ಅತ್ಯಂತ ಶ್ರದ್ಧಾ ಭಕ್ತಿಯ ಒಂದೇ ಒಂದು ನಾಮದ ಧ್ಯಾನಕ್ಕೆ ನಿನಗೆ ದರ್ಶನ ಕೊಟ್ಬಿಟ್ಟಿದ್ದಾನಲ್ಲ ಅವನು. ಏನು ಸ್ವಾಮಿದವನು, ಏನು ಹೇಳ್ತಿದ್ದೀರಾ ಸ್ವಾಮಿ? ಬಂದಿದ್ದವನು ಭಗವಂತ ಕಣ, ನಿನ್ನ ಹತ್ರ ಬರ್ತಾ ಇದ್ದವನು ನಿನ್ನ ಹತ್ರ. ರಾಮಾನುಜಾಚಾರ್ಯ ಬಂದು ಎಲ್ಲ ವಿದ್ವಾಂಸರನ್ನು ಕರೀತಾರಂತೆ, ಕರೆದು ಹೇಳ್ತಾರೆ, ವಿಷ್ಣು ಸಹಸ್ರನಾಮ ತುಂಬ ಸಶಕ್ತ ಬಲಿಷ್ಠ ಅಂತ ಹೇಳ್ತಾ ಇದ್ದೆ, ಆದರೆ ಈ ವ್ಯಕ್ತಿ ವಿಷ್ಣು ಸಹಸ್ರನಾಮದ ಒಂದು ನಾಮ ಕೂಡ ಅತ್ಯಂತ ಪ್ರಬಲ, ಅತ್ಯಂತ ಬಲಿಷ್ಠ, ಅತ್ಯಂತ ದೇವರ ಸಾಕ್ಷಾತ್ಕಾರ ಮಾಡಿಸುತ್ತೆ ತೋರಿಸಿದ್ದಾನೆ. ನೀವೆಲ್ಲ ಇವನಿಗೆ ನಮಸ್ಕಾರ ಮಾಡಿ ಅಂತಂದ್ರು. ಕಂಚಿ ಪರಮಾಚಾರ್ಯರು ಕೇಳಿದಿರ ನೀವೆಲ್ಲ, ಒನ್ ಆಫ್ ದಿ ಗ್ರೇಟೆಸ್ಟ್ ಜೈಂಟ್ ಸೈಂಟ್ಸ್ ಆಫ್ ದಿ ಸೆಂಚುರಿ ಕಂಚಿ ಪರಮಾಚಾರ್ಯರು. ಅವರ ತುಂಬ ಇಳಿ ವಯಸ್ಸಲ್ಲಿ, ಜಸ್ಟ್ ಅರ್ಲಿಯರ್ ಬಿಫೋರ್ 2-3 years ಆಫ್ ಹಿಸ್ ಡಿಪಾರ್ಚರ್, ವಿಪರೀತ ಕೋಲ್ಡ್ ವಿಪರೀತ ಆಗಿ ಜ್ವರ ಜಾಸ್ತಿ ಆಗಿ ಗಡ 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 ನಡುಗ್ತಿದ್ದಾರೆ ರಾತ್ರಿ ಎಲ್ಲ. ಬೆಳಗ್ಗೆ ತಣ್ಣೀರು ಸ್ನಾನ ಮಾಡಿ ಅಭಿಷೇಕ ಮಾಡಬೇಕು, ಪೂಜೆ ಮಾಡಬೇಕು. ವಿಚಿತ್ರ ಜ್ವರ, ರಣ ಒದ್ದಾಡ್ತಿದ್ದಾರೆ, ನಡುಗ್ತಾ ಇದ್ದಾರೆ. ದಿವಾನರು ಉಳಿದ ಎಲ್ಲ ಪರಿಚಾರಕರುಗಳು ಬಂದು, ವಿದ್ವಾಂಸರು ಬಂದು, ಸ್ವಾಮಿ ನಾಳೆ ಒಂದಿನ ಅಭಿಷೇಕ ಮಾಡಬೇಡಿ, ಈ ನಡುಗ್ತಾ ಇದ್ದೀರಾ, ಹೇಗೆ ಹೇಳ್ತೀರಾ ಅಂತ. ಅಯ್ಯೋ, ಜೀವ ಬೇಕಾದರೆ ಬಿಡ್ತೀನಿ ಸ್ವಾಮಿ, ಪೂಜೆ ನಿಲ್ಸೋಕ್ಕಾಗುತ್ತೇನೋ ಅಂತಂದ್ರೆ. ಮತ್ತೆ ಒಂದು ಕೆಲಸ ಮಾಡಿ, ಮಡ್ರಾಸ್ನಲ್ಲಿ ನಮ್ಮ ವಿದ್ವಾಂಸರು ಯಾರ್ಯಾರು ಎಲ್ರಿಗೂ ತಕ್ಷಣ ಇಲ್ಲಿಗೆ ಬರೋಕ್ಕೆ ಹೇಳಿ ಕಳಿಸುವಂತ. ಆ ದಿವಾನ್ರಿಗೆ ಭಯ ಆಗೋಯ್ತು, ನಡುಗ್ತಾ ಇದ್ದಾರೆ, ವಿಷಮಶೀತ ಜ್ವರ, ಡಾಕ್ಟ್ರನವ್ರು ಮುಟ್ಟಲ್ಲ, ಡಾಕ್ಟರ್ ಹತ್ರ ಮಾತಾಡಲ್ಲ, ಏನು ಇವತ್ತು ಎಲ್ಲರನ್ನೂ ಕರೆಸು ಅಂದ್ಬಿಟ್ರು. ಏನು ಅರ್ಥ ಮಾಡ್ಕೋಬೇಕು, ಎಲ್ಲರನ್ನೂ ಕರೆಸು ಅಂದರೆ ಭಯ ಆಯಿತು. ತಕ್ಷಣ 4-5 ಜನ ಶಿಷ್ಯರನ್ನ ಕರೆದು ಮಡ್ರಾಸಿನ ಎಲ್ಲ ಭಾಗಗಳಿಗೆ, ಕಂಚಿ ಎಲ್ಲ ಭಾಗಗಳಿಗೆ ಹೇಳಿ ಕಳಿಸಿ ವಿತಿನ್ 1 hour ಎಲ್ಲರೂ ರಿಪೋರ್ಟ್ ಮಾಡ್ಕೋಬೇಕು ಅಂದರು. ಸ್ವಾಮಿಗಳು ಈ ಬೆಳಗಿನ ಜಾಮನ ಹೇಳಿ ಕಳಿಸ್ಯಾರ, ದಬ್ಬ 250-300 ಜನ ಒಳ್ಳೆ ವಿದ್ವಾಂಸರೆಲ್ಲ ಬಂದು ಸೇರಿಬಿಟ್ರಲ್ಲಿ. ಆಚಾರ್ಯಗಳು ವಿದ್ವಾಂಸರು ಬಂದರು. ಸ್ವಾಮಿಗಳು ಎಲ್ಲ ಬಂದಿದ್ದಾರಾ? ಹ್ಞೂ ಅಂತಂದ್ರು. ಎದ್ದು ಬಂದರು, ನಡುಗ್ತಾ ಇದ್ದಾರೆ, ಕೈಯಲ್ಲಿ ದಂಡ ಇಟ್ಕೊಂಡು ನಡುಕೊಂಡು ಬಂದರು. ಬಂದು ಎಲ್ಲರಿಗೂ ಕೈ ಹೀಗೆ ಮಾಡಿದ್ರು, ಮಾತಾಡಲಿಲ್ಲ. ಅಂದರೆ ಬರ್ತೀನಿ ಅಂತ ಒಳಗೋದ್ರು, ಸ್ನಾನ ಮಾಡಿದರು. ದಿವಾನ್ರು ಹೇಳ್ತಿದ್ದಾರೆ, ಸ್ನಾನ ಮಾಡಬೇಡಿ ಸ್ವಾಮಿ ಅಂತ. ಸ್ನಾನ ಮಾಡಿದರು, ಮಾಡಿ ಬಂದರು. ಅಭಿಷೇಕ ಮಾಡೋದಕ್ಕೆ ಚಂದ್ರಮೌಳೇಶ್ವರನ ಮುಂದೆ ಅಭಿಷೇಕ ಮಾಡೋದಕ್ಕೆ ಕೂತ್ಕೊಂಡ್ರಂತೆ, ಮಣೆ ಮೇಲೆ ಕೂತರು. ವಿದ್ವಾಂಸರಿಗೆ ಹೇಳಿದರು, ನೀವು ವಿಷ್ಣು ಸಹಸ್ರನಾಮ ಪ್ರಾರಂಭ ಮಾಡಿ ಹೇಳೋದಕ್ಕೆ ಅಂತ. ಕೈಯಲ್ಲಿದ್ದ ದಂಡವನ್ನು ಮೂಲೆಯಲ್ಲಿಟ್ಟರಂತೆ, ನಡುಗ್ತಿದ್ದಾರೆ. ಮೂಲೆಯಲ್ಲಿಟ್ಟರು. ವಿಷ್ಣು ಸಹಸ್ರನಾಮ ಪ್ರಾರಂಭ ಆಯಿತು. ಇವರು ಅಭಿಷೇಕ ಪ್ರಾರಂಭ ಮಾಡಿದರು. ಒಂದು ಚೂರು ಜ್ವರ ಇಲ್ಲ, ಒಳ್ಳೆ ಆರೋಗ್ಯವಾಗಿ ಚೈತನ್ಯವಾಗಿ ಲವಲವಿಕೆಯಿಂದ ಪ್ರತಿನಿತ್ಯ ಏನು ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಪೂರ್ಣ ಪ್ರಮಾಣದ ಅಭಿಷೇಕ ಪೂಜೆ ಅರ್ಚನೆ ಎಲ್ಲ ಮಾಡ್ತೀರ, ಅಷ್ಟು ಮಾಡ್ತಾ ಇದ್ದಾರೆ. ಎಲ್ಲ ನೋಡ್ತೀಯಾರಂತೆ. ಆ ಮೂಲಿನಲ್ಲಿ ಇವರಿಟ್ಟಿದ್ದಂಥ ದಂಡ ಗಡ 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 ನಡುಗ್ತಾ ಇದೆಯಂತೆ. ದಂಡ ನಡುಗ್ತಾ ಇದೆ. ಇವರು ಹೇಳ್ತಿದ್ದಾರೆ, ವಿಷ್ಣು ಸಹಸ್ರನಾಮ ಆಗ್ತಾ ಇದೆ. ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿದು ಸ್ವಾಮಿಗಳು ಹೇಳೋ ಹೊತ್ತಿಗೆ ವನಮಾಲಿ ಗರಿ ಶಂಗಿ ಶಂಗಿ ಚಕ್ರಿ ಚನದಕಿ ಶ್ರೀಮನ್ ನಾರಾಯಣ ಅವ್ರ ವಿಷ್ಣುರು ವಾಸುದೇವ ಅಭಿರಕ್ಷತು ಎಲ್ಲ ಹೇಳಿದ್ದಾರೆ. ಸ್ವಾಮಿಗಳೆದ್ದರು. ಎದ್ದು ಬಿಟ್ಟು ದಂಡ ತಗೊಂಡ್ರು ಕೈಗೆ. ತಗೊಂಡ ತಕ್ಷಣ ವಿಷ್ಣು ಸಹಸ್ರನಾಮ ನಿಲ್ತು, ದಂಡ ಕೈಗೆ ಬಂತು, ದಂಡ ತಟಸ್ಥಾಯಿತು. ಸ್ವಾಮಿಗಳು ನಡಕಕ್ಕೆ ಪ್ರಾರಂಭ ಮಾಡಿದ್ರಂತೆ. ಸ್ವಾಮಿಗಳು ಹೇಳಿದ್ರಂತೆ,
ನಾನು ಇಲ್ಲಿ ಪೀಠಾಧಿಪತಿ ಆಗಿರುವಾಗ ಒಂದು ದಿನವೂ ಸ್ವಾಮಿಯ ಅಭಿಷೇಕ ಪೂಜೆ ಮಂಗಳಾರತಿ ನಿಂತಿದೆ ಅನ್ನತಕ್ಕಂಥ ಕಳಂಕ ನನಗೆ ಬರ್ಕೊಡ್ದು. ಹಾಗೆ ನಿಷ್ಕಳಂಕವಾಗಿ ನನ್ನ ಜೀವಿತದ ಕಡೆ ಘಳಿಗೆವರೆಗೂ ಒಬ್ಬ ಸನ್ಯಾಸಿ, ಒಬ್ಬ ಸಂತ, ಒಬ್ಬ ಸ್ವಾಮಿ ಏನು ಕರ್ತವ್ಯ ಧರ್ಮ ನಿರ್ವಹಣೆ ಮಾಡಬೇಕು ಮಾಡ್ದ ಅಂತ ದೇವರು ನನಗೆ ಅನುಗ್ರಹ ಮಾಡಬೇಕು ಅಂತಂದರೆ ವಿಷ್ಣು ಸಹಸ್ರನಾಮದಿಂದ ಸಾಧ್ಯ ಅನ್ನತಕ್ಕಂಥ ಭರವಸೆ ನನಗೆ ನಂಬಿಕೆ ಇತ್ತು. ನೀವು ಹೇಳಿದರೆ, ಭಕ್ತಿಯಿಂದ ಹೇಳಿದರೆ ಅದು ಪೂಜೆ ಮಾಡೋರಿಗೆ ಒಂದು ಚೂರು ಜ್ವರ, ನಡುಕ, ಮುಜುಗರ ಏನಿಲ್ಲ. ಈಗಲೂ ಅಷ್ಟೇ ಕಡಿಮೆ ಆಗ್ತಾ ಇದೆ. ನನಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ನೀವೆಲ್ಲ ವಿಷ್ಣು ಸಹಸ್ರನಾಮ ನನ್ನ ಎದುರುಗಡೆ ಈ ವಯಸ್ಸಿನಲ್ಲಿ ಪರಮಾತ್ಮನಿಗೆ ಅಭಿಷೇಕ ಮಾಡುವಾಗ ಹೇಳಿದಿರಲ್ಲ, ಉದ್ಧಾರ ಆಗ್ತಿದ್ದಾರೆ ಹೋಗಿ ಅಂತ ಹೇಳಿದಾರಂಥವ್ರು. ವಿಷ್ಣು ಸಹಸ್ರನಾಮದ ಶಕ್ತಿ ಆಗಿದೆ ಅದು. ಈ ಕೆಲವು ವರ್ಷಗಳ ಹಿಂದೆ ಕುಂದಾಪುರದ ಹತ್ರ ನಿಮಗೆ ಗೊತ್ತಿದೆ, ಸಮುದ್ರದ ಅಲೆಗಳು ಬಂದು ಅಪ್ಪಳಿಸಿ ಇವ್ರಿಗೆ ಹಾಕಿದ್ದ ಕಲ್ಲು ಗಿಲ್ಲು ಎಲ್ಲ ಕಿತ್ಕೊಂಡಾಯ್ತು. ನದಿಗೆ ಬಂದು, ರೋಡಿಗೆ ಬಂತು, ಹೈವೇ ಪೂರ್ತಿ ನೀರು. ಇನ್ನೇನು ಈ ಕಡೆ ಹಳ್ಳಿಗಳಿಗೆ ಊರುಗಳಿಗೆ ದಿಗ್ಗಿ ಅನಾಹುತ ಆಗಬೇಕು ಅಂದಾಗ ನಮ್ಮ ಸ್ನೇಹಿತರು ಪಡಿಯಾರ್ ಅಂತ ಇದ್ದಾರೆ ಮಂಗಳೂರಲ್ಲಿ, ಪಡಿಯಾರ್ ಅಂತ. ಅವರು ಇಡೀ ದಕ್ಷಿಣ ಕನ್ನಡದಲ್ಲಿ ಯಾರ್ಯಾರು ವಿಷ್ಣು ಸಹಸ್ರ ಮಾಡ್ತಾರೆ ಎಲ್ಲ ಈ ಕ್ಷಣದಲ್ಲಿ ಬನ್ನಿ ಅಂತ ಕರೆ ಕೊಟ್ಟರು. 3,000 ಜನ ಅಲ್ಲಿ ಹೋದರು. ಸಮುದ್ರದಲ್ಲಿ ನಿಂತ್ಕೊಂಡು ಎಂಥ ಅಲೆ ಬರ್ತಾ ಇದೆ. 3 ಹಗಲು 3 ರಾತ್ರಿ 4 ದಿನ ಒಟ್ಟು ಹಗಲು ರಾತ್ರಿ ವಿಷ್ಣು ಸಹಸ್ರನಾಮ ಹೇಳಿದರು. ದಟ್ ವಾಸ್ ದಿ ಲಾಸ್ಟ್ ಡೇ. ಇವತ್ತಿನವರೆಗೂ ಅದು ರೋಡ್ ಕ್ರಾಸ್ ಮಾಡಿಲ್ಲ, ಹಳ್ಳಿಗಳಿಗೆ ಬಂದಿಲ್ಲ ಇವತ್ತಿನವರೆಗೂ. ಅದು ತಿಂದಿಲ್ಲ. ಯಾವಾಗ ಈ ವಿಷ್ಣು ಸಹಸ್ರನಾಮ ಬಂದಿದ್ಯಾವಾಗ, ಎಮರ್ಜ್ ಆಗಿದ್ಯಾವಾಗ, ವಿಚ್ ವಾಸ್ ದಿ ಪಾಯಿಂಟ್ ಆಫ್ ಇಟ್ಸ್ ಬಿಗಿನಿಂಗ್. ಮಹಾಭಾರತದಲ್ಲಿ ಭೀಷ್ಮರು ಹೇಳಿರೋದು ಇದನ್ನು ಕಡೆಯಲ್ಲಿ ವಿಷ್ಣು ಸಹಸ್ರನಾಮ. ಸೊ ಮಹಾಭಾರತ ಕಡೆಯಲ್ಲಿ ಯುದ್ಧ ಎಲ್ಲ ಮುಗಿದಿದೆ. 11 ಅಕ್ಷಯಿಣಿ ಸೈನ್ಯ ಮುಗಿದಿದೆ. ಧೃತರಾಷ್ಟ್ರನ 100 ಮಕ್ಕಳಲ್ಲಿ 99 ಮಕ್ಕಳನ್ನ ಭೀಮ ತನ್ನ ಗದೆಯ ಹೊಡೆತದ ಪ್ರಹಾರದ ಪ್ರಭಾವದಿಂದ ಕೊಂದಾಕಿದ್ದಾನೆ. ಆ ಸಮಂತ ಪಂಚಕ ಅದರ ದಡದಲ್ಲಿ ದುರ್ಯೋಧನನಿಗೆ ಭೀಮಸೇನ ಹೊಡೆದಿರತಕ್ಕಂಥ ಗದೆಯ ಹೊಡೆತ ಹೇಗಿತ್ತು ಪೆಟ್ಟು ಅಂತಂದರೆ, ದುರ್ಯೋಧನ ತೊಡೆ ಸೀಳಿದೆ. ಆ ತೊಡೆ ಒಳಗಡೆಯಿಂದ ನರಗಳು ನಾಳುಗಳು ಈಚೆಗೆ ಜೋಲಾಡ್ತಾ ಇದೆ. ರಕ್ತ ಪ್ರವಾಹ ಹರಿತಾ ಇದೆ. ಮಾಂಸ ಈಚೆಗೆ ಬರ್ತಾ ಇದೆ. ಈ ಹಸಿ ಮಾಂಸ, ಫ್ರೆಶ್ ಮಾಂಸ, ರಕ್ತ, ಫ್ರೆಶ್ ಬ್ಲಡ್ಡು, ಇದನ್ನು ತಿಂದು ಕೊಕ್ಕು ಹಾಕಿ ಎಳೆಕೊಂಡು ಸೆಳೆಕೊಂಡು ತಿನ್ನಕ್ಕೆ ಕುಡಿಯಕ್ಕೆ, ರಕ್ತ ಮಾಂಸ ತಿನ್ನಕ್ಕೆ ಕುಡಿಯಕ್ಕೆ ರಣಹದ್ದುಗಳು, ಕಾಗೆಗಳು ಕಾದಿದೆ ಅಲ್ಲಿ. ಇಷ್ಟು ಭೀಕರ ಸ್ಥಿತಿನಲ್ಲಿ ಮರಣ ಕ್ಷಣದಲ್ಲಿ ಇಂಥ ಹೊಡೆತ ತಿಂದು ತೊಡೆ ಮುರಿದು ಬಿದ್ದಿರತಕ್ಕಂಥ ದುರ್ಯೋಧನನ ಮನಸ್ಸಿನಲ್ಲಿ ಏನಂತೆ ಅಂದರೆ, ಬಿದ್ದಿರೋದು ಏಟು ಇಲ್ಲಿ ತಾನೇ ಏಟಾಗಿರೋದು. ಸೊಂಟಕ್ಕೇನು ಏಟಾಗಿಲ್ಲ, ಹೊಟ್ಟೆಗೆ ಏಟಾಗಿಲ್ಲ, ಎದೆಗೆ ಏಟಾಗಿಲ್ಲ, ಭುಜಕ್ಕೆ ಏಟಾಗಿಲ್ಲ. ಬ್ರೈನ್ ಅಂತೂ ಕಂಪ್ಲೀಟ್ಲಿ ಫಂಕ್ಷನಲ್ಲು, ಫಸ್ಟ್ ಕ್ಲಾಸಾಗಿ ಯೋಚನೆ ಮಾಡ್ತಿದ್ದೀನಿ ನಾನು. ಈಗಲೂ ಒಳ್ಳೆ ಪ್ಲ್ಯಾನು, ಒಳ್ಳೆ ಸ್ಟ್ರಾಟಜಿ, ಒಳ್ಳೆ ಟ್ಯಾಕ್ಟಿಕ್ಕು, ಒಳ್ಳೆ ಟೆಕ್ನಿಕ್ ಯೂಸ್ ಮಾಡ್ಬೋದು ನಾನು. ಪಾಂಡವರನ್ನು ಹೇಗೆ ಕೊಲ್ಲಬೇಕು ಅನ್ನೋದು ನನಗೆ ಗೊತ್ತಿದೆ, ಬಟ್ ಹೇಳೋಕ್ಕಾಗ್ತಾ ಇಲ್ಲ. ಮೊಬಿಲಿಟಿ ಇಲ್ಲ ನನಗಷ್ಟೇ, ಬಟ್ ಸ್ಟ್ರಾಟಜಿ ಇದೆ. ಅವನ ಥಿಂಕಿಂಗ್, ನೋವಿನ ಕಡೆ ಥಿಂಕಿಂಗ್ ಇಲ್ಲ. ಈಗಲೂ ಪಾಂಡವರನ್ನು ಕೊಂದು ಬಿಡಬೇಕು. ಹಠ, ದ್ವೇಷ, ಆವೇಶ, ಆಕ್ರೋಶ ಕಡೆಗಂತಾನೆ ನಾನು ಹೇಳಕ್ಕಾಗ್ತಾ ಇಲ್ಲ. ಇಲ್ಲಿದ್ರೆ ನಾನೇ ಹೋಗಿ ಕೊಂದು ಬಿಡ್ತಾ ಇದ್ದೆ ಪಾಂಡವರನ್ನ. ನನಗೆ ಐಡಿಯಾ ಇದೆ, ಸ್ಕೀಮ್ ಇದೆ. ಈ ಸ್ಕೀಮು ಯಾರಾದರೂ ಪವರ್ಫುಲ್ ಪೀಪಲ್ ಬಂದರೆ ಟ್ರಾನ್ಸ್ಫರ್ ಮಾಡ್ತೀನಿ. ಮೊಬಿಲಿಟಿ ಇರೋನು, ಸ್ಟ್ರೆಂತ್ ಇರೋನು ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಬಂದು ಬಂದರೆ ಪಾಂಡವರನ್ನ ಕೊಲ್ಲಿಸ್ತೀನಿ, ಈಗಲೂ ಬಿಡೋದಿಲ್ಲ. ಛಲ, ಸಾವಿನ ಗಳಿಗೆಯಲ್ಲಿದ್ದಾನೆ. ವಾಟ್ ಎವರ್ ಯು ಥಿಂಕ್ ಇನ್ ದ ಡೈಯಿಂಗ್ ಮೂಮೆಂಟ್ಸ್ ಆಫ್ ಯುವರ್ ಲೈಫ್, ಯು ಆರ್ ಗೋಯಿಂಗ್ ಟು ಗೆಟ್ ಇಟ್, ಯು ವಿಲ್ ಗೆಟ್ ಇಟ್. ಜೀವಿತದ ಕಡೆ ಗಳಿಗೆನಲ್ಲಿ ಏನು ಅಂದುಕೊಳ್ತಿರೋದಾಗುತ್ತೆ. ಭಗವದ್ಗೀತಾ ಸ್ಪಷ್ಟವಾಗಿ ಹೇಳ್ತಾ ಇದೆ, ಸಾವಿನ ಗಳಿಗೆಯಲ್ಲಿ ಏನು ಅಂದುಕೊಳ್ತಿರೋದಾಗುತ್ತೆ. ಜಡಭರತ ಭಾಗವತದಲ್ಲಿ ಕೇಳಿದಿರಲ್ಲ, ಭರತ ಋಷಭನ ಮಗ, 100 ಮಕ್ಕಳು ಋಷಭನಿಗೆ. 100 ಮಕ್ಕಳನ್ನು ಋಷಭ ಹೇಗೆ ಸಾಕದ ರೀ?
ಭರತ ಮೊದಲನೇ ಮಗ ಕುಡಿಸ್ತಾ ಇದ್ದ. ನೆಕ್ಸ್ಟ್ 9 ಜನರ ಆ ಕಡೆ ಮುಖ ಮಾಡಿ ಕೂಡಿಸ್ತಾ ಇದ್ದ. 81 ಜನ ಅವ್ರಿಗೆ ಲೈನ್ ಹಚ್ಚಿ ಕೂತ್ಕೋಬೇಕು. 8 ಜನ 100 ಜನ ಮಕ್ಕಳು. ಇವನು ಇಲ್ಲಿ ಕೂತ್ಕೊಳ್ತಾ ಇದ್ದ. ಅವನು ಹೇಳ್ತಾ ಇದ್ದಾನೆ, ಋಷಭ ಮಹತ್ ಸೇವಾಂ ದ್ವಾರಮ ಹುರಿಮಕ್ತೆ ತಮೋ ಯುಗಾಂ ಯುಗಿತಾಂ ಸಂಗಿ ಸಂಗಮ್ ಹೇಳ್ತಾನೆ. ರಾಜ ಇರಲಿ, ಚಕ್ರವರ್ತಿ ಇರಲಿ, ಎಕ್ಸಿಕ್ಯೂಟಿವ್ ಇರಲಿ, ಬಿಸ್ನೆಸ್ ಮೆನ್ ಇರಲಿ, ಹೋಟೆಲ್ ಇರಲಿ, ಬೇಕಾದಿರು ನೀನು, ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಹೂಸೋ ಎವರ್ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಚಿಲ್ಡ್ರನ್. ನಾನು ತುಂಬ ಬ್ಯುಸಿ ಇದ್ದೀನಿ, ನನ್ನ ಮಕ್ಕಳಿಗೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ರೆ ನೀನು, ಯು ಆರ್ ಎ ಟೋಟಲ್ ಫೇಲ್ಯೂರ್ ಆಸ್ ಎ ಪೇರೆಂಟ್. ವೃಷಭ ಹೇಳೋ ಮಾತು. ಸೊ ಅವನು ಪ್ರತಿನಿತ್ಯ ಕೂತ್ಕೊಳ್ತಿದ್ದ, ಮಕ್ಕಳನ್ನ ಕೂಡಿಸ್ಕೊಳ್ತಾ ಇದ್ದ, ಹೇಳ್ತಾ ಇದ್ದ, ಸಜ್ಜನರ ಜೊತೆ, ಯೋಗ್ಯರ ಜೊತೆ, ಸತ್ಪಾತ್ರರ ಜೊತೆ, ಭಕ್ತರ ಜೊತೆ, ದೇವರನ್ನು ಸ್ಮರಣೆ ಮಾಡಿರ್ತಕ್ಕಂಥ ಜೊತೆ ಇತ್ತು ಅಂತಂದರೆ ಬಿಡುಗಡೆಯ ದಾರಿ, ಮೋಕ್ಷಕ್ಕೆ ದಾರಿ, ಸುಖಕ್ಕೆ ದಾರಿ, ಯಶಸ್ಸಿಗೆ ದಾರಿ, ಶ್ರೇಯಸ್ಸಿಗೆ ದಾರಿ. ತಮೋ ಯೋಗ್ಯಾಂ ಯೋಗಿತಾಂ ಸಂಗಿ ಸಂಗಮ್ ಅಂದರೆ ವಿಷಯ ವಾಸನೆಗಳ ಜೊತೆ ಇರತಕ್ಕಂಥವ್ರು ಲಂಪಟರು, ವಂಚಕರು, ಸಂಚಕರು, ಭ್ರಷ್ಟರು, ದುಷ್ಟರು, ದುರ್ಮಾರ್ಗರು, ಕೆಟ್ಟ ಜನ, ಇವರ ಸಂಗೆ ಹೋಯಿತು ಅಂದರೆ, ಇವರ ಜೊತೆಗೆ ಹೋದರೆ ತಮೋ ಯೋಗ್ಯ ಆಗಿ ಅಂಧನ್ ತಮಸ್ಕೊಡ್ತೀರ. ನರಕ ಬದುಕಿದ್ದಾಗಲೇ ರೌರವ ನರಕ ಅನುಭವಿಸ್ತೀರಾ. ಬದುಕಿದ್ದಾಗ ಏನು ಮಾಡಬೇಕು? ಎಂಥ ಜನ ಮಹತ್ ಸೇವಾಂ ದಾರಮ ಹುರಿಮಕ್ತೆ ಅವನು ಹೇಳ್ತಾನೆ. ಮಹತ್ ಜನರ ಸೇವೆ ಮಾಡಿ, ಮಹಾನುಭಾವರ ಸೇವೆ ಮಾಡಿ, ಆಮೇಲೆ ಹೇಳ್ತಾನೆ ದೇವರ ಪ್ರತಿಕ್ಷಣ ದೇವರ ಸ್ಮರಣೆ ಮಾಡಿ. ಋಷಭ ಮಕ್ಕಳಿಗೆ ಹೇಳ್ತಾನೆ, 2 ಕೆಲಸ ಒಟ್ಟಿಗೆ ಮಾಡೋಕ್ಕಾಗಲ್ಲ ಅನ್ನತಕ್ಕಂಥ ಮಾತನ್ನು ಬಿಡಿ. ಉಸಿರಾಡ್ತಾನೆ ಊಟ ಮಾಡ್ತೀರಾ, ಉಸಿರಾಡ್ತಾನೆ ಮಾತಾಡ್ತಿರ್ತೀರ, ಉಸಿರಾಡ್ತಾನೆ ಪೇಪರ್ ಓದ್ತೀರಾ, ಉಸಿರಾಡ್ತಾನೆ ಫೋನ್ ಮಾಡ್ತಾ ಇರ್ತೀರ, ಕಾರ್ ಡ್ರೈವ್ ಮಾಡಿಕೊಂಡು, ಫೋನ್ ಮಾಡಿಕೊಂಡು, ಉಸಿರಾಡಿಕೊಂಡು, ಕಾಫಿ ಕುಡ್ಕೊಂಡು, ಅಲ್ಲೇ ಮಾಡ್ಕೊಂಡು 5-6 ಆಕ್ಟಿವಿಟೀಸ್ ಒಟ್ಟಿಗೆ ಮಾಡೋರಿಗೆ ದೇವರ ಸ್ಮರಣೆ ಮಾಡ್ಕೋಬೇಕಾಗಲ್ವೇನ್ರಿ? ಋಷಭನ ಮಾತಿದು. ಯು ಕ್ಯಾನ್ ಡೂ ಇಟ್ ಇಫ್ ಯು ಥಿಂಕ್ ಯು ಕ್ಯಾನ್, ಆ್ಯಂಡ್ ಯು ಕ್ಯಾನ್, ಯು ವಿಲ್ ಹೇಳ್ತಾನೆ. ದೇವರ ಸ್ಮರಣೆ ಮಾಡಿ ಮಕ್ಕಳಿಗೆ ಹೇಳ್ತಾ ಇದ್ದ. ಮೊದಲನೇ ಮಗ ಭರತ. ಆ ಭರತ ಹೇಗೆ ಮಕ್ಕಳನ್ನು ದೊಡ್ಡವರು ಹೇಗೆ ಸಂಸ್ಕಾರ ಮಾಡಿ, ಸಂಸ್ಕೃತಿ ಕೊಟ್ಟು, ಸದಾಚಾರ ಕೊಟ್ಟು, ವಿವೇಕ ಕೊಟ್ಟು, ವಿದ್ಯೆ ಕೊಟ್ಟು, ವಿನಯ ಕೊಟ್ಟು ಬೆಳೆಸಿದ್ರೆ, ಲಲದೆ ಮಾಡಿದರೆ ಹೇಗೆ ಆಗ್ತಾರೆ ಅನ್ನೋಕ್ಕೆ ಭರತ ಬಿಕೇಮ್ ಒನ್ ಆಫ್ ದಿ ಎಕ್ಸ್ಟ್ರಾರ್ಡಿನರಿ ಕಿಂಗ್ಸ್ ಆಫ್ ದಿ ಕಂಟ್ರಿ ಆ್ಯಂಡ್ ದ ಇಂಪ್ಯಾಕ್ಟ್ ಅಂಡ್ ದ ಇನ್ಫ್ಲೂಯೆನ್ಸ್ ಆಫ್ ದಟ್ ಭರತ ಬಿಕೇಮ್ ಸೋ ಟೆರಿಫಿಕ್. ದಿಸ್ ವಾಸ್ ನೋನ್ ಆಸ್ ಭರತಖಂಡ. ಭರತ ವರ್ಷ ಆಗಿದ್ದು ಆ ಭರತನಿಂದ. ಅವನು ಅಂಥ ರಾಜ ಆದ. 60 ಆಯಿತು ಅಂದರೆ ವಾನಪ್ರಸ್ಥಾಶ್ರಮ ಎಲ್ಲ. ಮೆಚ್ಯೂರಿಟಿ ಅನ್ನೋಕ್ಕೇನ್ರಿ ಅರ್ಥ? ಒಂದೊಂದಾಗಿ ಬಿಟ್ಕೊಂಡು ಹೋಗೋದು, ಒಬ್ಬೊಬ್ಬರನ್ನಾಗಿ ಬಿಟ್ಕೊಂಡು ಹೋಗೋದು. ದಟ್ ಈಸ್ ದ ಲೆವೆಲ್ ಆಫ್ ಮೆಚ್ಯೂರಿಟಿ. ಒಬ್ಬೊಬ್ಬರನ್ನಾಗಿ ಬಿಟ್ಕೊಂಡು ಹೋಗೋದು, ಒಂದೊಂದಾಗಿ ಬಿಟ್ಕೊಂಡು ಹೋಗೋದು. ಬಿಫೋರ್ ದೇ ರೈಟ್ ಆಫ್ ಯು, ನೀನು ಬಿಟ್ಕೊಂಡು ಹೋಗೋದನ್ನು ಕಲಿ. ಅವನು 61 ಭರತ ವರ್ಷ ಭರತಖಂಡವನ್ನು ನಿರ್ಮಾಣ ಮಾಡಿರತಕ್ಕಂಥ ಮಹಾನ್ ಚಕ್ರವರ್ತಿ ಅಂತ ಹೆಸರಿರ್ತಾವ. 61 ವರ್ಷ ಆದ ತಕ್ಷಣ ಮಕ್ಕಳನ್ನ ಕರೆದ, ಪಟ್ಟಾಭಿಷೇಕ ಮಾಡ್ದ. ವಾನಪ್ರಸ್ಥಾಶ್ರಮ ವನವಾಸಕ್ಕೆ ಬಂದ, ತಪಸ್ಸಿಗೆ ಕೂತ್ಕೊಂಡ. ಎಂಥ ತಪಸ್ಸು ಮಾಡಿಬಿಟ್ಟ ಅಂತಂದ್ರೆ ಆ ತಪಸ್ಸಿಗೆ ಮೆಚ್ಚಿ ಒಂದು ಅಶರೀರವಾಣಿ ಆಯಿತು. ಪಾಸಿಬಲ್ ಇನ್ ಮ್ಯಾಟರ್ ಆಫ್ ಫ್ಯೂ ಮಿನಿಟ್ಸ್, ಫ್ಯೂ ಅವರ್ಸ್ ದೇವ ವಿಮಾನ ಬರುತ್ತೆ, ದೇವದೂತರಿಂದ ಕರ್ಕೊಂಡು ದೇವಲೋಕ ಕರ್ಕೊಂಡ್ಬರ್ತಾರೆ ಅಂತ ಆಯಿತು. ಯಾವ ನದಿ ದಡದ ಮೇಲೆ ತಪಸ್ಸು ಮಾಡ್ತಾ ಇದ್ನೋ ಆ ನದಿ ನೋಡ್ತಾ ಇದ್ದಾನೆ. ವಿಮಾನ ಬಂದಿಲ್ಲ ಇನ್ನು. ಅಷ್ಟರಲ್ಲಿ ಒಂದು ಜಿಂಕೆ, ಗರ್ಭಿಣಿ ಜಿಂಕೆ, ಹೆಣ್ಣು ಜಿಂಕೆ, ತುಂಬು ಗರ್ಭಿಣಿ ಜಿಂಕೆ ಹೆದರ್ಕೊಂಡು, ಬೆದರ್ಕೊಂಡು, ಅರ್ಚ್ಕೊಂಡು, ಕಿರ್ಚ್ಕೊಂಡು ಓಡಿ ಬರ್ತಾ ಇದೆ. ಯಾಕೆ ಈ ಗರ್ಭಿಣಿ ಜಿಂಕೆ ಈ ಪಾಟಿ ಓಡ್ತೀಯ ಅಂತ ತಿರುಗಿ ನೋಡಿದರೆ ಒಂದು ಹುಲಿ ಅಟ್ಟಿಸ್ಕೊಂಡು ಬರ್ತಾ ಇದೆ. ಅದಕ್ಕೆ ಹೆದರ್ಕೊಂಡು ಗರ್ಭಿಣಿಯಾಗಿದ್ದ ಮಗು ಉಳಿಲಿದ್ದ ಅತ್ಯಂತ ವೇಗದಿಂದ ಬಂತು. ನದಿ ಎಡ್ಜಲ್ಲಿ ಇವನು ಕೂತಿಯಾನೆ. ಅದು ಆ ವೇಗಕ್ಕೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ನದಿ ಒಳಗಡೆ ಬಿದ್ದ ರಭಸಕ್ಕೆ ದೊಡ್ಡ ಅಲೆ ಬಂದು ಹೊಡಿತು, ಹೊಟ್ಟೆ ಹೊಡಿತು. ತಾಯಿ ಸತ್ತೋಯ್ತು. ತಾಯಿ ಜಿಂಕೆ ಒಳಗಡೆಯಿಂದ ಪುಟ್ಟ ಮಗು ಬಂತು, ಪುಟ್ಟ ಕಂದಮ್ಮ ಜಿಂಕೆ ಬಂತು. ಇವನು ನೋಡ್ತಾ ಇದ್ದಾನೆ, ವಿಮಾನ ಬಂದ್ರೆ ಅಲ್ಲಿ ಹೋಗ್ಬೇಕು, ಇಲ್ಲಿ ನೋಡ್ತಾ ಇದ್ದಾನೆ. ಇದ್ದಕ್ಕಿದ್ದ ಹಾಗೇನೆ ದೊಡ್ಡ ಅಲೆ ಬಂತು, ಹ್ಯೂಜ್ ವೇವ್ ಬರ್ತಾ ಇದೆ. ಆ
ಒಂದು ಈ ಮಗು ಹೊಡೆದ್ರೆ ಸತ್ತೋಗುತ್ತೆ. ಸೊ ಇಮ್ಮಿಡಿಯೇಟ್ಲಿ ಔಟ್ ಆಫ್ ನ್ಯಾಚುರಲ್ ಕಂಪ್ಯಾಷನ್ ಆಫ್ ಅನಾರ್ಡಿನರಿ ಹ್ಯೂಮನ್ ಬೀಯಿಂಗ್ ಈ ಜಂಪ್ ಇನ್ ಟು ದಿ ವಾಟರ್, ಕಾಟ್ ಹೋಲ್ಡ್ ಆಫ್ ಇಟ್, ಬ್ರಾಟ್ ಇಟ್, ಬಂದ ಮೇಲೆ ಕರ್ಕೊಂಬಂದ, ಒರೆಸ್ದ ಎಲ್ಲ ಆಗಿ ಅದಕ್ಕೆ ಇಲ್ಲೇ ಬಿಟ್ಟರೆ ಹುಲಿ ತಿಂದುಬಿಟ್ರೆ ಆಶ್ರಮ ಕರ್ಕೊಂಡದ, ಮಲಗಿಸ್ದ, ಅದಕ್ಕೆ ಹುಲ್ಲು ಹಾಕದ, ಹಾಲು ತೊಗೊಂಬಂದ, ಮತ್ತು ಹೆಗಲ ಮೇಲೆ ಹಾಕ್ಕೊಂಡ, ನಂಜಿಂಕೆ ಅಂದ ಮುದ್ದು ಮಾಡ್ಕೊಂಡ, ಅದ್ರ ಜೊತೆನೆ ಮಲ್ಕೊಂಡ. ಈ ಕಡೆ ದೇವ ವಿಮಾನ, ದೇವಲೋಕ, ದೇವರಥ ಎಲ್ಲ ಮರ್ತ ನಂಜಿಂಕೆ ಕಡೆಗೆ ಟೈಮ್ ಡಸಂಟ್ ಕೇರ್ ಅಂಡ್ ಟೈಮ್ ಡಸಂಟ್ ಸ್ಪೇರ್. ಅವನಿಗೂ ಕಾಲ ಬಂತು, ಹೋಗೋ ಕಾಲ ಬಂತು. ಹೋಗೋವಾಗ ಅಯ್ಯೋ ಜಿಂಕೆ, ಅಷ್ಟು ತಪಸ್ಸು ಮಾಡಿರತಕ್ಕಂಥ ಭರತ ದೇವ ವಿಮಾನ ಕಳಿಸ್ತಾ ಇದ್ದಾರೆ ದೇವರು, ಕೃಷಭನ ಮಗ ಮರ್ತ. ಹೋಗುವಾಗ ನಂಜಿಂಕೆ ನಾನು ಹೋದರೆ ನೀನು ಯಾರು ನೋಡ್ಕೊತಾರೆ, ಜಿಂಕೆ, ಮುದ್ದು ಜಿಂಕೆ, ಮಂಗಾರ ಜಿಂಕೆ ಅಂತಾನೆ ಸತ್ತ. ಅಟ್ ದ ಮೂಮೆಂಟ್ ಆಫ್ ಡೆತ್ ವಾಟ್ ಎವರ್ ಯು ಥಿಂಕ್ ಯು ಆರ್ ಗೋಯಿಂಗ್ ಟು ಬಿಕಮ್ ದ್ಯಾಟ್, ಜಿಂಕೆಯಾಗಿ ಹುಟ್ಟದ. ಇವನು ದುರ್ಯೋಧನ. ಯಾರಾದರೂ ಬಂದಾರೆ ಸ್ಟ್ರಾಂಗ್, ಸ್ಟಡಿ, ಸ್ಟೇಬಲ್, ಸ್ಟಾಮಿನಾ, ಪವರ್ಫುಲ್ ಪೀಪಲ್ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೈ ಸ್ಕೀಮ್. ಐ ವಿಲ್ ಟ್ರಾನ್ಸ್ಫರ್ ಅಂಡ್ ಐ ವಿಲ್ ಮೇಕ್ ದಟ್ ಫೆಲೋ ಟು ರಶ್ ಅಂಡ್ ರನ್ ದೇರ್ ಅಂಡ್ ದಟ್ ಫೆಲೋ ವಿಲ್ ಸ್ಮ್ಯಾಶ್ ಆಲ್ ದಿ ಪಾಂಡವಾಸ್. ಎಲ್ಲ ಪಾಂಡವಾಸ್ ಯುದ್ಧದಲ್ಲಿ ಎಕ್ಸಾಸ್ಟ್ ಆಗಿದ್ದಾರೆ, ರೆಸ್ಟ್ ತಗೊಳ್ತಾ ಇರ್ತಾರೆ. ದಿಸ್ ಇಸ್ ದ ಟೈಮ್. ಯಾರಾದರೂ ಬಂದಾರೆ ಸಾವಿನ ಅಂಚಿನಲ್ಲಿರತಕ್ಕಂಥವನು ಬಂದಾರೆ ಅಂದರೆ ಬಂದ. ಯಾರು ಬಂದ? 3 ಜನ ಬಂದರು. ಅಶ್ವತ್ಥಾಮ, ಕೃಪಾಕೃತವರು ಬಂದರು. 11 ಅಕ್ಷೋಹಿಣಿ ಸೈನ್ಯದಲ್ಲಿ ಉಳಿದಿದ್ದವರು 3 ಜನ ಕೌರವರ ಕಡೆ. 3 ಜನ. ಇವನು ಮಸ್ಸು ಕಣ್ಣು ನೋಡ್ತಾನೆ. ಅಶ್ವತ್ಥಾಮ ಬಂದ, ನನ್ನ ರಾಜನಿಗೆ ಈ ಸ್ಥಿತಿಗೆ ತಂದವನು ಯಾರು, ಈಗಲೇ ಕೊಂದು ಬಿಡ್ತೀನಿ ಎಂದ. ಇವನಿಗೆ ಅದೇ ಬೇಕಾಗಿತ್ತು. ಇವನು ಹೇಳ್ದಲ್ಲೇ, ನನ್ನ ವಿಚಾರ ಬಿಡೋ, ಪ್ರಾಣ ಬಿಡ್ತಾ ಇದ್ದ ನಾನು. ನಿನ್ನ ತಂದೆ ದ್ರೋಣಾಚಾರ್ಯರು ಪಾಂಡವರನ್ನ ನಿನಗಿಂತ ಹೆಚ್ಚು ಪ್ರೀತಿ ಮಾಡಿ ಹಾಲು ಕೊಟ್ಟಿದ್ದಲ್ಲ, ಶಸ್ತ್ರ ಕೊಟ್ಟಿದ್ದಲ್ಲ, ಶಾಸ್ತ್ರ ಕೊಟ್ಟಿದ್ದಲ್ಲ, ಬದುಕು ಕಟ್ಟಿಕೊಟ್ಟಿದ್ದಲ್ಲ, ಭವಿಷ್ಯ ಕಟ್ಟಿಕೊಟ್ಟಿದ್ದಲ್ಲ. ಇವತ್ತು ಪಾಂಡವರು ಗೆದ್ದಿದ್ದಾರೆ ಅಂತಂದ್ರೆ ನಿನ್ನ ತಂದೆಯಿಂದ ಅಲ್ವೇನೋ? ಈ ಸಮಸ್ತವನ್ನು ಕೊಟ್ಟುಬಿಟ್ರಲ್ಲೋ ಅಂತ ನಿಮ್ಮ ತಂದೆನ ಎಷ್ಟು ಕ್ರೂರವಾಗಿ ಹೀಗೆ ಕೊಂದು ಹಾಕಿದ್ರಲ್ಲೋ, ಬಿಡ್ತೀಯನೋ ಅವ್ರನ್ನ? ಈ ಮಾತಿಗೆ ಉರಿದು ಎದ್ದ, ಕೊಂದು ಬಿಡ್ತೀನಿ, ಕೂತ್ಕೊ 1 ನಿಮಿಷ ಅಂತಂದ. 2 ಮಾತು ಕೊಡು ನನಗೆ. ನೀನು ರಾಜ, ನಾನು ನಿನ್ನ ಪ್ರಜೆ, ನಿನ್ನ ಆಜ್ಞೆ ಪಾಲಿಸ್ಬೇಕು. ಮಾತು ಕೊಡ್ತೀನಿ, ಪ್ರಮಾಣ ಕೊಡ್ತೀನಿ, ಹೇಳಿ ಏನು ಬೇಕು ಅಂತ. ಮೊದಲನೇದು, ನಿಷ್ಪಾಂಡವ ಪೃಥ್ವಿಯನ್ನು ನಿರ್ಮಾಣ, ಪಾಂಡವಾಲೆಸ್ ಸೊಸೈಟಿ ನಿರ್ಮಾಣ. ಆಲ್ ಪಾಂಡವಾಸ್ ಮಸ್ಟ್ ಬಿ ಕ್ರಶ್ಡ್ ಟು ಡೆತ್. ನಿಷ್ಪಾಂಡವ ಪೃಥ್ವಿಯನ್ನು ನಿರ್ಮಾಣ ಮಾಡು. ಎಸ್ ಅಂತಂದ. 2ನೇದು ಹೇಳ್ತೇನೆ, ಪಾಂಡವ ಸಂತತಿ ಈ ರಾಜ್ಯವನ್ನು ಆಳ್ಕೊಡ್ದು ಕೌರವ ಸಂತತಿಯವರೇ ಆಳಬೇಕು. ಮಾತುಕೊಡು. ಅವನು ನಡುಗ್ಬಿಟ್ಟ. ನೀನು ಸಾಯ್ತಾ ಇದ್ಯಾ, ನಿನ್ನ ಸೋದರಷ್ಟು ಜನ ಸತ್ತಿದ್ದಾರೆ, ನಿನ್ನ ಬಾಮೈದ ಹೋಗಿದ್ದಾನೆ, ನಿನ್ನ ಬಂಧುಗಳು ಹೋಗಿದ್ದಾರೆ, ನಿನ್ನ ಬಾಂಧವರು ಹೋಗಿದ್ದಾರೆ, ನಿನ್ನ ಕಡೆಯವರು ಹೋಗಿದ್ದಾರೆ, ಕೌರವರು ಅಂತವ್ರು ಯಾರೂ ಇಲ್ಲ. ಕೌರವ ಸಂತಾನ ಹೇಗೋ ಆಗುತ್ತೆ? ಕೂತ್ಕೊಂಡ. ಹೇಗಾಗುತ್ತೆ? ಹೌ ಇಟ್ ಇಸ್ ಪಾಸಿಬಲ್? ಇಂಪಾಸಿಬಲ್. ದುರ್ಯೋಧನ ಹೇಳ್ತಾನೆ, ಲೇ, ಬಾಡಿ ಇದ್ದರೆ ಪ್ರಯೋಜನ ಇಲ್ವಾ, ಬ್ರೈನ್ ಇರಬೇಕು. ಏನು ಹಾಗಂದ್ರೆ ಅಂತಂದ್ರೆ, ನಾನು ಕಿಂಗ್ ಆಫ್ ದಿ ಕಂಟ್ರಿ, ಸಾರ್ವಭೌಮ ಅಂತ ಒಪ್ಕೊಳ್ತೀಯಾ? ಹೌದು. ಸಾರ್ವಭೌಮ ಅಂದ್ರೆ ಅರ್ಥ ಏನು? ಎನಿ ಟೈಮ್, ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಆ್ಯಸ್ ಐ ವಿಶ್ ಐ ಕ್ಯಾನ್ ಮೇಕ್ ಎನಿಬಾಡಿ ಕಿಂಗ್, ಐ ಕ್ಯಾನ್ ಕಾರೋನೇಟ್ ಎನಿಬಾಡಿ ಇಸ್ ಕಿಂಗ್. ಅಧಿಕಾರ ಇರ್ತೇನೆ. ಹೌದು. ಯಾವ ಕ್ಷಣದಲ್ಲಿ ನೀನು ಯಾರಿಗೆ ಬೇಕಾದರೂ ಪಟ್ಟಾಭಿಷೇಕ ಮಾಡ್ಬೋದು. ಹಾಗೆ ಹತ್ರ ಬಂದ ದುರ್ಯೋಧನ. 2 ಹಿಡಿ ಮಣ್ಣು ತಗೊಂಡು ಅಶ್ವತ್ಥಾಮನ ತಲೆ ಮೇಲೆ ಹಾಕಿದ. ಇದು ಮಣ್ಣು ಅನ್ಕೋಬೇಡ, ಇದೇ ಬಂಗಾರ. ನಾನು ಹಾಕಿದ್ದೆ ಪಟ್ಟಾಭಿಷೇಕ. ರಾಜ ಸಾರ್ವಭೌಮ, ನಿನ್ನನ್ನು ಈ ದೇಶದ ರಾಜ್ಯನನ್ನಾಗಿ ನಾನೀಗ ಪಟ್ಟಾಭಿಷೇಕ ಮಾಡಿದ್ದೀನಿ ರಣಾಂಗಣದಲ್ಲಿ. ಈ ಕ್ಷಣದಿಂದ ನೀನು ರಾಜ. ನನ್ನ ಹೆಂಡತಿ ಭಾನುಮತಿ ಸುಂದರಿ ಇನ್ನೂ ಜೀವಂತ ಇದ್ದಾಳೆ, ಚೈತನ್ಯವಾಗಿದ್ದಾಳೆ, ಮಹಾರಾಣಿ. ನೀನು ಮಹಾರಾಜ. ಈ ಮಹಾರಾಣಿಯರ ಸಂಗಮದಿಂದ ಹುಟ್ಟತಕ್ಕಂಥ ಮಕ್ಕಳು ಅವರು ಬೇಕಾದರೆ ರಾಜರಾಗಲಿ, ಪಾಂಡವರ ಮಕ್ಕಳಾಗ್ಕೂಡ್ದು. ದ ಫಸ್ಟ್ ಇಂಡೀಸೆಂಟ್ ಪ್ರಪೋಸಲ್ ಆಫ್ ದಿ ಹೋಲ್ ವರ್ಲ್ಡ್ ಫಾರ್ ದಟ್ ಮ್ಯಾಟರ್.
ಈ ಮಾತು ಕೇಳಿ ಅಜನ್ಮ ಬ್ರಹ್ಮಚಾರಿಯಾಗಿರತಕ್ಕಂಥ ಅಖಂಡ ಬ್ರಹ್ಮಚಾರಿಯಾಗಿರತಕ್ಕಂಥ ಅಶ್ವತ್ಥಾಮ ಯು ಶುಡ್ ಹ್ಯಾವ್ ರೆಫ್ಯೂಟೆಡ್ ಇಟ್, ಯು ಶುಡ್ ಹ್ಯಾವ್ ರಿಜೆಕ್ಟೆಡ್ ಇಟ್. ಸೈಲೆಂಟ್ ಆಗಿದ್ದ. ಮುಂಚೆ ಮಾತು ಕೊಟ್ಟಿದ್ದಾನೆ, 2 ವಚನ ಕೊಡು ಅಂತ ಕೊಟ್ಟಿದ್ದ. ಸೈಲೆನ್ಸ್ ಬಿಕೇಮ್ ಅಪ್ರೂವಲ್, ಅಕ್ಸೆಪ್ಟೆನ್ಸ್. ಆ ಕ್ಷಣದಲ್ಲಿ ಅಶ್ವತ್ಥಾಮನ ತೇಜಸ್ಸು, ಸಾಮರ್ಥ್ಯ, ಶಕ್ತಿ ಎಲ್ಲ ಉಡುಗೋಯ್ತು. ದುರ್ಯೋಧನ ಹೇಳ್ದ, ಕತ್ಲಾಗ್ತಾ ಇದೆ, ಕತ್ಲಾಗದ್ರೊಳಗಡೆ ಹೋಗಿ ಪಾಂಡವರನ್ನ ಮುಗಿಸು, ಮೊದಲು ಓಡು. ಕೃಪಾ, ಕೃತವರ್ಮ, ಅಶ್ವತ್ಥಾಮ 3 ಜನನು ದ ರಶ್ ಟುವರ್ಡ್ಸ್ ಪಾಂಡವಾಸ್ ಕ್ಯಾಂಪ್. ಪಾಂಡವರ ಪಾಳೆಯದಲ್ಲಿ 18 ದಿನದ ಈ ರಣಭೀಕರ ಯುದ್ಧದಲ್ಲಿ ವಿಚಿತ್ರವಾಗಿರತಕ್ಕಂಥ ಹೊಡೆತಗಳನ್ನು ತಿಂದು ಆಯಾಸ, ವಿಚಿತ್ರ ಆಯಾಸದಿಂದ ಎಲ್ಲ ಅಳಿದುಳಿದ ಪಾಂಡವರೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಶಿಖಂಡಿ, ದುಷ್ಟದುಮ್ನೆ ಎಲ್ಲ ವಿಶ್ರಾಂತಿ ತಗೊಳ್ತಾ ಇದ್ದಾರೆ. ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ಲ ಜಮಖಾನ ಹಾಸಿ ಟೌಲ್ ಹಾಸ್ಬಿಟ್ಟು ಮಲ್ಕೊಂಬಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ದ್ರೌಪದಿ ತನ್ನ ಹಸುಗೂಸುಗಳು, ಕಂದಮ್ಮಗಳು, 5 ಪುಟ್ಟ ಕಂದಗಳು, ಆ ಪುಟ್ಟ ಕಂದಮ್ಮಗಳನ್ನ ತಟ್ಟಿ ಮಲಗಿಸ್ತಾ ಇದ್ದಾಳೆ ದ್ರೌಪದಿ. ಅಷ್ಟೊತ್ತಿಗೆ ಕೃಷ್ಣ ಗೆಟ್ ಕ್ರ್ಯಾಶ್ ಮಾಡ್ಕೊಂಬಂದ. ಬುದ್ಧಿ ಇದೆಯೇನ್ರು ನಿಮಗೆ? ನಿಮ್ಮ ಬಂಧುಗಳು, ಬಾಂಧವರು, ಅಣ್ಣಂದರು, ತಮ್ಮಂದರು, ಗುರುಗಳು, ಹಿರಿಯರು, ಆಚಾರ್ಯರು, ಮಕ್ಕಳು ಸಮಸ್ತರು ನಿನಗೆ ಬೇಕಾಗಿರೋರೆಲ್ಲ ಇಲ್ಲಿ ಡೆಡ್ ಬಾಡಿಗಳಾಗಿ ಬಿದ್ದಿದ್ದಾರೆ ರಣಾಂಗಣ. ನಾಳೆ ಮಾಸ್ ಬರಿಯಲ್ಲಾಗೋಗ್ತಾ ಇದೆ, ಎಲ್ಲರೂ ಹೊರಟೋಗ್ತಾ ಇದ್ದಾರೆ. ಯುದ್ಧ ಮುಗಿದ ಮೇಲೆ ಮರಣಾಂತಾಣಿ ವೈರಾಣಿ. ಯುದ್ಧ ಮುಗಿದ ಮೇಲೆ ಇನ್ನೇನೋ ದ್ವೇಷ, ಇನ್ನೇನೋ ವೈರ. ಅದೇ ಬಂಧುಗಳಲ್ವೇನೋ, ಆಚಾರ್ಯರಲ್ವೇನೋ, ಗುರುಗಳಲ್ವೇನೋ, ದಯದಿಗಳಲ್ವೇನೋ, ಅಣ್ತಮ್ಮಂದ್ರಲ್ವೇನೋ, ಮಕ್ಕಳಲ್ವೇನೋ. ಭಾರತ್ ಮುಖದರ್ಶನ ಮಾಡಬೇಡವೇನೋ. ಜೀವನ ಪೂರ್ತಿ ಮಲ್ಕೊಂಬಂದಿದೆ. ಗೆಟ್ ಅಪ್, ಸ್ಟಾರ್ಟ್ ಆಫ್. ಎಬ್ಬಿಸ್ಕೊಂಡ, ಕರ್ಕೊಂಡು ಹೋದ. ದ್ರೌಪದಿ ಮಕ್ಕಳನ್ನ ಮಲಗಿಸಿದ್ಲು, ಮಕ್ಕಳು ಮಲಗಿದ್ವು. ದ್ರೌಪದಿ ಎದ್ಲು, ಪಾಂಡವರು 5 ಜನ ಇದ್ದರು. ಕೃಷ್ಣ ಕೈ ಹಿಡ್ಕೊಂಡ ಆಚೆ ಕರ್ಕೊಂಡು ಹೋಗಿದ್ದಾನೆ. ಹೋದ 3-4 ನಿಮಿಷದೊಳಗೆ ಅಶ್ವತ್ಥಾಮ ಗೆಟ್ ಕ್ರ್ಯಾಶ್ ಬಂದ. ಕೃಪಾಕೃತವರ್ಮ ಆ ಕಡೆ ಈ ಕಡೆ ನಿಲ್ಲಿಸ್ದ. ಒಳಗೆ ನುಗ್ಗುತ್ತೀನಿ, ಮಾರಣ ಹೋಮ ಮಾಡ್ತೀನಿ, ಎಲ್ಲರನ್ನ ಕತ್ತರಿಸ್ತೀನಿ, ಬೆಂಕಿ ಹಚ್ತೀನಿ. ಆ ಕತ್ಲಲ್ಲೂ ಯಾರಾದರೂ ತಪ್ಪಿಸ್ಕೊಂಡು ಬಚ್ಚಿಟ್ಕೊಂಡು ಈ ಕಡೆ ಬಂದರೆ ನೀವಿಬ್ರು ಕತ್ತರಿಸಿ ಚೆಲ್ಲಿ ಅವರನ್ನ ಇನ್ಸ್ಟ್ರಕ್ಷನ್ ಕೊಟ್ಟ. ಒಳಗಡೆ ನುಗ್ದ ಅಶ್ವತ್ಥಾಮ. ನುಗ್ಗಿದ ತಕ್ಷಣ ಇದ್ದಿದ್ಯಾರು? ದ್ರೌಪದಿಯ ಕಂದಮ್ಮಗಳು, ಹಸುಗೂಸುಗಳು, ಎಳೆಯ ಮಕ್ಕಳು. ಖಡ್ಗ ತೆಗೆದ. ನಿಷ್ಕರುಣೆಯಿಂದ ದ್ರೌಪದಿ 5 ಜನ ಮಕ್ಕಳನ್ನ ಕತ್ತರಿಸಿ ಚೆಲ್ಲದ. ಮುಂದಕ್ಕೆ ನುಗ್ಗದ. ದ್ರೌಪದಿಯ ಸೋದರರು ಶಿಖಂಡಿ, ದುಷ್ಟದ್ಯುಮ್ನ ಕತ್ತರಿಸಿ ನಿದ್ದೆ ಮಾಡ್ತಿದ್ದಾರೆ. ಕತ್ತರಿಸ್ದ. ಎಲ್ಲ ಪಾಂಡವರ ಕಡೆ ಇದ್ದಂಥ ಸೈನಿಕರುಗಳು, ಬಂಧುಗಳು ಆಯಾಸಿದ ನಿದ್ದೆ ಮಾಡ್ತಿದ್ದಾರೆ. ಗೊರಕೆ ನಿದ್ದೆ, ಗೊತ್ತೇ ಇಲ್ಲ. ಹೋದ, ಬೆಂಕಿ ಇಟ್ಟ, ಕತ್ತರಿಸ್ದ. ಖಡ್ಗ, ಕತ್ತಿ ಅದರಲ್ಲಿ ಒಬ್ಬರು ಇಬ್ಬರು ಎದ್ನೋ ಬಿದ್ದೋ ತಪ್ಪಿಸ್ಕೊಂಡು ಆಚೆ ಬಂದರು. ಇವ್ರು ಕತ್ತರಿಸಿದ್ರು. ಮಾರಣ ಹೋಮ ಮಾಡಿಬಿಟ್ಟ. ವಿಚಾರ ಗೊತ್ತಾದ ತಕ್ಷಣ ದ್ರೌಪದಿ ಅಲ್ಲೇ ಕುಸಿದು ಬಿದ್ಲು, ಮೂರ್ಛೆ ಹೋದ್ಲು. ಕಣ್ಣಲ್ಲಿ ನೀರು ಸುರಿದು ಹೋಗ್ತಾ ಇದೆ. ಅರ್ಜುನಂಗೆ ತಡ್ಕೊಬೇಕಾಗಿಲ್ಲ, ಪ್ರತಿಜ್ಞೆ ಮಾಡ್ದ. ದ್ರೌಪದಿ ಇಷ್ಟು ಕಷ್ಟಪಟ್ಟು ಈಗೇನಾದ್ರು ಸ್ವಲ್ಪ ಸಮಾಧಾನ ಅಂದ್ರೆ ಅವ್ನ ಮಕ್ಕಳನ್ನ ಕೊಂದಾಕ್ಬಿಟ್ಟಲ್ಲ. ಇವಳ ಮಕ್ಕಳನ್ನ ಕೊಂದಿರತಕ್ಕಂಥ ಒಂದು ಪ್ರಪಂಚದಲ್ಲಿ ಯಾವನೇ ಆಗಲಿ 24 ಗಂಟೆ ಒಳಗೆ ಅವನು ಯಾರೇ ಆಗಲಿ ಹೆಡೆಮೂಡಿ ಕಟ್ಟಿ ದ್ರೌಪದಿ ಕಾಲಿಗೆ ಹಾಕಲಿಲ್ಲ ಅಂದ್ರೆ ನನ್ನ ಹೆಸರು ಗಂಡಿವಿ ಅಲ್ಲ, ನಂದು ಗಂಡಿವ ಅಲ್ಲ. ಕೃಷ್ಣ ನೆಕ್ಸ್ಟ್ ಸೆಕೆಂಡೇ ಅದೇ ರಥ ಕುರುಕ್ಷೇತ್ರದ ಯುದ್ಧದ ರಥ. ಕೃಷ್ಣ ಕೂತ್ಕೊಂಡ ಸಾರಥಿಯಾಗಿ. ಹತ್ತು ಅಂದ. ಅರ್ಜುನ ಹತ್ತದ. ಕೃಷ್ಣಂಗೆ ಗೊತ್ತು ಯಾರು ಏನು ಅಂತ. ಬೆನ್ನಟ್ಟದ. ಯಾರನ್ನ ಅಶ್ವತ್ಥಾಮನ ಬೆನ್ನಟ್ಟದ. ಅಶ್ವತ್ಥಾಮ ಈಗ ಕೇರ್ ಫ್ರೀಯಾಗಿ ನನ್ನ ಕೆಲಸ ಆಯಿತು ಅಂತ ಹೋಗ್ತಾ ಇದ್ದಾನೆ. ಹಿಂದೆ ತಿರುಗಿ ನೋಡಿದರೆ ಕೃಷ್ಣ ಅರ್ಜುನ ರಥದಲ್ಲಿ ವೇಗದಲ್ಲಿ ಬರ್ತಾ ಇದ್ದಾರೆ. ಇವನು ಸ್ಪಿರಿಟ್ ಇನ್ನೂ ವೇಗ ಮಾಡ್ದ. ಆಗ ಅರ್ಜುನನಿಗೆ ಹೇಳ್ದ, ಬಿಡು ಅವನ ಬಾಣವನ್ನ ಅಂತ. ಇವನ್ನ ಬಾಣಗಳು ಬಿಟ್ಟ. ಅವನು ಬ್ರಹ್ಮಾಸ್ತ್ರ ಬಿಟ್ಬಿಡ. ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಬಿಟ್ಟ. ಅರ್ಜುನ ಕೃಷ್ಣಂಗೆ ಹೇಳ್ತಾನೆ, ಕಣ್ಣು ಕತ್ಲೆ ಆಗೋಗಿದೆ, ಏನೂ ಕಾಣ್ತಾ ಇಲ್ಲ, ಏನೂ ಹೊಳಿತಾ ಇಲ್ಲ, ಎಲ್ಲ ಪ್ರಪಂಚ ಮುಳುಗೋ ಥರ ಆಗ್ತಾ ಇದೆ, ಬಿಲ್ಲು ಎತ್ತಕ್ಕಾಗ್ತಿಲ್ಲ, ಏನು ಮಾಡಲಿ ಕೃಷ್ಣ ಅಂತಂದ. ಯಾವ ದ್ರೋಣಾಚಾರ್ಯರು ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರ ಬಿಡೋದಕ್ಕೆ ಹೇಳಿದರು, ಅದೇ ದ್ರೋಣಾಚಾರ್ಯರು ನಿನಗೂ ಬ್ರಹ್ಮಾಸ್ತ್ರ ಹೇಳ್ಕೊಟ್ಟಿದ್ದಾರೆ. ತಗೋ, ರಿಲೀಸ್ ಇಟ್.
ತಗೊಂಡ ಅರ್ಜುನ ಬ್ರಹ್ಮಾಸ್ತ್ರ ಬಿಟ್ಟ. 2 ಬ್ರಹ್ಮಾಸ್ತ್ರಗಳು ಬಂದರೆ 14 ಲೋಕ ಮುಳುಗೋಗತಕ್ಕಂಥ ಕಾಲ. ತಕ್ಷಣ ವೇದವ್ಯಾಸರು ಬಂದರು, ವಿತ್ ಡ್ರಾ ದಟ್, ಇಬ್ರು ವಿತ್ಡ್ರಾ ಮಾಡ್ಕೊಳ್ಳಿ. ಅರ್ಜುನ ವೇದವ್ಯಾಸರು ಹೇಳಿರೋದ್ರು, ತಕ್ಷಣ ವಿತ್ಡ್ರಾ ಮಾಡ್ಕೊಂಡ. ಅಶ್ವತ್ಥಾಮ ಕುಡ್ ನಾಟ್. ಯಾತಕ್ಕೆ ಅಂದರೆ ಆ ಇಂಡಿಸೆಂಟ್ ಪ್ರಪೋಸಲ್ ಆಫ್ ದುರ್ಯೋಧನ, ನನ್ನ ಹೆಂಡತಿ ಭಾನುಮತಿ, ನೀವಿಬ್ರು ಕೂಡಿ ಆಗೋ ಮಕ್ಕಳು ಬೇಕಾದ್ರೆ ಆಡಲಿ, ಪಾಂಡವ್ರ ಮಕ್ಕಳು ಆಡ್ಕೊಡ್ದು. ಅದಕ್ಕೆ ಇವನು ಸೈಲೆಂಟಾಗಿ ತಲೆಯಲ್ಲಿ ಆಡಿಸಿದ್ನಲ್ಲ, ಅದರ ಫಲ ಹೀ ಕುಡ್ ನಾಟ್ ವಿತ್ಡ್ರಾ ದ ಬ್ರಹ್ಮಾಸ್ತ್ರ. ಕೃಷ್ಣ ಅರ್ಜುನಂಗೆ ಹೇಳ್ದ, ನೀನೇ ವಿತ್ಡ್ರಾ ಮಾಡು. ಅದನ್ನು ವಿತ್ಡ್ರಾ ಮಾಡಿದರು. ಈಗ ಅಶ್ವತ್ಥಾಮನ ತೇಜಸ್ ಹೋಗಿದೆ, ಶಕ್ತಿ ಹೋಗಿದೆ, ಸ್ಪೀಡ್ ಹೋಗಿದೆ. ದೇವರ್ ಏಬಲ್ ಟು ಗೆಟ್ ಇಟ್, ಗ್ರಾಸ್ಪ್ ಇಟ್. ಕಟ್ಟಿದ್ರು, ತಗೊಂಬಂದರು, ದ್ರೌಪದಿ ಕಾಲ ಹತ್ರ ಹಾಕಿದ್ರು. ಭೀಮ ಗದೆ ಎತ್ತದ, ಪಾಪಿಷ್ಠ ಹಸುಗೂಸುಗಳು ಕಂದಮ್ಮಗಳು ನಿಷ್ಕರಣೆಯಿಂದ ಕತ್ತರಿಸಿದೆಯಲ್ಲ, ಕೊಂದು ಬಿಡ್ತೀನಿ ಗದೆ ಎತ್ತದ. ಅರ್ಜುನ ಸ್ಟಾಪ್ ಮಾಡಿದೆ. ಯಾಕೆ ಅಂದ, ನಾನು ಕಷ್ಟಪಟ್ಟು ಹೋಗಿ ಫಾಲೋ ಮಾಡಿ ಚೇಸ್ ಮಾಡಿ ಹಿಡಿದು ತೊಗೊಂಬಂದು ಹಾಕಿರೋದು, ನನ್ನ ಕತ್ತಿಯಿಂದ ಕತ್ತರಿಸ್ತೀನಿ ಅಂತ ಕತ್ತಿ ಎತ್ತಿದ್ದಾನೆ. ಅರ್ಜುನ ಕತ್ತಿ ಎತ್ತಿದ್ದಾನೆ, ಅವನು ಭೀಮಸೇನ ಗದೆ ಎತ್ತಿದ್ದಾನೆ. ಇನ್ನೊಂದು ಸೆಕೆಂಡು ಇಬ್ಬರು ಅಥವಾ ಯಾರಾದ್ರೂ ಒಬ್ಬರದ್ದು ಬಿದ್ದು ಅಶ್ವತ್ಥಾಮ ಸಾಯಬೇಕು. ಈ ಗಲಾಟೆ, ಘರ್ಷಣೆ, ಕೂಗು, ಗೊಂದಲ, ಗದ್ದಲಕ್ಕೆ ಮೂರ್ಛೆ ಹೋಗಿದ್ದಂತಹ ದ್ರೌಪದಿ ಕಂಡುಬಿಟ್ಲು. ನೋಡಿದರೆ ಅಶ್ವತ್ಥಾಮ ಭೀಮ ಅರ್ಜುನರು ಕೊಲ್ಲಕ್ಕೆ ಸಿದ್ಧಾಗಿದ್ದಾರೆ. ಎದ್ದು ಕೈ ಹೀಗಡಿದ್ಲು, ಕೊಲ್ಲಬೇಡಿ ಇವನ್ನ ಕೊಲ್ಲಬೇಡಿ, ಪ್ಲೀಸ್ ಕೊಲ್ಲಬೇಡಿ. ನಿನ್ನ ಮಕ್ಕಳನ್ನ ಕೊಂದಿದ್ದಾರೆ ಕಡೆ, ಅದಕ್ಕೆ ನಾವು ಅದಲ್ಲ ಏನು ಅಂತ ಅವಳು ಹೇಳ್ತಾಳೆ. ಇವನು ಯಾರು ಅಂದ್ಕೊಂಡಿದ್ದೀರಾ? ಶಾಸ್ತ್ರ ಓದ್ಕೊಂಡಿಲ್ವ ನೀವು? ಶಾಸ್ತ್ರ ಏನು ಹೇಳ್ತಾ ಇದೆ? ತಂದೆನೇ ಮಗನಾಗಿ ಬರ್ತಾನೆ ಅಂತ ಹೇಳ್ತಾ ಇಲ್ವಾ? ದ್ರೋಣಾಚಾರ್ಯರು ನಿಮಗೆ ಬದುಕು ಕೊಟ್ಟು, ಭವಿಷ್ಯ ಕೊಟ್ಟು, ಶಾಸ್ತ್ರ ಕೊಟ್ಟು, ಶಸ್ತ್ರ ಕೊಟ್ಟು, ವ್ಯಕ್ತಿತ್ವ ಕೊಟ್ಟು, ಮನುಷ್ಯರನ್ನ ಮಾಡಿ ವೀರರನ್ನಾಗಿ ಮಾಡಿ ಪಾಂಡವ ಧೀರರು ಅನ್ನಿಸ್ಕೊಂಡಿದ್ದು ದ್ರೋಣರಿಂದ ಅಲ್ವಾ? ದ್ರೋಣರೇ ಮಗನ ರೂಪದಲ್ಲಿ ಬಂದಿದ್ದಾರೆ, ಅಶ್ವತ್ಥಾಮ ರೂಪದಲ್ಲಿ. ಗುರುಗಳನ್ನ ಕೊಲ್ತಾರ? ಅದು ಬಿಡಿ, ಇವನ್ ಯಾಕೆ ಕೊಲ್ಲಬಾರ್ದು? ಹೇಳ್ತಾಳೆ, ಅಜ್ಞಾತವಾಸದಲ್ಲಿ ನಿಮ್ಮ ಜೊತೆ ಇದ್ದೆ, ಕಷ್ಟ ಆಯಿತು, ದುಃಖ ಆಯಿತು. ವನವಾಸ ಕಷ್ಟ ಆಯಿತು, ದುಃಖ ಆಯಿತು. ತುಂಬಿದ ಸಭೆಯಲ್ಲಿ ಕೂಳರುಗಳು ರಜಸ್ವಲಿಯಾಗಿದ್ದಂತಹ ಏಕವಸ್ತ್ರಧಾರಿಯಾಗಿರತಕ್ಕಂಥ ನನ್ನ ಸೀರೆಯನ್ನು ಸೆಳಿತಾ ಇರುವಾಗ ಮೂಕರಾಗಿ ನೀವು ಕೂತಿದ್ವಿ. ವಿಚಿತ್ರ ವೇದನೆ ಅನುಭವಿಸ್ಬಿಟ್ಟೆ, ಮೂಕ ವೇದನೆ ಅನುಭವಿಸಿದೆ. ಆದರೆ ಅದು ಯಾವುದೂ ನೋವಲ್ಲ, ದುಃಖ ಅಲ್ಲ, ವೇದನೆ ಅಲ್ಲ. ಮಕ್ಕಳನ್ನ, ಹಸುಗೂಸುಗಳನ್ನ, ಕಂದಮ್ಮಗಳನ್ನ ಕಳ್ಕೊಂಡಿದ್ದೀರಲ್ಲ, ಈ ಮಾತೃ ಶೋಕ ಅನುಭವಿಸೋಕ್ಕಾಗ್ತಾ ಇಲ್ಲ ನನಗಡೆ. ಈ ಮಾತೃ ಶೋಕ ಅನುಭವಿಸೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಇವನು ಯಾಕೆ ಕೊಲ್ಲಬೇಡಿ ಅಂದರೆ, ಇವನ ತಾಯಿ ಕೃಪಿ ಈಗ ತಾನೇ ಗಂಡನ ಕಳ್ಕೊಂಡಿದ್ದಾಳೆ, ಮಗನ ಮುಖ ನೋಡ್ಕೊಂಡು ಬದುಕುವುದಿಲ್ಲ ಅಂತ ಬದುಕಿದ್ದಾಳೆ. ಇವನ್ನು ಕೊಂದ್ರೆ ಅವಳ ದುಃಖನ ಊಹೆ ಮಾಡ್ಕೊಮಕ್ಕಾಗಲ್ಲ. ಇನ್ನು ಮುಂದೆ ಯಾವ ಹೆಣ್ಣು ಮಕ್ಕಳಿಗೂ ಆ ಮಾತೃ ಶೋಕ ಬರೋದು ಬೇಡ, ಪುತ್ರ ಶೋಕ ಬರೋದು ಬೇಡ. ಧರ್ಮರಾಜ ಇಂಥ ಕಠಿಣ ಪ್ರಸಂಗದಲ್ಲೂ ಅದೇನೋ ಧರ್ಮ ದಿಗ್ವಿಜಯ ಮಾಡಿದೆ ತಾಯಿ ಅಂತಂತಾನೆ. ಭೀಮ ರೇಗ್ತಾನೆ, ಸುಮ್ಮನೆ ಇರು, ಯಾವಾಗಲೂ ಅವ್ನು ಹೋಗೋದಲ್ಲ. ಈ ರಾಕ್ಷಸ ಮಕ್ಕಳನ್ನ ಕೊಂದಿದ್ದಾನೆ, ಈ ಡಿಸರ್ವ್ಸ್, ಕೊಂದು ಬಿಡ್ತೀನಿ ಅಂತಾನೆ. ಕೊಡಬೇಡ ಅಂದಳೆ. ಆವಾಗ ಭೀಮ ಹೇಳ್ತಾನೆ, ಈ ವಿಚಾರಕ್ಕಲ್ಲ, ವನವಾಸ ಅಜ್ಞಾತವಾಸ ಎಲ್ಲ ಮುಗಿಸ್ಕೊಂಡು ಇಷ್ಟು ವರ್ಷಗಳ ಮೇಲೆ ಫಸ್ಟ್ ಟೈಮು ನಾವು ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಕಿಂಗ್ಸ್ ಆಗಿ ಬರ್ತಿದ್ದೀವಿ. ಇಡೀ ಪ್ರಪಂಚ ನೋಡ್ತಾ ಇದೆ, ಹೌ ವಿ ಆರ್ ಗೋಯಿಂಗ್ ಟು ಹ್ಯಾಂಡಲ್ ಆ್ಯಂಡ್ ಮ್ಯಾನೇಜ್ ಲ್ಯಾಂಡ್ ಆರ್ಡರ್ ಸಿಚುವೇಶನ್ಸ್. ಇವನು ಕ್ರಿಮಿನಲ್ಲು, ಹಾರ್ಡ್ ಕೋರ್ ಕ್ರಿಮಿನಲ್ಲು, ಕೊಲೆಗಾರ, ಇವನು ಮರ್ಡರರು, ಹೀನಸ್ ಮರ್ಡರರು, ಮಕ್ಕಳನ್ನು ಕೊಂದಿರೋನು. ಇವನಿಗೆ ಇಫ್ ಯು ದ ಫೆಲೋ ಈಸ್ ಅಲೌಡ್ ಟು ಗೋ ಸ್ಕಾಟ್ ಫ್ರೀ, ಪೀಪಲ್ ವಿಲ್ ಲೂಸ್ ಕಾನ್ಫಿಡೆನ್ಸ್ ಇನ್ ಅವರ್ ಅಡ್ಮಿನಿಸ್ಟ್ರೇಷನ್. ಕೊಲ್ಲಬೇಕು ಇವನ್ನ. ದ್ರೌಪದಿ ಹೇಳ್ತಾಳೆ, ಆ ರಾಜಕಾರಣದ ಮಾತುಗಳು ನನಗೆ ಅರ್ಥ ಆಗಲ್ಲ. ತಾಯಿ ಸಂಕಟ ಅರ್ಥ ಆಗುತ್ತೆ. ಯಾವ ಹೆಣ್ಮಕ್ಳಿಗೂ ಪುತ್ರ ಶೋಕ ಬರ್ಕೊಡ್ದು, ಇವನ್ ತಾಯಿಗೆ ಪುತ್ರ ಶೋಕ ಬರ್ಕೊಡ್ದು. ನಾನು ಅನುಭವಿಸಿದ್ದೀನಿ ಎಲ್ಲ ಶೋಕಕ್ಕಿಂತ ಈ ತಡೆಯೋಕ್ಕಾಗ್ತಾ ಇಲ್ಲ. ಈ ನೋವು ಇನ್ನೊಂದು ಹೆಣ್ಣಿಗೆ ಬರೋದು ಬೇಡ, ಪ್ಲೀಸ್ ಸ್ಟಾಪ್ ಇಟ್. ಕೃಷ್ಣ ಇದು ನಿಂತ್ಕೊಳ್ತಾನೆ, ದ್ರೌಪದಿ ಈಸ್ ರೈಟ್ ಬಟ್ ಭೀಮಸೇನ ಈಸ್ ಆಲ್ಸೋ ರೈಟ್ ಅಂತಂತ. ಭೀಮ ಈಸ್ ಆಲ್ಸೋ ರೈಟ್. ಹಂಗಂದ್ರೆ ಏನು ಅಂತ ಕೃಷ್ಣ ಹೇಳ್ತಾನೆ, ಅಶ್ವತ್ಥಾಮ ಅಂದ್ರೆ ಏನು ಅಂದ್ಕೊಂಡಿದ್ದೀರಾ?
ಅವನ ಭುಜಗಳು, ಅವನ ಕತ್ತಿ, ಅವನ ತಲೆ, ಅವನ ಕೈ, ಅವನ ಕಾಲು, ಅವನ ಶಕ್ತಿ, ಅವನ ಉತ್ಸಾಹ, ಅವನ ಮಸಲ್ಸ್, ಅದು ಯಾವುದು ಅಲ್ರಿ ಅಶ್ವತ್ಥಾಮ ಪವರ್. ಅಶ್ವತ್ಥಾಮ ಅಂದರೆ ಅವನ ಪವರು, ಅವನ ಸಾಮರ್ಥ್ಯ, ಅವನ ಶಕ್ತಿ, ಅವನ ಚೈತನ್ಯ, ತೇಜಸ್ಸು, ತಪಸ್ಸು, ಸಿದ್ಧಿ ಎಲ್ಲ ಇರೋದು ಅವನು ಹುಟ್ಟಿದಾಗಲೇ ಅವನ ಜೊತೆ ಬಂದಿದೆಯಲ್ಲ ಶಿರೋರತ್ನ. ಆ ಶಿರೋರತ್ನದಿಂದ ಫುಲ್ ವರ್ಚಸ್ಸು, ತಪಸ್ಸು, ತೇಜಸ್ಸು, ಶಕ್ತಿ, ಸಾಮರ್ಥ್ಯ. ಅದಿಲ್ಲ ಅಂದರೆ ಇಟ್ಸ್ ಜಸ್ಟ್ ಎ ಮ್ಯಾಡ್ ಬಾಡಿ, ದಟ್ ಇಸ್ ಆಲ್. ಇಷ್ಟು ಮಾತು ಕೃಷ್ಣ ಹೇಳಿದ್ದು ವಿತಿನ್ ಸೆಕೆಂಡ್ಸ್. ಅರ್ಜುನ ಗೆಟ್ಸ್ ದ ಹಿಂಟ್, ಹಿ ಗೆಟ್ಸ್ ದ ಕ್ಲೂ. ಕತ್ತಿ ತೆಗೆದ, ಆ ಅಶ್ವತ್ಥಾಮನ ಶಿರೋರತ್ನವನ್ನು ಕತ್ತರಿಸಿ ಚೆಲ್ಲದ. ಅದು ಕತ್ತರಿಸುವ ಮರುಕ್ಷಣದಲ್ಲೇ ಹುಚ್ಚಿನ ಹಾಗೆ, ಉನ್ಮತ್ತನಾಗೆ ಕೂಕ್ಕೊಂಡು, ಕಿರಿಚ್ಕೊಂಡು, ಅರಚ್ಕೊಂಡು ಹುಚ್ಚಿನ ಥರ ಓಡೋದು ಅಶ್ವತ್ಥಾಮ. ಆಗ ಓಡೋದವನು ಇವತ್ತಿನವರೆಗೂ 2023ವರೆಗೂ ಕೂಡ ಅಶ್ವತ್ಥಾಮ ಹುಚ್ಚನಾಗಿ ಅರ್ಚ್ಕೊಂಡು ಕಿರ್ಚ್ಕೊಂಡು ಓಡಾಡ್ತಾನೆ ಇದ್ದಾನೆ. ಸ್ಟಿಲ್ ದೇರ್. ಕುಮಾರವ್ಯಾಸ ಬರಿತಾ ಇರುವಾಗ ಭಾರತ ಬಂದಿದ್ದಂತೆ, ಎಲೆ ಹಾಕಿದ್ರಂತೆ, ಕೂತಿದ್ರಂತೆ. ಇಲ್ಲೆಲ್ಲಿ ಕೂತಿದ್ಯಾ, ಮಡಿಯವ್ರು ಕೂತಿದ್ದಾರೆ, ಪಕ್ಕಕ್ಕೆ ಹೋಗೋ, ಅಲ್ಲಿ ಎಬ್ಸಿದ್ರಂತೆ. ಕಡೆ ಕಣ್ಣೀರು ಹಾಕ್ಕೊಂಡು ಹೋದ್ನಂತೆ. ಆಮೇಲೆ ಕುಮಾರವ್ಯಾಸ ಎಲ್ಲೋದ ಅಂತಂದ್ರೆ, ಅಲ್ಲಿ ಹೋದ ನೋಡಿ ಅಂತ. ಅಯ್ಯೋ ಕಳಿಸ್ಬಿಟ್ರ, ಅವನೇ ಅಶ್ವತ್ಥಾಮ ಅಂತ ಹೇಳ್ತಾರಂತವ್ರು. ಈಗಲೂ ಹೇಳ್ತಾರೆ, ಅನೇಕ ಕಡೆ ಅಶ್ವತ್ಥಾಮ ನೋಡಿದ್ವಿ ನಾವು ಅಂತ. ಇಷ್ಟೆಲ್ಲ ಆಯಿತು. ಈಗ ಇದು ಮುಗೀತು. ಇನ್ನೇನು ದುರ್ಯೋಧನ ಹೋದ, ಕೌರವರು ಯಾರೂ ಇಲ್ಲ. ಪಾಂಡವರಿಗೆ ಪಟ್ಟಾಭಿಷೇಕ. ಸ್ಟೇಡಿಯಂನಲ್ಲಿ ಓತ್ ಟೇಕಿಂಗ್ ಸೆರೆಮನಿ ಅರೇಂಜ್ಮೆಂಟ್ಸ್ ಆಗಿದೆ. ಸ್ಟೇಡಿಯಂ ಫುಲ್ಲು ಜನ ಬಂದಿದ್ದಾರೆ, ಎಲ್ಲ ರಾಜರುಗಳು ಬಂದಿದ್ದಾರೆ. ಧರ್ಮರಾಜನಿಗೆ ಕರ್ಕೊಂಡು ಹೋಗಿ ಒಳಗಡೆ ಅವನಿಗೆ ನವರತ್ನ ಖಚಿತವಾಗಿರತಕ್ಕಂತಹ ಒಂದು ಕವಚ ಹಾಕಿದ್ದಾರೆ. ಪಟ್ಟಾಭಿಷೇಕಕ್ಕೆ ಅಗತ್ಯ ಇರತಕ್ಕಂಥ ಕಿರೀಟಗಳನ್ನು ಹಾಕಿದ್ದಾರೆ. ಏನೇನು ಬೇಕೋ ಎಲ್ಲ ಹಾಕಿದ್ದಾರೆ. ಆದರೆ ಅವನಿಗೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಓತ್ ಟೇಕಿಂಗ್ ಸೆರೆಮನಿ ಆಗಬೇಕು. ಕೃಷ್ಣ ಇದ್ದಾನೆ, ಹಿರಿಯರ ಋಷಿಗಳೆಲ್ಲ ಬಂದಿದ್ದಾರೆ. ಕರ್ಕೊಂಬನ್ನಿ, ಮುಹೂರ್ತ ಮೀರ್ತಾ ಇದೆ ಎಂದರು ಪುರೋಹಿತರು. ಕರ್ಕೊಂಬರಕ್ಕೆ ಒಳಗಡೆ ಬರ್ತಾರೆ. ಕಿರೀಟ ಬಿಚ್ಚಾಕಿದ್ದಾನೆ, ಕವಚ ಬಿಚ್ಚಾಕಿದ್ದಾನೆ, ಎಲ್ಲ ಕಿತ್ತಾಕ್ಬಿಟ್ಟಿದ್ದಾನೆ. ಕೆಟ್ಟದಾಗಿ ಬರ ಬೈಲಿನ ಹುಚ್ಚಿನ ಥರ ನಿಂತಿಯ ಧರ್ಮರಾಜ. ಯಾಕೆ ಅಂದರೆ ಹೇಳ್ತಾನೆ, ಬಂಧುಗಳನ್ನು ಕೊಂದೆ, ಬಾಂಧವರನ್ನು ಕೊಂದೆ, ಅಣ್ಣನ ಕೊಂದೆ, ಮಂದಿ ಕೊಂದೆ, ಸ್ವಂತ ಸಹೋದರ ಕರ್ಣನ ಕೊಂದಾಕಿದ್ದೀನಿ, ಮಕ್ಕಳನ್ನು ಕೊಂದಾಕಿದ್ದೀನಿ, ಕೋಟಿ ಕೋಟಿ ಜನರನ್ನು ಕೊಂಡಿದ್ದೀನಿ. ಮಹಾ ಕೊಲೆಗಾರ, ಕಗ್ಗೊಲೆಗಾರ ನಾನು. ಪವಿತ್ರವಾದ ಸಿಂಹಾಸನದ ಮೇಲೆ ಕೂತು ಅದನ್ನು ಪವಿತ್ರ ಮಾಡೋದಿಲ್ಲ. ಕ್ಯಾನ್ಸಲ್ ದ ಸೆಲೆಬ್ರೇಷನ್, ಗೋ ಬ್ಯಾಕ್ ಟು ವನವಾಸ. ಇವರೆಲ್ಲ ಈ ವನವಾಸ, ಅಜ್ಞಾತವಾಸ, ಅವಮಾನ, ಯುದ್ಧ, ಕೋಟ್ಯಾಂತರ ಜನ ಬೇಕಿದ್ದ ಈ ವನವಾಸಕ್ಕೆ ಹೋಗುತ್ತೆ, ಅಲ್ಲೇ ಇರಬೇಕಾಗಿತ್ತು. ಇಲ್ಲ ಯಾಕೆ ಬಂದಿದ್ದು? ದ್ರೌಪದಿ ಬುದ್ಧಿ ಹೇಳ್ತಾಳೆ, ನಕುಲ ಸಹದೇವರು ಬುದ್ಧಿ ಹೇಳ್ತಾರೆ, ಭೀಮ ಅರ್ಜುನರು ಬುದ್ಧಿ ಹೇಳ್ತಾರೆ, ನಾರದರು ಬಂದು ಬುದ್ಧಿ ಹೇಳ್ತಾರೆ. ನಿನ್ನ ಪಾಲಿನ ಕೆಲಸ ನೀನು ಮಾಡ್ಕೊಳ್ಬೇಕು. ಯು ಆರ್ ಬಾರ್ನ್ ಎಸ್ ಎ ಕಿಂಗ್ ಆ್ಯಂಡ್ ನೌ ಪೀಪಲ್ ವಾಂಟ್ಸ್ ಯು ಆಸ್ ಎ ಕಿಂಗ್. ಇಸ್ ರೆಸ್ಪಾನ್ಸಿಬಿಲಿಟಿ, ಟೇಕ್ ಚಾರ್ಜ್, ಬಾ. ವೇದವ್ಯಾಸರು ಬರ್ತಾರೆ. ವೇದವ್ಯಾಸರು ಬಂದು ಬುದ್ಧಿ ಹೇಳ್ತಾರೆ, ಬಾರೋ, ನಿಂದೇನೋ ಕೆಲಸ, ಬಾರೋ. ಯಾರ ಮಾತು ಕೇಳ್ತಿಲ್ಲ. ನಾನು ಕೊಲೆಗಾರ, ಪಾಪಿಷ್ಟ, ದುರ್ಭಾಗ್ಯ, ಎಲ್ಲರನ್ನೂ ಕೊಂದೆ, ಬೇಡ ಅಳ್ತಾನೆ. ಕೃಷ್ಣ ಬಂದ. ಕೃಷ್ಣ ಹೇಳ್ತಾನೆ, ಅವರವ್ರ ಕರ್ಮ ಅವ್ರು ಅನುಭವಿಸ್ಕೊಂಡು ಹೋಗ್ತಾರೋ, ನೀನು ಏನೋ ನಿನ್ನ ಕೆಲಸ ನೀನು ಮಾಡ್ಕೊಬ. ನೀನು ಕೃಷ್ಣನ ಮಾತಿನಲ್ಲೂ ವಿಶ್ವಾಸ ಬರಲಿಲ್ಲ ನೋಡಿ. ವಿಶ್ವರೂಪ ದರ್ಶನ ಕೊಟ್ಟಿದ್ದನ್ನು ನೋಡಿದ್ದ, ಭಗವದ್ಗೀತೆ ಹೇಳಿದ್ದನ್ನು ನೋಡಿದ್ದ. ಇನ್ ಸ್ಪೈಟ್ ಆಫ್ ದ್ಯಾಟ್ ಈ ಯಾವ ಥರ ಸೈಕಲಾಜಿಕಲ್ ಸ್ಟೇಟಿಗೆ ಇದ್ದಾನೆ ಅಂದರೆ, ಕೃಷ್ಣ ಬಂದು ಹೇಳಿದ್ರು ಕೂಡ ವಿಶ್ವ ಇಲ್ಲ, ನಾನು ಕೊಂದೆ, ಗಾಟ್ ಇನ್ ಟು ಡೀಪ್ ಡಿಪ್ರೆಷನ್. ಧರ್ಮರಾಜ ವೆಂಟ್ ಇನ್ ಟು ಡೀಪ್ ಡಿಪ್ರೆಷನ್, ಎಲ್ಲ ಕ್ಯಾನ್ಸಲ್ ಮಾಡಿಸ್ಬಿಟ್ಟ. ಕಡೆ ಕೃಷ್ಣ ಯೋಚನೆ ಮಾಡ್ದ, ಇವನಿಗೆ ನೆಗಡಿ, ಮುಜುಗರ, ಕೆಮ್ಮೆಲ್ಲ ಬಂದಿರೋದು ದೊಡ್ಡ ರೋಗ ಬಂದಿದೆ ಇವನಿಗೆ. ಹಿಂದೆ ಹಳ್ಳಿಗಳ ಕಡೆ, ಸಿಟಿಗಳಲ್ಲಿ, ಸಣ್ಣ ಸಣ್ಣ ನಗರಗಳಲ್ಲಿ ದೊಡ್ಡ ಡಾಕ್ಟ್ರು ಅಂತ ಒಬ್ಬರಿರೋ, ದೊಡ್ಡ ಡಾಕ್ಟ್ರು ಅಂತ. ಫೇಟಲ್ ಡಿಸೀಸಸ್, ಉಲ್ಬಣ ರೋಗಗಳು ಕೈಯಲ್ಲಿ ಬೇರೆಯವ್ರ ಕೈಯಲ್ಲಿ ಆಗದೆ ಇರೋದು ಬಂದಾಗ ಲೆಂಡರ್ ಆಫ್ ದಿ ಲಾಸ್ಟ್ ರಿಸಾರ್ಟ್ ಥರ ಅವ್ರ ಹತ್ರ ಕರ್ಕೊಂಬರೋರ ಹತ್ರ. ಕೃಷ್ಣನ ಮಾತಿನಲ್ಲೂ ವಿಶ್ವಾಸ ಬರಲಿಲ್ವಲ್ಲ. ಅದರ ಪರಿಣಾಮ ಏನು ಅಂತ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯ ಕೊಡ್ತಾ ಇದ್ದಾರೆ.
ಏನಿದೆ ಕೃಷ್ಣ ಒಂದು ಮಾತು ಹೇಳ್ದ ಅಂದರೆ ಶಾಸ್ತ್ರಕ್ಕೆ ವಿರುದ್ಧ ಇದ್ದರೂ ಕೂಡ ಕೃಷ್ಣನ ಮಾತು ಸ್ವೀಕಾರ ಮಾಡಬೇಕೇ ಹೊರತುನೋ ಶಾಸ್ತ್ರ ಹಾಗೆ ಹೇಳಿಲ್ಲ ಅಂತ ಅನ್ಕೊಡ್ದು. ಅದು ಅಂಥದ್ರಲ್ಲಿ ಇಷ್ಟೆಲ್ಲ ಕೃಷ್ಣನ ನೋಡಿ ಧರ್ಮರಾಜ ಕೃಷ್ಣ ಹೇಳಿದ್ರು ಅವನ ಮಾತಿನಲ್ಲಿ ನಂಬಿಕೆ ಇಲ್ಲ, ಭರವಸೆ ಇಲ್ಲ, ವಿಶ್ವಾಸ ಇಲ್ಲ, ಅಳ್ತಾ ಕೂತಿದ್ದಾನೆ ಅಂದರೆ ಏನಾಯಿತು ಅದಕ್ಕೆ ಪರಿಣಾಮ ಅನ್ನೋದನ್ನು ಮಧ್ವಾಚಾರ್ಯರು ಭಾಗವತಾರ್ಪಣ್ಯದಲ್ಲಿ ಹೇಳ್ತಿದ್ದಾರೆ. ಎಲ್ಲ ಮುಗೀತು, ಪಾಂಡವ ರಾಜ್ಯ ಭಾರ ಮುಗೀತು, ವಯಸ್ಸಾಯಿತು, ಅವರು ಕೃಷ್ಣ ಪರಧಾಮಕ್ಕೆ ಹೋಗಿದ್ದು ಆಗಿದೆ. ಇನ್ನೇನು ಅವರು ಕೃಷ್ಣನಿಗೆ ಕೃಷ್ಣ ಹೋದಾತು ಆಯಿತು, ಇವ್ರಿಗೂ ನಾವು ಮಹಾಪ್ರಸ್ಥಾನ ಮಾಡಬೇಕು ಅಂತ ಬಂದುಬಿಡ್ತು. ಸೋದರನೆಲ್ಲ ಕರೆದ, ಹೆಂಡತಿನ ಕರೆದ, ಆಯಿತು ಭೂಮಿ ಮೇಲ್ಗಡೆ ನಮ್ಮ ವ್ಯಾಪಾರ ವ್ಯವಹಾರಗಳೆಲ್ಲ ಮುಗೀತು, ಹೊರಡೋಣ ನಾವು ಹಿಮಾಲಯದ ಕಡೆಗೆ ಅಂತಂದರು. ಎಲ್ಲ ಬಿಟ್ಟರು, ಆರುಮಡಿ ಹುಟ್ಟರು, ಮೌನವ್ರತವನ್ನು ತೊಟ್ಟರು, ಹಿಮಾಲಯದ ಕಡೆ ಹೆಜ್ಜೆ ಇಟ್ಟರು, ಒಬ್ಬೊಬ್ಬರಾಗಿ ಹೋಗ್ತಾ ಇದ್ದಾರೆ. ದ್ರೌಪದಿ ಕೆಳಗೆ ಬಿದ್ದಲು, ಹೋದ್ಲು. ನಕುಲ ಬಿದ್ದ, ಹೋದ. ಸಹದೇವ ಬಿದ್ದ, ಹೋದ. ಅರ್ಜುನ ಬಿದ್ದ, ಹೋದ. ಭೀಮ ಬಿದ್ದ, ಹೋದ. ಧರ್ಮರಾಜ ಒಬ್ಬನೇ ಮೌನದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಹಿಮಾಲಯದಲ್ಲಿ. ಅವನ ಜೊತೆ ಒಂದು ನಾಯಿ ಬರ್ತಾ ಇದೆ. ದೇವಲೋಕದ ವಿಮಾನ ಬಂತು. ಧರ್ಮರಾಜ ಒಬ್ಬ ಸರ್ವೈವ್ ಇದ್ದ, ಬಂತು ದೇವಲೋಕದ ವಿಮಾನ, ಲ್ಯಾಂಡ್ ಆಯಿತು. ಬಾಗಿಲು ತೆಗೆದ್ರು, ದೇವದೂತರು ಬಂದರು, ವೆಲ್ಕಮ್ ಮಾಡಿದರು. ಅಪ್ಪ ಬಾಪ ದೇವರಥ ಹತ್ತು ಅಂತಂದರು. ಧರ್ಮರಾಜ ದೇವರಥ ಹತ್ತದ ದೇವಲೋಕಕ್ಕೆ ಹೋಗೋದಕ್ಕೆ. ಅವನ ಜೊತೆಯಲ್ಲಿ ನಾಯಿನೂ ನುಗ್ತು. ದೇವದೂತರುಗಳು ಅಡ್ಡ ಇಟ್ಟರು, ದೇವಲೋಕದಲ್ಲಿ ನಾಯಿಗಳಿಗೆ ಪ್ರವೇಶವಿಲ್ಲ ಅಂತ. ವಾಪಸ್ ಕಳಿಸು ಅಂದರು. ನೀನು ಹಬ್ಬ ಹತ್ತು ಅಂದರು. ಹೇಳ್ದ, ಇಷ್ಟು ವರ್ಷಗಳ ಕಾಲ ಭೂಮಿ ಮೇಲ್ಗಡೆ ಲಕ್ಷ ಲಕ್ಷ ಜನರ ಸ್ನೇಹ ಪಡ್ಕೊಂಡೆ, ಯಾರೂ ಬರಲಿಲ್ಲ. ಬಂಧುಗಳು, ಬಾಂಧವರು, ಆಪ್ತರು, ಆತ್ಮೀಯರು, ಬೇಕಾದವರು, ಕಿಚನ್ ಕ್ಯಾಬಿನೆಟ್ಟು ಯಾರೂ ಬರಲಿಲ್ಲ. ಮಂತ್ರಿಗಳು, ಸಚಿವರು, ದಂಡಾಧಿಕಾರಿಗಳು, ಅಮಾತ್ಯರು, ಫೈನಾನ್ಷಿಯಲ್ ಎಕ್ಸಿಕ್ಯೂಟಿವ್ಸು ಯಾರೂ ಬರಲಿಲ್ಲ. ಕಡೆಗೆ ನನ್ನ ಸೋದರರು ಯಾರೂ ನನ್ನ ಜೊತೆ ಬರಲಿಲ್ಲ. ಹೆಂಡತಿ ಅವಳು ನನ್ನ ಜೊತೆ ಬರಲಿಲ್ಲ. ವಿನಾಕಾರಣ ಏನೂ ಕಾಂಟ್ರಾಕ್ಟ್ ಇಲ್ಲ, ಏನೂ ಅಗ್ರಿಮೆಂಟ್ ಇಲ್ಲ, ನನ್ನ ಮೇಲೆ ತುಂಬ ಪ್ರೀತಿಯನ್ನು ವಿನಾಕಾರಣ ಪ್ರೀತಿ ಮಾಡಿ ನನ್ನ ಜೀವಿತದ ಕಡೆ ಗಳಿಗೆವರೆಗೂ ನನ್ನ ಜೊತೆ ಬಂದಿರತಕ್ಕಂಥ ಇದು ನಾಯಿ. ಅದಕ್ಕೆ ನೀನು ಅವಕಾಶ ಕೊಡಲಿಲ್ಲ ಅಂದರೆ ಅಂಥ ದೇವರಥ ದೇವಲೋಕ ಬೇಕಾಗಿಲ್ಲ ನನಗೆ, ಇಲ್ಲೇ ಇರ್ತೀನಿ ಅಂತ ಹಿಂದೆ ಬಂದ. ಈ ಮಾತು ಹೇಳಿ ಹಿಂದೆ ಬಂದ ತಕ್ಷಣ ನಾಯಿ ಯಮಧರ್ಮ ಆಯಿತು. ಲಾಸ್ಟ್ ಟೆಸ್ಟ್ ಇತ್ತು ನಿನಗೆ. ರಶ್ ಆಗಿರೋ ಬಸ್ ಬಂದಾಗ, ಸಿಕ್ಕಾಪಟ್ಟೆ ಜನ ಅದಕ್ಕೆ ಕಾಯ್ತಾ ಇದ್ದಾಗ, ಬಸ್ ಬಂದ ತಕ್ಷಣ ಯಾರಿಗಾರು ಒಬ್ಬರು ಸೀಟ್ ಸಿಕ್ಕರೆ ಒಳಗೆ ನುಗ್ಗಿ ಬಗಲಾಕ್ಕೊಳ್ತಾರೆ. ಎಲ್ಲರೂ ಸೈಕಾಲಜಿನೂ ಹಾಗೆ. ಅಂಥದ್ರಲ್ಲಿ ನೀನು ದೇವರಥ ಬಂದು ನಾವು ಸ್ವಾಗತ ಮಾಡಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀವಿ ಅಂದರೆ, ನಾಯಿ ಬಂದರೆ ನಾನು ಬರ್ತೀನಿ, ಇಲ್ಲ ನಿಮ್ಮ ಸ್ವರ್ಗ ಬೇಡ ಅಂತಲ್ಲ ಅಂತ ಹೇಳಿ ಯಮಧರ್ಮ ಆಯಿತು ನಾಯಿ. ಯಮಧರ್ಮ ಹೇಳ್ದ, ಈ ಟೆಸ್ಟ್ ಜೀವಿತದ ಕಡೆ ಗಳಿಗೆವಲ್ಲೂ ಧರ್ಮ ಬಿಡಲಿಲ್ಲವಲ್ಲ ನೀನು, ಬಾಪ್ಪ ಅಂತ ಕರ್ಕೊಂಡೋದ್ರು. ಸ್ವರ್ಗಕ್ಕೆ ಕರ್ಕೊಂಡೋದ್ರು. ನಿನಗೆ ಸ್ವರ್ಗ ಈಸ್ ಅಲಾಟೆಡ್ ಟು ಧರ್ಮರಾಜ, ತೋರಿಸಿರೋ ಸ್ವರ್ಗ ಇಲ್ಲ ಅಂತ ಹೇಳ್ದ ಯಮ. ಸರಿ, ಅಟೆಂಡೆಂಟ್ಸ್ ಬಂದು, ದೇವದೂತರುಗಳು ಬಂದು ಇವನ್ನ ಸ್ವರ್ಗ ಎಲ್ಲ ತೋರ್ಸಕ್ಕೆ ಕರ್ಕೊಂಡೋದ್ರು. ಕರ್ಕೊಂಡೋಗ್ತಾರೆ. ಸ್ವರ್ಗದ ಮೇಯ್ನು ಸಭಾಂಗಣಕ್ಕೆ ಕರ್ಕೊಂಡೋದ್ರು. ಎಂಥ ಹಂಸತೂಲಿಕ ತಲ್ಪ ಅಲ್ಲಿ, ಅದ್ಭುತವಾಗಿರತಕ್ಕಂಥ ಸಿಂಹಾಸನ. ಆ ಸಿಂಹಾಸನದಲ್ಲಿ ಹಂಸತೂಲಿಕ ತಲ್ಪದಲ್ಲಿ ಯಾರೋ ಕೂತಿದ್ದಾರೆ. ನಸ್ಕು ಸರಿಯಾಗಿ ನೋಡ್ದ, ಕರೆಕ್ಟಾಗಿ ನೋಡ್ದ, ಕ್ಲಿಯರಾಗಿ ನೋಡ್ದ, ಪೂರ್ತಿ ನೋಡ್ತಾನೆ. ಎದೆ ಹೊಡೆದೋಯ್ತು. ಯಾರಪ್ಪ ಅಂದರೆ ಸ್ವರ್ಗದಲ್ಲಿ ಅಧಿಪತಿಯಾಗಿ ಕೂತಿದ್ದಾನೆ ದುರ್ಯೋಧನ. ಆಮೇಲೆ ಇನ್ನೊಂದು ಸ್ವಲ್ಪ ಕರ್ಕೊಂಡೋದ್ರು. ಆ ಕಡೆ ಅಟೆಂಡೆಂಟ್ಸ್ ನೋಡಿದರೆ ಒಳ್ಳೆ ಸರೋವರ, ಜಲಕ್ರೀಡೆ, ಜಲವಿಹಾರ, ದೇವಕನ್ಯರು, ಅವ್ರ ಜೊತೆ ಆನಂದ ಪರಮಾನಂದದಲ್ಲಿ ಜಲವಿಹಾರ, ಜಲಕ್ರೀಡೆ ಮಾಡ್ಕೊಂಡಿದ್ದಾನೆ. ಮುಖ ನೋಡ್ತಾನೆ ದುಶ್ಯಾಸನ. ಕೂಕೊಂಡ ತಕ್ಷಣ ನನ್ನ ಸೋದರರಲ್ಲಿ ಅಂತ. ಯಾಕೆ ಅರ್ಚ್ಕೊಳ್ತೀಯ? ನಿನ್ನ ಸೋದರರು ನರಕ ಅಲಾಟ್ ಆಗಿದೆ, ನರಕ ಬಾಜು ನರಕದಲ್ಲಿದ್ದಾರೆ ಅಂತ. ನರಕದಲ್ಲಿದ್ದರೂ ಪರವಾಗಿಲ್ಲ, ನವ್ ಅಂಡ್ ಹಿಯರ್ ಅವ್ರನ್ನ ಮೀಟ್ ಮಾಡ್ಬೇಕು, ಕರ್ಕೊಂಡು ಹೋಗಿ. ಆಗ
ಅವ್ರು ಹೇಳ್ತಾರೆ, ಸ್ವರ್ಗಕ್ಕೆ ನರಕಕ್ಕೆ ಒಂದು ಟನಲ್ ಇದೆ, ಡಾರ್ಕೆಸ್ಟ್ ಟನಲ್ಲು, ಸ್ಟಿಂಕಿಂಗ್ ಟನಲ್ಲು, ವಿಚಿತ್ರವಾಗಿರತಕ್ಕಂಥ ದಾರುಣ ವೇದನೆಯ ಟನಲ್ಲು, ಸಫೋಕೇಟಿಂಗ್ ಟನಲ್ಲು. ಅದರಲ್ಲಿ ಹೋದವರು ಬದುಕುಳಿದಿರೋದೇ ಕಷ್ಟ. ಹೋಗಿ ನೀನು ಬದುಕಬೇಕು, ಚೆನ್ನಾಗಿರ್ಬೇಕು, ಹೋಗಬೇಡ ರಾಜ, ಸ್ವರ್ಗ ಬೇರೆ ಅಲರ್ಟಾಗಿದೆ, ಹೋಗಬೇಡ ಕಣೋ. ನನ್ನ ತಮ್ಮಂದರು ನೋಡೋಕ್ಕೆ ಆ ಕಷ್ಟದ ಟನಲ್ ಆದರೂ ಪರವಾಗಿಲ್ಲ, ಕರ್ಕೊಂಡೋಗಿ ನುಗ್ಗಿಕೊಂಡು ನುಸುಳುಕೊಂಡು ದುರ್ವಾಸನೆಯಲ್ಲಿ ಅಂತೂ ಇಂತೂ ಬಂದು ಸೇರಿದ ನರಕಕ್ಕೆ. ನರಕದಲ್ಲಿ ನೋಡ್ತಾನೆ, ಒಬ್ಬೊಬ್ಬರು ಅನುಭವಿಸ್ತಿರತಕ್ಕಂಥ ಘನಘೋರ ಶಿಕ್ಷೆಗಳನ್ನು ನೋಡ್ತಾ ಇದ್ದಾನೆ. ಅಷ್ಟರಲ್ಲಿ ಒಂದು ವಾಯ್ಸ್ ಬಂತು, ಅಣ್ಣ ನೀನು ಬಂದಿರಬೇಕು ಅಂತ ಕಾಣುತ್ತೆ. ಸೋದರನ ವಾಯ್ಸು. ಆ ಕಡೆ ತಿರುಗದ, ಅಣ್ಣ ನಿನ್ನ ದೇಹ ಸ್ಪರ್ಶ ಮಾಡಿರತಕ್ಕಂಥ ಗಾಳಿ ನನ್ನ ಮುಟ್ಟಿದೆ ಅಂತ ಕಾಣುತ್ತೆ, ನೋವು ಕಮ್ಮಿ ಆಗ್ತಿದೆ, ದುಃಖ ಕಮ್ಮಿ ಆಗ್ತಿದೆ, ಹೋಗಬೇಡ ಕಣೋ, ಇಲ್ಲೇ ಇದ್ರು, ನೀನಿರೋ ಅಷ್ಟೊತ್ತು ನಮಗೆ ನೋವು ಕಮ್ಮಿ ಆಗುತ್ತೆ, ಹೋಗಬೇಡ ರಣ್ಣ, ಹೋಗಬೇಡ ಅಂತ ಶಬ್ದ ಕೇಳಿಸುತ್ತೆ. ಆ ಕ್ರೂರವಾಗಿರತಕ್ಕಂಥ ಶಿಕ್ಷೆಗಳನ್ನು ನೋಡೋಕ್ಕಾಗಿಲ್ಲ. ಧರ್ಮರಾಜ ಕಣ್ಣು ಮುಚ್ಕೊಳ್ತಾನೆ. ಅಷ್ಟರಲ್ಲಿ ಅಟೆಂಡೆಂಟ್ಸ್ ಹೇಳ್ತಾರೆ, ನಿಂದು ನರಕದ ವಿಸಿಟಿಂಗ್ ಅವರ್ಸ್ ಮುಗೀತು, ನಿನ್ಗೆ ಅಲಾಟಾಗಿರೋದು ಸ್ವರ್ಗ ವಾಪಸ್ ಹೋಗೋಣ ಬಾ. ಧರ್ಮರಾಜ ಹೇಳ್ತಾನೆ, ನನ್ನ 5 ಜನ ಸೋದರರು, ನನ್ನ 4 ಜನ ಸೋದರರು ನನ್ನ ಒಬ್ಬೊಬ್ಬರೂ ಅಖಂಡ ಭೂಮಂಡಲ ಗೆದ್ದು ಸಾಮ್ರಾಟರಾಗತಕ್ಕಂಥ ಶಕ್ತಿ ಇದ್ರೂ ಕೂಡ ನನ್ನ ಮೇಲಿನ ಗೌರವ ಪ್ರೀತಿಯಿಂದ, ಧರ್ಮದ ಮೇಲಿನ ಗೌರವದಿಂದ, ಪೂರ್ತಿ ಧರ್ಮದಲ್ಲಿ ನಡ್ಕೋಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಧರ್ಮದಲ್ಲೇ ನಡ್ಕೊಂಬಂದವರು ಅವರು ನರಕ ಅನುಭವಿಸುವಾಗ ನಾನು ಸ್ವರ್ಗದಲ್ಲಿರೋದ. ನನ್ನ ತಮ್ಮಂದರು ಎಲ್ಲಿದ್ದರೆ ನನಗೆ ಅದೇ ಸ್ವರ್ಗ, ನಾನು ಇಲ್ಲೇ ಇರ್ತೀನಿ, ಬರಲ್ಲ ಸ್ವರ್ಗಕ್ಕೆ. ಆ ಮಾತವನ್ನು ಬಾಯಿಂದ ಬಂದ ತಕ್ಷಣ ಟಾಪ್ ಸೀಟರ್ವಿ, ಇದು ಸ್ವರ್ಗ ಆಯಿತು, ಅದು ನರಕ ಆಯಿತು. ಮಧ್ವಾಚಾರ್ಯ ಕ್ವಶನ್ ಮಾಡ್ಕೊಳ್ತಾರೆ, ಇದೇನೇ ಇರಲಿ, ಧರ್ಮರಾಜನಂತ ಧರ್ಮನಿಷ್ಠ, ಧರ್ಮಕ್ಕೆ ಪ್ರಭು ಧರ್ಮರಾಜ ಅಂಥವನಿಗೆ ನರಕ ದರ್ಶನ ಆಗೋಯ್ತಲ್ಲ, ಏನಿದು ಅಂತಂದರೆ, ಯಾಕೆ ಅಂದರೆ ಕೃಷ್ಣನ ಮಾತಿನಲ್ಲಿ ಅವಿಶ್ವಾಸ ತೋರಿಸಿದ್ರಿಂದ. ಈಗ ಭೀಷ್ಮರ ಹತ್ರ ಕರ್ಕೊಂಡು ಬಂದಿದ್ದಾನೆ ಪಾಂಡವರನ್ನು. ಅಷ್ಟೊತ್ತಿಗೆ ಯೋಗ ದೃಷ್ಟಿಯಿಂದ, ದೇವ ದೃಷ್ಟಿಯಿಂದ ನೋಡಿರತಕ್ಕಂಥ ಎಲ್ಲ ಋಷಿಗಳು ಮನಿಗಳು ಅಲ್ಲಿಗೆ ಬಂದುಬಿಟ್ಟಿದ್ದಾರೆ. ಭೀಷ್ಮರು ಶರಪಂಜರದ ಮೇಲಿದ್ದಾರೆ, ಕಣ್ಣು ಮುಚ್ಕೊಂಡಿದ್ದಾರೆ, ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. 830 ವರ್ಷಗಳ ಕಾಲ ಕೋಟಿ ಜನರನ್ನು ಕಂಡೆ, ಮೆರವಣಿಗೆಗಳನ್ನು ಕೊಂಡೆ, ಲಕ್ಷ ಜನ ರಾಜರನ್ನು ಕೊಂಡೆ, ಸಾಮ್ರಾಟರನ್ನು ಕಂಡೆ, ಸಾರ್ವಭೌಮರನ್ನು ಕೊಂಡೆ, ಚಕ್ರಾಧಿಪತಿಗಳನ್ನ ನೋಡಿದೆ, ಬೇಕಾದಷ್ಟು ವಿದ್ವಾಂಸರು ನೋಡಿದೆ, ಬೇಕಾದಷ್ಟು ಜ್ಞಾನಿಗಳನ್ನು ನೋಡಿದೆ, ಬೇಕಾದಷ್ಟು ಜನ ಧೀರಾದಿವೀರರನ್ನು ನೋಡಿದೆ, ಯುದ್ಧಗಳನ್ನು ನೋಡಿದೆ. ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ದೇ ಹ್ಯಾವ್ ಪಾಸ್ಡ್ ಥ್ರೂ ದ ಪ್ರೊಸೆಷನ್ ಆಫ್ ಮೈ ಲೈಫ್. ಈಗ ಸ್ವಾಮಿ ಅವ್ರನ್ನ ಯಾರನ್ನೂ ಸ್ಮರಣೆಗೆ ತರಬೇಡ, ಯಾರೂ ಬೇಕಿಲ್ಲ ನನಗೆ, ನಿನ್ನ ಸ್ಮರಣೆ ಒಂದು ಕೊಡೋ ಸ್ವಾಮಿ. ನನಗೆ 830 ವರ್ಷದ ಜೀವನದ ಅನುಭವವನ್ನು ಪಾಠ ಕಲಿಸಿದೆ. ನೀನು ವಯಸ್ಸಾಗ್ತಾ ನೀನು ವೃದ್ಧಾಪ್ಯಕ್ಕೆ ಬರ್ತಾ ಯಾರೂ ಸಂಗಡ ಬಾಹೋದಿಲ್ಲ, ನಾರಾಯಣ ಸ್ಮರಣೆ ಬಾಹೋದಲ್ಲದೆ ನೀನಲ್ಲದೆ ಇನ್ಯಾರೂ ಆಗೋದಿಲ್ಲ ಕಣೋ. ಅವರೇ ನೋವಲ್ಲಿರ್ತಾರೆ, ನನಗೇನು ಮಾಡ್ತಾರೆ ಕಣೋ. ಅವರೇ ಒದ್ದಾಡ್ತಲ್ಲಿರ್ತಾರೆ, ನನಗೇನು ಮಾಡ್ತಾರೆ ಕಣೋ. ಅವರೇ ಸಂಕಟ ಪಡ್ತಿರ್ತಾರೆ, ನನಗೇನು ಉಪಕಾರ ಮಾಡ್ತಾರೆ ಕಣೋ. ಮೈ ತುಂಬ ರೋಗದಿಂದ ಇರುತ್ತೆ, ನನಗೇನು ಉದ್ಧಾರ ಮಾಡ್ತಾರಪ್ಪ. ಯಾರ ನೆನಪು ಕೊಡಬೇಡ, ನಿನ್ನ ನೆನಪು ತೆಗಿಬೇಡ, ಸ್ಮರಣೆ ಕೊಡೋ ಸ್ವಾಮಿ ಅಂತ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೆಸರಿಗೆ ಕೃಷ್ಣ ಅಂತಾರೆ, ಉಸಿರು ಕೃಷ್ಣ ಅಂತಾರೆ, ಹೆಜ್ಜೆ ಕೃಷ್ಣ ಅಂತಾರೆ. ಕೃಷ್ಣ ಸ್ಮರಣೆ ಗಂಗಾ ಸಂಗಿಗಳ ಹೋಗಿದ್ದಾರೆ ಆ ಗಂಗೆಯ. ಅಷ್ಟೊತ್ತಿಗೆ ಶಬ್ದ ಆಗುತ್ತೆ, ಶಬ್ದ ಆಗಿ ಹೇಳೋಕ್ಕಾಗ್ತಿಲ್ಲ. ಇದೇ ಸಾಷ್ಟಾಂಗ ನಮಸ್ಕಾರ ಅಂದ್ಕೊಳ್ಳೋ ಸ್ವಾಮಿ ಬಾರು ಅಂತಾರೆ. ಹತ್ರ ಬರ್ತಾನೆ, ಕೆನ್ನೆ ನೆವರಿಸ್ತಾನೆ, ಹಣೆ ನೆವರಿಸ್ತಾನೆ, ಮುದ್ದು ಮಾಡ್ತಾನೆ ಅಂತಾರೆ. ಸ್ಮರಣೆ ಕೊಡು ಅಂದರೆ ದರ್ಶನ ಕೊಡು ಅಂದರೆ ಸ್ಪರ್ಶನ ಕೊಟ್ಟಲ್ಲೋ ಸ್ವಾಮಿ ಅಂತಾರೆ. ಅಷ್ಟೊತ್ತಿಗೆ ಧರ್ಮರಾಜ ಬಚ್ಚಿಟ್ಕೊಂಡಿದ್ದವನು ಬಂದು ಅಳ್ತಾನೆ, ತಾತ ನಿನ್ನ ಈ ಸ್ಥಿತಿಗೆ ನಾನು ಕಾರಣ ಆಗ್ಬಿಟ್ಟೆ, ನಾನೇ ಅಲ್ವಾ ಇದೆಲ್ಲ ಮಾಡಿಸಿದ್ದು, ನನಗೆ ಕ್ಷಮಿಸು ಅಂತ ಕೇಳಕ್ಕೂ ಬಾಯಿಲ್ಲ ತಾತ, ಕ್ಷಮಿಸು, ಇದು ಅನ್ಯಾಯ, ತುಂಬ ನೋವು ಕೊಡ್ತಾ ಇದ್ದೀನಿ, ಕ್ಷಮಿಸು. ಭೀಷ್ಮರು ಹೇಳ್ತಾರೆ,
ಜೀವನದ ಪೂರ್ತಿ ನೊಂದು ನೊಂದು ಬೆಂದು ಆ ದುಷ್ಟ ಧೃತರಾಷ್ಟ್ರ ದುರ್ಯೋಧನನ ಮನೆಯಲ್ಲಿ ಉಪ್ಪು ತಿಂದ ಋಣಕ್ಕಾಗಿ ಪ್ರತಿನಿತ್ಯ ಕೊರಗ್ತಾ ಇದ್ದೆ, ಸೊರಗ್ತಾ ಇದ್ದೆ, ನೊಂದಿದ್ದೆ, ಬೆಂದಿದ್ದೆ. ಇದನ್ನ ನೀನು ಮಾಡಿ ನನಗೆ ಲಾಜಿಕಲಿ ಗುಡ್ ಎಂಡ್ ಕೊಟ್ಟಿದ್ಯಾ, ಉಪಕಾರ ಮಾಡಿದ್ಯಾ ನೀನು. ಅಳ್ತಾನೆ, ತಾತ ನೀನು ಈ ಮುಳ್ಳು ಸಾವಿರಾರು ಕತ್ತಿಗಳು ಚುಚ್ತಾ ಇದೆಯಲ್ಲೋ, ನಿನಗೆ ಬಾಣಗಳು ಚುಚ್ತಾ ಇದೆಯಲ್ಲೋ, ಶರಪಂಜರನಲ್ಲೋ ಅಂತ ಹೇಳ್ತಾನೆ. ಭೀಷ್ಮರು ಹೇಳ್ತಾರೆ, ಫಸ್ಟ್ ಅಳು ನಿಲ್ಲಿಸು. ರಾಜ ಆದವನು, ಮಂತ್ರಿ ಆದವನು, ಸಚಿವ ಆದವನು, ಲೀಡರ್ ಆದವನು, ಎಕ್ಸಿಕ್ಯೂಟಿವ್ ಆದವನು, ಅಡ್ಮಿನಿಸ್ಟ್ರೇಟ್ ಆಗಿರೋನು, ಟಾಪ್ ಪೊಸಿಷನ್ ಇರೋನು, ಮ್ಯಾನೇಜರ್, ಪಬ್ಲಿಕ್ ಆಗಿ ಕಣ್ಣೀರು ಹಾಕೂಡ್ದು, ಅಳ್ಕೂಡ್ದು, ಸ್ಟಾಪ್ ಮಾಡಿ ಫಸ್ಟು. ಆಮೇಲೆ ಹೇಳ್ತಾನೆ, ಯಾರಿಗೆ ನೀನು ಏನು ಪ್ರಾಬ್ಲಮ್ ನಿಂದು, ಎಲ್ಲರನ್ನೂ ಕೊಂದುಬಿಟ್ಟೆ ತಾತ. ಯಾರಿಗೆ ಸೃಷ್ಟಿ ಮಾಡೋ ಸಾಮರ್ಥ್ಯ ಇದೆಯೋ ಅವನಿಗೆ ಮಾತ್ರ ಕೊಲ್ಲತಕ್ಕಂಥ ತಾಕತ್ತಿರುತ್ತೆ. ಈಗ ಇಲ್ಲಿ ಇಬ್ಬರನ್ನ ಸೃಷ್ಟಿ ಮಾಡು, ನಿನ್ನ ಮಾತು ಒಪ್ಕೊಳ್ತೀನಿ. ಆಗಲ್ಲ ತಾತ, ಸೃಷ್ಟಿ ಮಾಡೋಕ್ಕೆ ಯೋಗ್ಯತೆ ಇಲ್ಲವರಿಗೆ ಕೊಲ್ಲಕ್ಕೂ ಯೋಗ್ಯತೆ ಇಲ್ಲ. ಮತ್ತೆ ಅಷ್ಟು ಜನ ಕೊಂದ್ಬಿಟ್ಟಲ್ಲ ತಾತ, ಅವನು ಕೊಟ್ಯಾಂತ ಜನ ಅಕ್ಷೋಹಿರಿ ಕೊಂದಾಕ್ಬಿಟ್ಟಿದ್ದೀನಿ. ಯಾರು ಕೊಂದ್ರು ಗೊತ್ತೇನೋ? ನಾನೇ ತಾತ. ನಿನಗೇನು ನಿನಗಾಗುತ್ತೇನೋ, ಯಾರು ಕೊಂದರು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳೋ. ಯುದ್ಧದ ಮೊದಲನೇ ದಿನ ಕೃಷ್ಣ ಅರ್ಜುನರ ರಥ ಕೌರವ ಪಾಂಡವರ ಸೈನ್ಯದಲ್ಲಿ ಮಧ್ಯ ಬಂದು ನಿಂತಾಗ ಅರ್ಜುನ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾನೆ, ಅಪ್ಪ ಸ್ವಾಮಿ ಸಾರಥಿ, ನನ್ನ ಈ ಶತ್ರುಪಾಳ್ಯದಲ್ಲಿರತಕ್ಕಂಥ ಎಲ್ಲ ಕೌರವರ ಪರಿಚಯ ಮಾಡಿಕೊಳ್ಳೋ ಸಮುದ್ರ ಇದ್ದಾಗಿದ್ದಾರಲ್ಲ ಅಂತಂದಾಗ ಕೃಷ್ಣ ಒಬ್ಬೊಬ್ಬರು ಮುಖ ನೋಡೋದು, ದುರ್ಯೋಧನ, ದುಶ್ಯಾಸನ, ಶಕುನಿ, ಶಲ್ಯ, ಕರ್ಣ, ಹೀಗೆ ಒಬ್ಬೊಬ್ಬರು ಮುಖ ನೋಡೋದು. ಮುಖ ನೋಡಿ ಇವನ್ ದುರ್ಯೋಧನ ಅನ್ನೋವಾಗ ತನ್ನ ಕಣ್ಣೊಳಗಿಂದ ತನ್ನ ಕಿರಣಗಳನ್ನು ಕಳಿಸಿ ಆ ದುರ್ಯೋಧನನ, ದುಶಾಸನನ, ಶಕುನಿಯ, ಶಲ್ಯನ ಎಲ್ಲ ಕೌರವರ ಕಣ್ಣೊಳಗೆ ತನ್ನ ಕಿರಣಗಳನ್ನು ಕಳಿಸಿ ಅವರ ಆಯುಷ್ಯವನ್ನು ಮೊದಲನೇ ದಿನನೇ ಹೀರ್ಕೊಂಡ್ಬಿಟ್ಟಿದ್ದ. ಎಲ್ಲ ಕೌರವರ ಆಯುಷ್ಯವನ್ನು ಕೃಷ್ಣ ಮೊದಲನೇ ದಿನ ಹೀರ್ಕೊಂಡಿದ್ದ. ಬಾಡೀಸ್ ದೆ ಗಾಟ್ ಅಪ್, ಬಾಡೀಸ್ ದೇ ವರ್ ಫೈಟಿಂಗ್, ಬಾಡೀಸ್ ಫೆಲ್. ಅಷ್ಟೇ, ಮೊದಲನೇ ದಿನವೇ ಅವ್ರನ್ನ ಹತ ಮಾಡಿ ಆಯುಷ್ಯ ಹೀರ್ಕೊಂಡು ಕೃಷ್ಣ ನಿನಗೇನು ತಾಕತ್ತಿದೆ ಚರಣ ಕೊಳ್ಳಕ್ಕೆ, ಫರ್ಗೆಟ್ ಅಬೌಟ್ ಇಟ್. ಆಗ ಕೃಷ್ಣ ಹೇಳ್ತಾನೆ, ಭೀಷ್ಮ, ಈಗಲೋ ಆಗಲೋ ಇನ್ಯಾವಾಗಲೋ, ಪ್ರಾಬಬಲಿ ಮ್ಯಾಟರ್ ಆಫ್ ಫ್ಯೂ ಅವರ್ಸ್ ಆರ್ ಫ್ಯೂ ಡೇಸ್ ಯು ಆರ್ ಗೋಯಿಂಗ್ ಟು ಡಿಸಪಿಯರ್. ನೀನು ಹುಟ್ಟಿದಾಗ ನಿನ್ನ ತಾಯಿ ದೇವಗಂಗೆ ನಿನ್ನನ್ನು ಹುಟ್ಟಿದ ತಕ್ಷಣ ಭೂಮಿಯಿಂದ ದೇವಲೋಕ ಕರ್ಕೊಂಡೋಗಿ ದೇವಗುರುಗಳಿಂದ ಜಗತ್ತಿನ ಎಲ್ಲ ಜ್ಞಾನಗಳನ್ನು, ವಿಜ್ಞಾನಗಳನ್ನು, ಸುಜ್ಞಾನಗಳನ್ನು, ಪ್ರಜ್ಞಾನಗಳನ್ನು, ವಾಟ್ ಎವರ್ ಪೀಪಲ್ ಕನ್ಸಿಡರ್ ಆಸ್ ನಾಲೆಡ್ಜ್, ಎಂಟೈರ್ ನಾಲೆಡ್ಜ್ ಹ್ಯಾಸ್ ಬಿನ್ ಗಿವನ್ ಟು ಯು. 14 ಲೋಕದ ಸಮಸ್ತ ಜ್ಞಾನದ ಸುಜ್ಞಾನಿ ನೀನು, ವಿಜ್ಞಾನಿ ನೀನು, ಮಹಾಜ್ಞಾನಿ ನೀನು, ಅಪರೋಕ್ಷ ಜ್ಞಾನಿ ನೀನು. ನೀನೀಗ ಹೊಟ್ಟೋಗ್ತಾ ಇದ್ಯಾ. ನೀನು ಹೋದರೆ ಭೀಷ್ಮ ಅನ್ನತಕ್ಕಂಥ ಮುದುಕ ದಿವಂಗತ ಆಯಿತು ಅಂತ ಯಾರೂ ಕಣ್ಣೀರು ಹಾಕಲ್ಲ. ಜ್ಞಾನ ಭಾಸ್ಕರ, ಜ್ಞಾನ ಸೂರ್ಯ ಅಸ್ತಂಗತ ಆಗ್ಬಿಡ್ತಾನೆ, ಜ್ಞಾನ ಸೂರ್ಯ ಅಸ್ತಂಗತ ಆಗ್ಬಿಡ್ತಾನೆ. ನಾಲೆಡ್ಜ್ ವಿಲ್ ಕಮ್ ಟು ಅನ್ ಎಂಡ್, ನಾಲೆಡ್ಜ್ ವಿಲ್ ಸೀಸ್. ಜ್ಞಾನ ಯಾವತ್ತೂ ಕಡೆ ಹಾಕ್ಕೊಡ್ದು. ನಾಲೆಡ್ಜ್ ಶುಡ್ ಬಿ ಕಂಟಿನ್ಯೂಯಸ್, ನಾಲೆಡ್ಜ್ ಶುಡ್ ಬಿ ಟ್ರಾನ್ಸ್ಫರ್ ಟು ದ ನೆಕ್ಸ್ಟ್ ಜನರೇಷನ್, ನಾಲೆಡ್ಜ್ ಶುಡ್ ಬಿ ಪೆರನಿಯಲ್, ನಾಲೆಡ್ಜ್ ಶುಡ್ ನೆವರ್ ಕಮ್ ಟು ಅನ್ ಎಂಡ್, ಇಟ್ ಶುಡ್ ಗೋ ಆನ್ ಎಕ್ಸ್ಪ್ಯಾಂಡಿಂಗ್. ನಿನ್ನ ಮಗು ಬಂದಿದೆ, ಧರ್ಮಿಷ್ಠ, ಧರ್ಮನಿಷ್ಠ, ಧರ್ಮಪ್ರಭು, ಧರ್ಮರಾಜ, ನಿನ್ನ ಮಗು ಯೋಗ್ಯ, ಪತ್ರ, ಸತ್ಪಾತ್ರ, ಬಿಫಿಟಿಂಗ್ ಪರ್ಸನ್, ಫಿಟಿಂಗ್ ಪರ್ಸನ್, ಟ್ರಾನ್ಸ್ಫರ್ ಆಲ್ ದ ನಾಲೆಡ್ಜ್ ಟು ಹಿಮ್. ಭೀಷ್ಮರ್ ಹೇಳ್ತಾರೆ, ನಾನು ಯಂಗ್ ಆಗಿದ್ದಾಗ, ವೈಬ್ರೆಂಟ್ ಇದ್ದಾಗ, ಮೋಸ್ಟ್ ಎಕ್ಸ್ಟ್ರಾರ್ಡಿನರ್ಲಿ ಪವರ್ಫುಲ್ ಇದ್ದಾಗ, ಒಂದು ಸಲ ಬಿಲ್ಲು ಬಾಣ ಹಿಡ್ಕೊಂಡು ಒಂದು ಟೆಂಕಾರ ಮಾಡಿದ್ರೆ ಕೋಟಿ ಕೋಟಿ ಜನ ನಡುಗೋರು. ಆವಾಗ ನೀನೇನು ಹೇಳಲಿಲ್ಲ. ಈಗ ದಂತೆಗಳು ಸಡಿಲಿದೆ, ದಾತಿಗಳು ಕೊಂದಿದೆ, ಸ್ಮರಣೆ ಹೊರಟೋಗಿದೆ, ಮಾತಾಡೋಕ್ಕೆ ಬರ್ತಾ ಇಲ್ಲ, ಚೈತನ್ಯ ಹೊರಟೋಗಿದೆ ಹೃದಯದಲ್ಲಿ. ಈಗಲೋ ಆಗಲ್ಲೋ, ಇವಾಗ ಏನು ಅಡ್ವೈಸ್ ಮಾಡಲಿ ನಾನು? ಕೃಷ್ಣ ಹೇಳ್ತಾನೆ, ಯು ಸ್ಟಾರ್ಟ್, ಲಿವ್ ಇಟ್ ಮೀ. You start, leave it to me. Bhishma, extraordinary smart and sharp, could get it, could grasp it. ನಮಸ್ಕಾರ ಮಾಡಿದ ಕೃಷ್ಣನಿಗೆ, ಕಣ್ಣೀರು ಬಂತು. ಪ್ರಾರಂಭ ಮಾಡ್ತೀಯಾನೆ ಧರ್ಮರಾಜನಿಗೆ. ಅವನು ಪ್ರಾರಂಭ ಮಾಡ್ತಿದ್ದ ಹಾಗೆ ಭೀಷ್ಮರ
ಭೀಷ್ಮರ ಮೆದುಳಿನಲ್ಲಿ ಸ್ಮರಣೆಯಾಗಿ ಮೆಮೊರಿ ಪವರ್ ಆಗಿ ಕೃಷ್ಣ ಬಂದು ಕೂತ್ಕೊಂಡ. ನಾಲ್ಗೆ ಮೇಲ್ಗಡೆ ಮಾತಿಗೆ ಧಾತುವಾಗಿ ಬಂದು ಕೂತ್ಕೊಂಡ. ಅವರ ಹೃದಯದಲ್ಲಿ ಚೈತನ್ಯವಾಗಿ ಬಂದು ಕೂತ್ಕೊಂಡ. ಅವರ ನರನಾಡಿಗಳಿಗೆಲ್ಲ ಸಂಚಾರ ಮಾಡ್ತಾ ಕೃಷ್ಣ ಒಳಗಡೆಯಿಂದ ಅದ್ಭುತವಾಗಿರತಕ್ಕಂಥ ಉಪದೇಶವನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ದ. ಭೀಷ್ಮರನ್ನ ನಿಮಿತ್ತ ಮಾಡಿಕೊಂಡು ಭೀಷ್ಮರು 54 ದಿನಗಳ ಕಾಲ ಜಗತ್ತಿನ ಎಲ್ಲ ಜ್ಞಾನಗಳನ್ನು, ವಿಜ್ಞಾನಗಳನ್ನು, ದೇವತೆಗಳನ್ನು, 333 ಕೋಟಿ ದೇವತೆಗಳನ್ನು, ಎಲ್ಲ ಧರ್ಮಗಳನ್ನು, ಎಲ್ಲ ಮಂತ್ರಗಳನ್ನು, ಎಲ್ಲ ಸ್ತೋತ್ರಗಳನ್ನು, ವೇದಗಳನ್ನು, ಉಪನಿಷತ್ತುಗಳನ್ನು, ಇತಿಹಾಸಗಳನ್ನು, ಪುರಾಣಗಳನ್ನು, ಆಖ್ಯಾನಗಳನ್ನು, ವ್ಯಾಖ್ಯಾನಗಳನ್ನು, ಭಾಷ್ಯಗಳನ್ನು, ಸಮಸ್ತ ಜ್ಞಾನದ ಅದ್ಭುತವಾಗಿರತಕ್ಕಂಥ ಸಾಗರವನ್ನು ಧಾರೆ ಎರಿತಾ ಇದ್ದಾರೆ. 54 days. 54th day, ಧರ್ಮರಾಜ ಸ್ಟ್ಯಾಂಡ್ಸ್ ಅಪ್, ಶೌಟ್ಸ್, ತಾತ ಪ್ಲೀಸ್ ಸ್ಟಾಪ್ ಇಟ್. ಯಾಕೋ ತಾತ, ನೀನು ಹೇಳ್ತಿರತಕ್ಕಂಥ ಧರ್ಮ, ನ್ಯಾಯ, ದೈವ, ಮೌಲ್ಯ ಇವೆಲ್ಲ ದ್ವಾಪರ ಈಗ ನಡೀತಾ ಇದೆ. ದ್ವಾಪರದ ಜನ ದೇ ಆರ್ ಕ್ಯಾಪಬಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಅಬ್ಸರ್ವಿಂಗ್, ಡೈಜೆಸ್ಟಿಂಗ್ ಆ್ಯಂಡ್ ಎಕ್ಸಿಕ್ಯೂಟಿಂಗ್. ದ್ವಾಪರದ ಜನ ಸಮರ್ಥರು, ಸಾರ್ಥಕ ಸಮರ್ಥರು, ವೀರಾದಿ ವೀರರು, ಧೀಮಂತರು, ಅರ್ಥ ಮಾಡ್ಕೊಳ್ತಾರೆ, ಡೈಜೆಸ್ಟ್ ಮಾಡ್ಕೊಳ್ತಾರೆ, ಎಕ್ಸಿಕ್ಯೂಟ್ ಮಾಡ್ತಾರೆ. ಆದರೆ ಏನಾದರೆ ಅಂತಾರೆ ಭೀಷ್ಮರು, ನೀವು ಕಣ್ಮರೆ ಆಗ್ತೀರಾ. ಕೃಷ್ಣ ಕಣ್ಮರೆ ಆದ ತಕ್ಷಣ ದ್ವಾಪರ ಮುಳುಗೋಗ್ತಾ ಇದೆ. ದ್ವಾಪರ ಮುಳುಗುತ್ತೆ. ಸಮುದ್ರ ಉಕ್ಕೇರಿ ಬಂದು ದ್ವಾರಕೆಯನ್ನು ಪೂರ್ತಿ ಮುಳುಗಿಸುತ್ತೆ. ಯಾದವರೆಲ್ಲ ಬಡ್ದಾಡ್ಕೊಂಡು ಅವ್ರು ನಿರ್ನಾಮ ಆಗ್ತಾರೆ. ಕೃಷ್ಣ ಸಂತಾನ ಇರೋದಿಲ್ಲ, ಯಾದವ ಸಂತಾನ ಇರೋದಿಲ್ಲ, ದ್ವಾರಕೆ ಇರೋದಿಲ್ಲ. ದ್ವಾಪರ ಮುಳುಗೋಗುತ್ತೆ. ದ್ವಾಪರ ಜನ ಹೊರಟೋಗ್ತಾರೆ. ಕಲಿಯುಗ ಎಮರ್ಜ್, ಕಲಿಯುಗ ಬರುತ್ತೆ. ಕಲಿಯುಗದಲ್ಲಿ ಜನ ಬರ್ತಾರೆ, ಸಾವಿರಾರು ಜನ ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೆ, ಕೋಟಿ ಕೋಟಿ ಜನ ಬರ್ತಾರೆ. ಕಲಿಯುಗದಲ್ಲಿ ಎಂಥ ಜನ ಬರ್ತಾರೆ ಹೇಳ ಅಂತ ಧರ್ಮರಾಜ ಹೇಳಪ್ಪ. ಕಲಿಯುಗದಲ್ಲಿ ಜನ ಅಲ್ಪಾಯುಷಿಗಳು, ಅಲ್ಪಮತಿಗಳು, ಅಲ್ಪತೃಪ್ತರು, ಅಲ್ಪರು, ರಾಗಪೀಡಿತರು, ರೋಗಪೀಡಿತರು. ಕಲಿಯುಗದ ಜನ ಮೈಂಡನ್ನ, ಬಾಡಿನ ಬಾಡಿಗೆ ಕೊಡ್ತಾರೆ, ಲೀಸಿಗೆ ಕೊಡ್ತಾರೆ ಕಲಿಯುಗದ ಜನ. ಏನು ಹಂಗಂದ್ರೆ ಮನಸ್ಸನ್ನ ರಾಗಕ್ಕೆ ಬಾಡಿಗೆ ಕೊಡ್ತಾರೆ, ದೇಹವನ್ನು ರೋಗಕ್ಕೆ ಬಾಡಿಗೆ ಕೊಡ್ತಾರೆ. ಕಲಿಯುಗದ ಜನ ರೋಗಪೀಡಿತರು, ರಾಗಪೀಡಿತರು. ಅವರಿಗೆ ದ್ವಾಪರದ ಈ ಮೌಲ್ಯಗಳು, ಈ ವ್ಯಾಲ್ಯೂಸು, ಈ ಧರ್ಮ, ಈ ದೈವ ಎಲ್ಲ ಅರ್ಥ ಆಗುತ್ತಪ್ಪ ಅವರಿಗೆ. ಕಲಿಯುಗದ ಜನಕ್ಕೆ ಎರಡಿರಲ್ಲ ಅಂತಾನೆ ಧರ್ಮರಾಜ ಭೀಷ್ಮರಿಗೆ ಹೇಳೋದು. ಏನು ಅಂತಾರೆ, ಟೈಮ್ ಇರಲ್ಲ, ಪೇಷನ್ಸ್ ಇರಲ್ಲ. ಕಲಿಯುಗದ ಜನಕ್ಕೆ ಟೈಮ್ ಇರಲ್ಲ, ಪೇಷನ್ಸ್ ಇರಲ್ಲ. ನೀನು 54 ದಿನ ಹೇಳ್ದಿ, ನನಗೆ ಶಕ್ತಿ ಇತ್ತು, ಅರ್ಥ ಮಾಡಿಕೊಂಡೆ, ಕೇಳಿಸ್ಕೊಂಡೆ, ಪೇಷನ್ಸ್ ಇತ್ತು. ಕಲಿಯುಗದಲ್ಲಿಲ್ಲ. ಕಲಿಯುಗದಲ್ಲಿ ಅಟ್ ದಿ ಮೋಸ್ಟ್ ಅಟೆನ್ಷನ್ ಸ್ಪ್ಯಾನ್ ಟುವರ್ಡ್ಸ್ ಸ್ಪಿರಿಚುಯಾಲಿಟಿ, ಟುವರ್ಡ್ಸ್ ರಿಲಿಜಿಯನ್, ಟುವರ್ಡ್ಸ್ ಗಾಡ್ ಮ್ಯಾಕ್ಸಿಮಮ್ 20 minutes, 24 minutes, 30 minutes ಅಷ್ಟೇ. ಅದರ ಮೇಲೆ ಎದ್ದು ಬಿಡ್ತಾರೆ. ತಿರುಪತಿ ವೆಂಕಟರಮಣ ಸ್ವಾಮಿ ಮುಂದೆ ನಿಲ್ಲಿಸಿ ಕರ್ಕೊಂಡೋಗಿ 2 ನಿಮಿಷ ಅಷ್ಟೇ, ಆಮೇಲೆ ಆಚೆ ಹೋಗೋಣ ಅಂತಂತಾರೆ. ಯಾವ ದೇವ್ರ ಮುಂದೆ ನಿಂತ್ಕೊಳ್ಳಿದ್ದೀವೋ 2 ಸೆಕೆಂಡ್, 5 ಸೆಕೆಂಡ್, 1 ನಿಮಿಷ ಆದ್ಮೇಲೆ ಇರಕ್ಕೆ ನಿಮ್ಗೆ ಆಗದೇ ಇಲ್ಲ, ಎದ್ದು ಬರ್ತೀರಾ. we don't have the patience even for the God. We don't have time even for the God. ಧರ್ಮರಾಜ ಹೇಳ್ತಾನೆ, ಪೇಷನ್ಸ್ ಇರಲ್ಲ, ಟೈಮ್ ಇರಲ್ಲ. ನಾ 54 ದಿನ ಹೇಳ್ದಂಗೆ ಅವ್ರಿಗೆ ಒಬ್ಬೊಬ್ರಿಗೂ ಕಥೆ ಹೇಳ್ಕೊಂಡು ಕೂತ್ರು, nobody cares. ಅದಕ್ಕೆ ಏನು ಮಾಡಬೇಕು? ಕಲಿಯುಗದಲ್ಲೂ ಜನ ಕೋಟಿ ಜನ ಮರಳಿನ ಥರ ಬರ್ತಾರೆ. ಮರಳಿನ ಮಧ್ಯೆ ವಜ್ರದಂಥ ಜನ ಇರ್ತಾರೆ, ಘನ ಜನ ಇರ್ತಾರೆ. ಗ್ರೇಟ್ ಪೀಪಲ್ ವಿಲ್ ಬಿ ದೇರ್ ಇನ್ ಕಲಿಯುಗ, ನೋಬಲ್ ಪೀಪಲ್ ವಿಲ್ ಬಿ ದೇರ್ ಇನ್ ಕಲಿಯುಗ, ಡಿವೈನ್ ಪೀಪಲ್ ವಿಲ್ ಬಿ ದೇರ್ ಇನ್ ಕಲಿಯುಗ, ಸಾತ್ವಿಕ್ ಪೀಪಲ್ ವಿಲ್ ಬಿ ದೇರ್ ಇನ್ ಕಲಿಯುಗ. ಸಜ್ಜನರಿರ್ತಾರೆ, ಸಹೃದಯರಿರ್ತಾರೆ, ಸಾತ್ವಿಕರಿರ್ತಾರೆ, ದೈವ ಪುರುಷರಿರ್ತಾರೆ, ಅಪರೋಕ್ಷಜ್ಞಾನಿಗಳಿರ್ತಾರೆ, ಒಳ್ಳೆ ಜನ ಇರ್ತಾರೆ. ಕಲಿಯುಗದಲ್ಲಿ ಭಕ್ತರಿರ್ತಾರೆ, ಎಲ್ಲಕ್ಕೆ ದೈವ ಭಕ್ತರಿರ್ತಾರೆ. ಅವರಿಗೆ ಏನಾದರೂ ಇದನ್ನು ಅವ್ರಿಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೇನು ಮಾಡಬೇಕು? ಅವ್ರಿಗೆ ಗೈಡ್ ಮಾಡೋಕ್ಕೆ, ಅವ್ರಿಗೆ ಡೈರೆಕ್ಷನ್ ಮಾಡೋದಕ್ಕೆ ಕಲಿಯುಗದಲ್ಲಿ 20 ನಿಮಿಷ 30 ನಿಮಿಷ ಅದಕ್ಕೆ ಸ್ಪೇರ್ ದ ಟೈಮ್. 30 ನಿಮಿಷದಲ್ಲಿ ಹೇಳ್ಕೊಂಬಂಥದ್ದು. ಅದನ್ನು ಹೇಳ್ಕೊಂಡ್ರೆ 54 ದಿನ ಏನೇನು ಯಜ್ಞ, ಯಾಗ, ಹೋಮ, ವೇದ, ಉಪನಿಷತ್ತು, ದೈವ, ಧರ್ಮ ಹೇಳಿದ್ಯಾ, ಇಷ್ಟೂ ಹೇಳ್ಕೊಂಡ್ರೆ ಎಷ್ಟು ಪುಣ್ಯ ಬರಬೇಕು, ಅಷ್ಟೂ ಪುಣ್ಯನೂ ಬರಬೇಕು. 25ರಿಂದ 30 ನಿಮಿಷದಲ್ಲಿ ಹೇಳುವಂಥದ್ದಾಗಿರಬೇಕು. ಎಲ್ಲರೂ ಹೇಳುವಂಥ ಸರಳವಾಗಿರಬೇಕು. ಇಂಥದ್ದೊಂದು ಕಲಿಯುಗದ ಭಕ್ತರಿಗೆ ಕೊಟ್ಟು ಉದ್ಧಾರ ಮಾಡೋ ತಂದೆ ಅಂತ ಕೇಳ್ತಾನೆ. ಆಗ ಭೀಷ್ಮರು, ಕಲಿಯುಗದ ಸಜ್ಜನರ ಮೇಲೆ ಎಷ್ಟು ಪ್ರೀತನ ನನಗೆ ಧರ್ಮರಾಜ, ಅವ್ರಿಗೂ ಹೇಳ್ತೀನಪ್ಪ. ಆಗ ಧರ್ಮರಾಜ ಕೇಳ್ತಾನೆ,
ನಂದು ಒಂದೇ ಒಂದು ಡೌಟ್ ಇದೆ, ಕ್ಲಾರಿಫೈ ಮಾಡ್ತೀಯಾ ಅಂತ. ಏನು ಅಂತಂತಾರೆ. ಹೇಳ್ತಾರೆ, 33 ಕೋಟಿ ದೇವತೆಗಳನ್ನು ಹೇಳಿದ್ಯಲ್ಲ, 33 ಕೋಟಿ ದೇವತೆಗಳನ್ನು ಕಲಿಯುಗದಲ್ಲಿ ಯಾರಾದರೂ ಜ್ಞಾಪಕ ಇಟ್ಕೊಳ್ತಾರ, ಲಿಸ್ಟ್ ಬರೀತಾರ, ಏನಾದರೂ ಜ್ಞಾಪಕ ಬರೆಯೋಕ್ಕಾಗುತ್ತಾ, ಹೇಳೋಕ್ಕಾಗುತ್ತಾ? ಸೊ 33 ಕೋಟಿ ದೇವತೆಗಳನ್ನು ಹೇಳಕ್ಕೆ ಜ್ಞಾಪಕ ಇಟ್ಕೊಂಬಕ್ಕಾಗೋದಿಲ್ಲ. ಅದಕ್ಕೆ ಕಿಮೇಕಂ ದೈವತಂ ಲೋಕೆ ಕಿಂ ಮಾಪ್ಯೇಕಂ ಪರಾಯಣಂ. ಇದು ಮೊದಲನೇ ಪ್ರಶ್ನೆ. ಒಂದು ಷಟ್ ಪ್ರಶ್ನೆಗಳು ಅಂತ ಇದು. ಫಸ್ಟ್ ಇಂಟ್ರಡಕ್ಷನ್ ಟು ದ ವಿಷ್ಣು ಸಹಸ್ರನಾಮ. ಫಸ್ಟ್ ಕ್ವಶನ್ ಏನು ಅಂತಂತಂದರೆ ಕಿಮೇಕಂ ದೈವತಂ ಲೋಕೆ ಕಿಂ ಮಾಪ್ಯೇಕಂ ಪರಾಯಣಂ. ಕಿಮೇಕ 33 ಕೋಟಿ ದೇವತೆಗಳನ್ನು ನನಗೆ ಎಕ್ಸ್ಪ್ಲೈನ್ ಮಾಡಿದೆ. ಐ ಕುಡ್ ಗೆಟ್ ಇಟ್, ಐ ಕುಡ್ ಗ್ರಾಸ್ಪ್ ಇಟ್, ಐ ಕುಡ್ ಅಂಡರ್ಸ್ಟ್ಯಾಂಡ್. ಕಲಿಯುಗದಲ್ಲಿ ಆಗಲ್ಲ. ಟೆಲ್ ಮಿ ಒನ್ ಗಾಡ್, ಒನ್ ಅಲ್ಟಿಮೇಟ್ ಗಾಡ್, ಒನ್ ಸುಪ್ರೀಂ ಗಾಡ್, ಒನ್ ಎಕ್ಸ್ಟ್ರಾರ್ಡಿನರಿ ಗಾಡ್. ಅವನ್ನ ನಂಬಿಬಿಟ್ರೆ ನಾವು ಸಮಸ್ತವನ್ನು ಧಾರೆ ಹಿರಿಯತಕ್ಕಂತಹ ಅಮೃತ ಶಕ್ತಿಯಾಗಿರತಕ್ಕಂಥ ಒಬ್ಬ ದೈವವನ್ನು ಹೇಳೋ ಸ್ವಾಮಿ, ಒಬ್ಬ ದೈವ ಹೇಳು ಸಾಕು. ಕಿಂ ವಾಪ್ಯೇಕಂ ಪರಾಯಣಂ. ಯಾವ ದೇವರಲ್ಲಿ ನಾವು ಮನಸ್ಸು ಕೊಡಬೇಕು, ಬುದ್ಧಿ ಕೊಡಬೇಕು, ಚಿತ್ತ ಕೊಡಬೇಕು, ಅದರಲ್ಲೇ ಮುಳುಗಬೇಕು, ಅದರಲ್ಲೇ ಪರಾಯಣರಾಗಿಡ್ಬೇಕು, ಅದನ್ನೇ ಪರಾಯಣ ಮಾಡ್ತಾ ಇರಬೇಕು. ಕಿಮ್ಮಾಪ್ಯೇಕಂ ಪರಾಯಣಂ. ಮೂರನೇದು ಸ್ತುವಂತಃ ಕಂ. ಯಾರನ್ನ ಸ್ತವನ ಮಾಡಬೇಕು, ಸ್ತುತಿ ಮಾಡಬೇಕು, ಸ್ತೋತ್ರ ಮಾಡಬೇಕು, ಯಾರ ಸ್ತೋತ್ರ ಹೇಳ್ಕೋಬೇಕು ಹೇಳು. ನಾಲ್ಕನೇದು ಕಮರ್ಚಂತ. ಯಾರ ಅರ್ಚನೆಯನ್ನು ಮಾಡಬೇಕು, ಯಾರ ಪೂಜೆಯನ್ನು ಮಾಡಬೇಕು, ಯಾರ ಮಂಗಳಾರತಿ ಮಾಡಬೇಕು, ಯಾರ ನೈವೇದ್ಯ ಮಾಡಬೇಕು, ಯಾರ ಅಭಿಷೇಕ ಮಾಡಬೇಕು ಹೇಳು. ಕೋ ಧರ್ಮ ಸರ್ವಧರ್ಮಾನಾಂ ಭೂತ ಪರಮೋ ಮತಃ. ಎಷ್ಟೂ ಧರ್ಮ ಹೇಳಿಬಿಟ್ಟು ತಾತ, ರಾಜಧರ್ಮ ಹೇಳಿದೆ, ಮೋಕ್ಷ ಧರ್ಮ ಹೇಳಿದೆ, ದೇವಧರ್ಮ ಹೇಳಿದೆ, ಗಾಂಧಾರ ಧರ್ಮ ಹೇಳಿದೆ, ಸೃಹಸ್ಥ ಧರ್ಮ ಹೇಳಿದೆ, ಸ್ತ್ರೀ ಧರ್ಮ ಹೇಳಿದೆ, ಪುರುಷ ಧರ್ಮ ಹೇಳಿದೆ, ಪ್ರವೃತ್ತಿ ಧರ್ಮ ಹೇಳಿದೆ, ನಿವೃತ್ತಿ ಧರ್ಮ ಹೇಳಿದೆ. ಎಷ್ಟು ಧರ್ಮ ಹೇಳ್ದಲ್ಲಪ್ಪ. ಬ್ರಹ್ಮಚರ್ಯ ಧರ್ಮ ಹೇಳಿದೆ, ವಾನಪ್ರಸಾದ ಧರ್ಮ ಹೇಳಿದೆ, ಗೃಹಸ್ಥ ಧರ್ಮ ಹೇಳಿದೆ, ಎಲ್ಲ ಮೋಕ್ಷ ಧರ್ಮ, ಸಮಸ್ತ ಧರ್ಮಗಳು. ಇಷ್ಟೆಲ್ಲ ಧರ್ಮ ಕಲಿಯುಗದಲ್ಲಿ ಯಾರಿಗೂ ಅರ್ಥ ಆಗುತ್ತೆ? ಟೆಲ್ ಮಿ ಒನ್ ಧರ್ಮ. ಗೋ ಧರ್ಮ ಸರ್ವಧರ್ಮಾನಾಂ ಭೂತ ಪರಮ. ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠವಾಗಿರತಕ್ಕಂಥ, ಉತ್ಕೃಷ್ಟವಾಗಿರತಕ್ಕಂಥ, ಫಲಕಾರಿಯಾಗಿರತಕ್ಕಂಥ, ಸಿದ್ಧಿಪ್ರದವಾಗಿರತಕ್ಕಂಥ, ಕ್ಷಿಪ್ರ ಸಿದ್ಧಿ ಕೊಡತಕ್ಕಂಥ, ಕಾರ್ಯಸಿದ್ಧಿ ತರತಕ್ಕಂಥ ಒಂದು ಧರ್ಮ ಹೇಳಪ್ಪ. ಗೋಧರ್ಮ ಸರ್ವಧರ್ಮಾನಾಂ ಭೂತ ಪರಮ. ಎಲ್ಲ ಧರ್ಮಗಳಲ್ಲಿ ಶ್ರೇಷ್ಠ ಉತ್ಕೃಷ್ಟ ಧರ್ಮ ಯಾವುದು? ಪ್ಲೀಸ್. ಲಾಸ್ಟ್ ಕ್ವಶನ್ನು. ಕಿಂಚಪನ್ಮುಚ್ಚಿತೆ ಜಂತುರ್ ಜನ್ಮ ಸಂಸಾರ ಬಂಧನ. ಎಷ್ಟು ಈ 54 ದಿನದಲ್ಲಿ ಎಷ್ಟು ಸ್ತೋತ್ರ ಹೇಳ್ದಿ, ಎಷ್ಟು ಸ್ತವನ ಹೇಳ್ದಿ, ಎಷ್ಟು ಮಂತ್ರ ಹೇಳ್ದಿ? ಮಹಾಮಂತ್ರ, ಬೀಜ ಮಂತ್ರ, ಕೀಲಕ ಮಂತ್ರ, ಮಂತ್ರ ಸಾಗರ, ಸ್ತೋತ್ರ ಸಾಗರ ಕಣೋ ಭೀಷ್ಮ ನೀನು. ಕಲಿಯುಗದಲ್ಲಿ ಇಷ್ಟು ಸ್ತೋತ್ರ, ಇಷ್ಟು ಮಂತ್ರ ಕಲ್ತ್ಕೊಂಬಕ್ಕೆ ಯಾರಿಗೆ ಟೈಮ್ ಇರುತ್ತೆ, ಯಾರಿಗೆ ಕೆಪಾಸಿಟಿ ಇರುತ್ತೆ? ಆಗಲ್ಲಪ್ಪ. ಗೆಟ್ ಮಿ ಒನ್ ಸ್ತೋತ್ರ, ಒಂದೇ ಸ್ತೋತ್ರ ಕೊಡು. ಕಿಂಚಪನ್ ಮುಚ್ಚಿತೆ ಜಂತುರ್ ಜನ್ಮ ಸಂಸಾರ ಬಂಧನ. ಒಂದು ಸ್ತೋತ್ರ ಕೊಡು ಕಲಿಯುಗದ ಜನಗಳಿಗೆ, ಒಳ್ಳೆ ಜನಗಳಿಗೆ. ಆ ಒಂದು ಸ್ತೋತ್ರ ಹೇಳ್ಕೊಂಡ್ರೆ ಜನ್ಮ ಸಂಸಾರದ ಬಂಧನದಿಂದ ಶಾಶ್ವತ ಬಿಡುಗಡೆ ಆಗಿಬಿಡ್ಬೇಕು. ಜಸ್ಟ್ ಬೈ ರಿಸೈಟಿಂಗ್ ಅಂಡ್ ಚಾಂಟಿಂಗ್ ದಟ್ ಪರ್ಟಿಕ್ಯುಲರ್ ಒನ್ ಸಿಂಗಲ್ ಸ್ತೋತ್ರ, ದೇ ವಿಲ್ ಬಿ ಏಬಲ್ ಟು ಗೆಟ್ ಓವರ್ ಫ್ರಮ್ ದಿ ಕ್ಲಚಸ್ ಅಂಡ್ ದಿ ಬಾಂಡೇಜ್ ಆಫ್ ದ ಬರ್ತ್ ಅಂಡ್ ಡೆತ್ ಪರ್ಮನೆಂಟ್ಲಿ. ಪ್ಲೀಸ್. ಮೊದಲನೇ ಕ್ವಶನ್ನು, ಕಿಮೇಕಂ ದೈವತಂ ಲೋಕೆ ಕಿಮ್ಮಾಪ್ಯೇಕಂ ಪರಾಯಣ. 33 ಕೋಟಿ ದೇವತೆಗಳು ಅರ್ಥ ಆಗಲ್ಲ. ಟೆಲ್ ಮಿ ಒನ್ ಗಾಡ್, ಒನ್ ಸುಪ್ರೀಂ ಗಾಡ್, ಒನ್ ಯೂನಿವರ್ಸಲ್ ಗಾಡ್, ಅಲ್ಟಿಮೇಟ್ ಗಾಡ್. ಆ ದೇವರನ್ನ ಸ್ಮರಣೆ ಮಾಡಿ ಹೃದಯದಲ್ಲಿಟ್ಟು ಹೇಳಿಬಿಟ್ರೆ ಅಂದ್ಕೊಂಡಿದ್ದಾಗಬೇಕು. ಕಲಿಯುಗದಲ್ಲೂ ಕೂಡ ಯಾರು ಆ ದೇವ್ರ ಹೆಸರು ಹೇಳ್ತಾರೆ ಅಂದ್ಕೊಂಡಿದ್ದಾಗಬೇಕು ಅಂತ ಒಂದು ದೇವ್ರನ್ನ ಹೇಳು. ಯಾರ ಹೆಸರು ಹೇಳ್ಕೊಂಡು ಸ್ತೋತ್ರ ಹೇಳ್ಕೊಂಡು ಅದರಲ್ಲೇ ಮುಳುಗಿಡ್ಬೇಕು, ಪರಾಯಣರಾಗಬೇಕು. ಕಿಮ್ಮಾಪ್ಯೇಕಂ ಪರಾಯಣಂ. ಯಾರನ್ನ ಸ್ತುತಿ ಮಾಡಬೇಕು, ಸ್ತವನ ಮಾಡಬೇಕು, ಸ್ತೋತ್ರ ಹೇಳಬೇಕು. ಸ್ತುವಂತಃ ಕಂ. ಯಾರನ್ನ ಕೂತ್ಕೊಂಡು ಪೂಜೆ ಮಾಡಬೇಕು, ಅಭಿಷೇಕ ಮಾಡಬೇಕು, ನೈವೇದ್ಯ ಮಾಡಬೇಕು, ತುಳಸಿ ಮಾಡಬೇಕು, ಮಂಗಳಾರತಿ ಮಾಡಬೇಕು. ಕಮರ್ಚಂತ. ಯಾವ ಧರ್ಮವನ್ನು ಅರ್ಥ ಮಾಡ್ಕೊಂಡು ಅನುಸರಿಸಬೇಕು? ಗೋಧರ್ಮ ಸರ್ವಧರ್ಮಾನ ಬಹುತ. ಕಲಿಯುಗದಲ್ಲಿ ಆರ್ಡಿನರಿ ಹೌಸ್ ವೈಫು, ಮಗು ಕೂಡ, ವೃದ್ಧರು ಕೂಡ, ಸೀನಿಯರ್ ಸಿಟಿಸನ್ಸ್ ಮಸ್ಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಡೈಜೆಸ್ಟ್ ಆ್ಯಂಡ್ ಎಕ್ಸಿಕ್ಯೂಟ್ ಎವ್ರಿ ಡೇ ದಟ್ ಧರ್ಮ. ಅಂಥ ಧರ್ಮ ಅದೇ ಅಲ್ಟಿಮೇಟ್ ಧರ್ಮ ಆಗಬೇಕು ಹೇಳೋದನ್ನ. ಕಡೆಯದು ಕಿಂಜಪನ್ ಮುಚ್ಚಿತೆ ಜಂತುರ್ ಜನ್ಮ ಸಂಸಾರ ಬಂಧನಾತ್. ಯಾವ ಸ್ತೋತ್ರವನ್ನು ಹೇಳಿಕೊಂಡ್ರೆ ಜನ್ಮ ಸಂಸಾರಗಳ ಬಂಧನದಿಂದ ಶಾಶ್ವತ ಬಿಡುಗಡೆ ಆಗೋಗುತ್ತೆ. ಇಷ್ಟಕ್ಕೆ ದಯವಿಟ್ಟು ಅನುಗ್ರಹ ಮಾಡೋ ತಂದೆ ಅಂತ ಕೇಳ್ಕೊಳ್ತಾರೆ. ಆಗ ಭೀಷ್ಮರು ಹೇಳ್ತಾರೆ,
ನಿನ್ನ ಇಷ್ಟೂ ಪ್ರಶ್ನೆಗಳಿಗೆ ಒಂದೇ ಉತ್ತರ. ಏನದು? ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತ್ವೋತಿದ. ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತ್ವತ್ಯ. ಜಗತ್ಪ್ರಭುವಾಗಿರತಕ್ಕಂಥ, ದೇವದೇವನಾಗಿರತಕ್ಕಂಥ, ಅನಾದಿಯಾಗಿರತಕ್ಕಂಥ, ಅನಂತನಾಗಿರತಕ್ಕಂಥ, ಪುರುಷನಾಗಿರತಕ್ಕಂಥ, ಪುರುಷೋತ್ತಮನಾಗಿರತಕ್ಕಂಥ, ಇದು ಪುರುಷೋತ್ತಮ ಮಾಸ, ಪುರುಷೋತ್ತಮನಾಗಿರತಕ್ಕಂಥ ಪರಮಾತ್ಮ ಮಹಾವಿಷ್ಣುವಿನ 1000 ಹೆಸರುಗಳನ್ನು ವಿಷ್ಣು ಸಹಸ್ರನಾಮದ ಮೂಲಕ ಯಾರು ಹೇಳ್ತಾರೆ ಅವರು ನಿತ್ಯ ನಿರಂತರ ಸತತ ಅಭ್ಯುದಯ, ಅಭ್ಯುತ್ಥಾನ, ಪ್ರಗತಿ, ಆಯುಸ್ಸು, ಆರೋಗ್ಯ, ಭಾಗ್ಯ, ಯಶಸ್ಸು, ಶ್ರೇಯಸ್ಸು, ಸೌಭಾಗ್ಯ, ಮನಃಶಾಂತಿ, ನೆಮ್ಮದಿ, ಸಮಾಧಾನ, ಸಂತೃಪ್ತಿ, ಸಮೃದ್ಧವಾಗಿರತಕ್ಕಂಥ ಬದುಕನ್ನು ಬದುಕ್ತಾ ಇದ್ದಾರೆ. ಭೀಷ್ಮಾಚಾರ್ಯರ ಆಶೀರ್ವಾದದ ಮಾತಿದು. ನಿಮ್ಮ ಜನ್ಮದಲ್ಲಿ ಎಲ್ಲ ಸ್ತೋತ್ರ ಹೇಳ್ಕೊಂಬಕ್ಕಾಗಲ್ಲ, ಮಂತ್ರಗಳು ಹೇಳ್ಕೊಂಬಕ್ಕಾಗಲ್ಲ, ಮಹಾಮಂತ್ರ ಬರೋದಿಲ್ಲ, ಕೀಲಕ ಮಂತ್ರಗಳು ಬರಲ್ಲ, ಬೀಜ ಮಂತ್ರ ಏನು ವರಿ ಮಾಡಬೇಡಿ. ಭೀಷ್ಮರು ಹೇಳ್ತಾರೆ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಯಶಸ್ಸು ತಾನೇ ಬರುತ್ತೆ, ಶ್ರೇಯಸ್ಸು ತಾನೇ ಬರುತ್ತೆ. ಇಡೀ ವಿಷ್ಣು ಸಹಸ್ರನಾಮ ಮುಗಿದು ಫಲಶ್ರುತಿಯ ಕಡೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ನತೆಯಂತಿ ಪರಾಭವಂ ಓಂ ನಮೈತೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ನಾನು. ಯಾರು ವಿಷ್ಣು ಸಹಸ್ರನಾಮವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಹೇಳಿಕೊಳ್ತಿದ್ದೀರಾ, ನಿಮ್ಮ ಜೀವನದಲ್ಲಿ ಪರಾಭವ ಅನ್ನೋದಿರೋದಿಲ್ಲ, ಅಪಜಯ ಅನ್ನೋದಿರೋದಿಲ್ಲ, ಫೈಲ್ಯೂರ್ ಅನ್ನೋದಿರೋದಿಲ್ಲ, ಡಿಸಪಾಯಿಂಟ್ಮೆಂಟ್ ಅನ್ನೋದಿರೋದಿಲ್ಲ, ದುಃಖ ಇರೋದಿಲ್ಲ, ದುಗುಡ ಇರೋದಿಲ್ಲ, ದುಮ್ಮಾನ ಇರೋದಿಲ್ಲ, ದುರಂತ ಇರೋದಿಲ್ಲ, ನೋವಿರೋದಿಲ್ಲ, ರೋಗ ಇರೋದಿಲ್ಲ, ರುಜಿನ ಇರೋದಿಲ್ಲ, ಆದಿ ಇರೋದಿಲ್ಲ, ವ್ಯಾಧಿ ಇರೋದಿಲ್ಲ. ಎವ್ರಿ ಡೇ ಯು ವಿಲ್ ಔಟ್ಶೈನ್ ಎವರಿ ಬಾಡಿ. ಧರ್ಮರಾಜ ಕೇಳ್ತಾನೆ, is it so potential, is it so powerful, is it so stronger, is it so divine, is it so beneficial, how, ಹೇಗೆ? ಭೀಷ್ಮರು ಹೇಳ್ತಾರೆ, ಲೇ ಕೇಳಿಸ್ಕೊಳ್ಳೋ ಅಂತ. ಏನು ಅಂತ? ಯಮಧರ್ಮ ಮೃತ್ಯುದೇವತೆಯನ್ನು ಕರೆದು ಮೃತ್ಯುಪಾಶವನ್ನು ಅವಳು ಕೈ ಕೊಟ್ಟು ಎಳ್ಕೊಂಬಾವನ್ನ ಅಂತ ಕಳಿಸಿದರೆ ಮೃತ್ಯುದೇವತೆ ಡ್ಯಾನ್ಸ್ ಮಾಡ್ಕೊಂಡು ನರ್ತನ ಮಾಡ್ಕೊಂಡ್ಬಂದು ಕರ್ಕೊಂಬರ್ತೀನಿ, ಮುದುಕನ್ನು ಎಳ್ಕೊಂಬರ್ತೀನಿ ಅಂತ ಇಲ್ಲಿಗೆ ಬಂದ್ಲು. ನನಗೆ ಕಾಣಿಸ್ತಾ ಇದೆ ಸಾವಿನ ಹಾಸಿಗೆ ಮೇಲಿದೆ. ಐ ಮೀನ್ ಡೆತ್ ಬೆಡ್. ಸುಳ್ಳು ಹೇಳೋಕ್ಕೆ ಅಗತ್ಯ ಇಲ್ಲ, ಅಪೇಕ್ಷೆನೂ ಇಲ್ಲ, ಗೊತ್ತೂ ಇಲ್ಲ ನನಗೆ. ಮೃತ್ಯುದೇವತೆ ಮೃತ್ಯುಪಾಶನ ಆ ಕಡೆ ಇಟ್ಟಿದ್ದಾಳೆ, 2 ಕೈಯೂ ನನ್ನ ಹತ್ರ ಮುಕ್ಕೊಂಡು ಕೂತಿದ್ದಾಳೆ ಕಣ. ಹೀಗೆ ಮುಗಿದು ಹೇಳ, ನನಗೆ ಕೈ ಮುಗಿದು ಕೂತಿದ್ದಾಳೆ. ಯಾಕೆ ಗೊತ್ತೇನೋ? ಮೃತ್ಯುಪಾಶಕ್ಕಿಂತ, ಯಮದಂಡಕ್ಕಿಂತ, ಯಮಪಾಶಕ್ಕಿಂತ ಅತ್ಯಂತ ಬಲಿಷ್ಠವಾಗಿರತಕ್ಕಂಥ, ಪ್ರಬಲವಾಗಿರತಕ್ಕಂಥ ಮಹಾಸ್ತ್ರ, ರಾಮಬಾಣ, ಬ್ರಹ್ಮಾಸ್ತ್ರ ನನ್ನ ಹತ್ರ ಇದೆ ಕಣೋ. ಇದಕ್ಕೆ ಹೆದರ್ಕೊಂಡು ಪಕ್ಕ ಕೂತಿಯಾಳೆ. ಅದು ಯಾವುದು ಗೊತ್ತೇನೋ? ಯಾವುದು ತಾತ? ವಿಷ್ಣು ಸಹಸ್ರನಾಮ ಕಣೋ. ಈ ಭೀಷ್ಮನಿಗೆ ಇಡೀ ಜಗತ್ತು ಯಾವ ಅಸಹಾಯಕರಾಗಿದೆ. ನೋಬಡಿ ಕ್ಯಾನ್ ಹೆಲ್ಪ್. ಅರ್ಜುನ, ಪಾಂಡವರು ನನ್ನನ್ನು ಶರಪಂಜರದ ಬಂಧನದಲ್ಲಿ ಹಾಕಿದ್ದಾರೆ ಅಂದ್ಕೊಳ್ತಾರೆ. ಬಂಧನ ಅಲ್ಲ, ಆ ದುರ್ಯೋಧನನ ಬಂಧನದಿಂದ ಬಿಡುಗಡೆ ಮಾಡಿದಿರು, ಉಪಕಾರ ಮಾಡಿದಿರಲ್ಲೇ ನೀವು. ಇದು ಬಂಧನ ಅಲ್ಲ. ನನಗೆ ನನ್ನನ್ನು ಬಂಧಿಸತಕ್ಕಂಥ ಶಕ್ತಿ ಯಮಧರ್ಮನಿಗೂ ಇಲ್ಲ ಅನ್ನೋದನ್ನ ಮೃತ್ಯುದೇವತೆ ಕೈ ಮುಕ್ಕೊಂಡು ತೋರಿಸ್ಬಿಟ್ಲು ಕಣೋ. ಅದು ನನ್ನ ಶಕ್ತಿ ಇದ್ದಲ್ಲ, ನಾನು ದೇಹ, ಭೀಷ್ಮನ ಒಂದು ದೇಹ ಅಷ್ಟೇ. ಅದು ನನ್ನ ಒಳಗೆ ಒಂದು ಶಕ್ತಿ ಇದೆ, ವಿಷ್ಣು ಸಹಸ್ರನಾಮದ ಶಕ್ತಿ ಅದು. ಭೀಷ್ಮರು ಧರ್ಮರಾಜನಿಗೆ ಹೇಳ್ತಾರೆ, ಕಲಿಯುಗದಲ್ಲಿ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಳ್ತಾರೆ ಅವರು ಜಗನ್ನಾಥನ, ದಾಮೋದರನ, ವಿಷ್ಣುವಿನ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾರೆ. ತಕ್ಷಣ ಹೇಳ್ತಾರೆ, ವಿಷ್ಣು ಲಕ್ಷ್ಮಿ ಯಾವತ್ತೂ ಬೇರೆ ಇದ್ದಿದ್ದೇ ಇಲ್ಲ. ಪ್ರತಿ ಕ್ಷಣ ವಕ್ಷಸ್ಥಲ ನಿವಾಸಿನಿ ವಿಷ್ಣು ಜೊತೆಲೇ ಇರ್ತಾಳೆ. ವಿಷ್ಣು ಅನುಗ್ರಹ ಮಾಡಿದ್ಲು ಅಂದರೆ ಆಟೋಮ್ಯಾಟಿಕಲಿ, ನ್ಯಾಚುರಲಿ, ಎಫರ್ಟ್ಲೆಸ್ಲಿ ಲಕ್ಷ್ಮಿಯ ಪರಮಾನುಗ್ರಹ ಆಗುತ್ತೆ. ಲಕ್ಷ್ಮೀ ಪರಮಾನುಗ್ರಹ ಆಯಿತು ಅಂತಂದರೆ ಆಯುಸ್ಸು, ಆರೋಗ್ಯ, ಅವನು ಧನ್ವಂತರಿ ಕೊಡ್ತಾನೆ, ಅವನೇ ವಿಷ್ಣು. ಅವನು ಬಂದ ಅಂತಂದರೆ ಆರೋಗ್ಯ ಬರುತ್ತೆ, ಅವನು ಬಂದರೆ ಲಕ್ಷ್ಮಿ ಬರ್ತಾಳೆ, ಲಕ್ಷ್ಮಿ ಬಂತು ಅಂದರೆ ವೈಭವ ಬರುತ್ತೆ, ವಿಜೃಂಭಣೆ ಬರುತ್ತೆ, ಐಶ್ವರ್ಯ ಬರುತ್ತೆ, ಸಿರಿ ಬರುತ್ತೆ, ಸಂಪತ್ತು ಬರುತ್ತೆ, ದುಡ್ಡು ಕಾಸು
ಬರುತ್ತೆ, ಲಾಭ ಬರುತ್ತೆ, ಯಶಸ್ಸು ಸಿಗುತ್ತೆ, ಶ್ರೇಯಸ್ ಸಿಗುತ್ತೆ. ದೇವಾನುದೇವತೆಗಳು ದಿವವಕಸರು ಬರ್ತಾರೆ. ಪರಮಾತ್ಮ ಲಕ್ಷ್ಮೀದೇವಿ ಇಬ್ಬರು ಬಂದಿದ್ದಾರೆ ನಿನ್ನೊಳಗೆ ಅಂದರೆ ದೇವಾನುದೇವತೆಗಳು ಬರ್ತಾರೆ, ಶಾಂತಿ ಕೊಡ್ತಾರೆ, ನೆಮ್ಮದಿ ಕೊಡ್ತಾರೆ, ಸಮಾಧಾನ ಕೊಡ್ತಾರೆ, ಸಾಂತ್ವನ ಕೊಡ್ತಾರೆ, ಡಿಸಿಷನ್ಸ್ ಕೊಡ್ತಾರೆ, ಕಾನ್ಸೆಪ್ಟ್ಸ್ ಕೊಡ್ತಾರೆ, ಐಡಿಯಾಸ್ ಕೊಡ್ತಾರೆ, ಸ್ಕಿಲ್ ಕೊಡ್ತಾರೆ, ಎಫೆಕ್ಟಿವಿಟಿ ಕೊಡ್ತಾರೆ, ಎಫಿಷಿಯನ್ಸಿ ಕೊಡ್ತಾರೆ, ಎಕ್ಸಲೆನ್ಸ್ ಕೊಡ್ತಾರೆ, ಎಕ್ಸ್ಟ್ರಾರ್ಡಿನರಿ ರೆಪ್ಯುಟೇಷನ್ ಕೊಡ್ತಾರೆ, ಪಾಪ್ಯುಲರ್ ಮಾಡ್ತಾರೆ, ಫೇಮ್ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಮಾಡ್ತಾ ಹೋಗ್ತಾರೆ ನಿನಗೆ. ವಿಷ್ಣು ಸಹಸ್ರನಾಮದ ಶಕ್ತಿಯನ್ನು ಹೇಳ್ತಾ ಇದ್ದಾರೆ. ವಿಷ್ಣು ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣೋರ್ನಾಮ ಸಹಸ್ರಮೇ ಶೃಣು ಪಾಪ ಭಯಾಪಹಂ. ಧರ್ಮರಾಜ, ಶಾಸ್ತ್ರಗಳಲ್ಲಿ ಪ್ರಧಾನ ದೇವತೆ ಅನ್ನಿಸ್ಕೊಂಡಿರತಕ್ಕಂಥ, ಜಗತ್ತಿನ ಒಡೆಯ ಅನ್ನಿಸ್ಕೊಂಡಿರತಕ್ಕಂಥ ಜಗನ್ನಾಥ ಮಹಾವಿಷ್ಣು, ಅವನ ಹೆಸರುಗಳನ್ನು, 1000 ಹೆಸರುಗಳನ್ನು ಯಾರು ಹೇಳ್ತಾರೋ ಅವರಿಗೆ ಗೊತ್ತಿಲ್ಲದೆ ಶೃಣು ಪಾಪ ಭಯಾಪಹಂ, ಅವರು ಮಾಡಿರತಕ್ಕಂಥ ಜನ್ಮ ಜನ್ಮಾಂತರದ ಎಲ್ಲ ಪಾಪಗಳು ಸುಟ್ಟು ಭಸ್ಮ ಆಗುತ್ತೆ. ಎಲ್ಲ ಭಯ ಮತ್ತು ಭೀತಿಗಳು ತಾನಾಗಿ ನಿವಾರಣೆ ಆಗುತ್ತೆ. ಆನಂದ ಮತ್ತೆ ಪರಮಾನಂದ ಬರುತ್ತೆ. ಸಂಭ್ರಮ ಸಡಗರ ಸಂತೋಷಗಳ ಮನ್ವಂತರ ಅವರಿಗೆ ಬರುತ್ತೆ. ಅಷ್ಟೇ ಅಲ್ಲ, ಪಾಪ ಪರಿಹಾರ ಆಗುತ್ತೆ, ಭಯ ಭೀತಿ ಹೋಗುತ್ತೆ. ಇದು ವಿಷ್ಣು ಸಹಸ್ರನಾಮದಿಂದ ಮಾತ್ರ. ವಿಲಯಂ ಯಾಂತಿ ಪಾಪಾನಿ ಚನ್ಯ ಕಪಸ್ಯನ ಕಥಾ ಅಂತಂದರೆ, ಬೇರೆ ಯಜ್ಞದಿಂದ, ಯಾಗದಿಂದ, ಹವನದಿಂದ, ಹೋಮದಿಂದ, ಮಂತ್ರಗಳಿಂದ, ತಂತ್ರಗಳಿಂದ, ಮಾಟಗಳಿಂದ, ಅರ್ಚಕರಿಂದ ಯಾವುದು ಜನ್ಮಾಂತರದ ಪಾಪ ಹೋಗಕ್ಕೆ ಸಾಧ್ಯವೇ ಇಲ್ಲ. ಜನ್ಮಾಂತರದ ಪಾಪಗಳು ಕಾಡಿಸುತ್ತೆ, ಬಿಡೋದಿಲ್ಲ. ನನಗೆ ತುಂಬ ಜನ ಹೇಳ್ತಾರೆ, ಸರ್ ಬೇಜಾರು ಮಾಡ್ಕೋಬೇಡಿ, ನನಗೆ ಬುದ್ಧಿ ಬಂದಿಂದ ಇವತ್ತಿನವರು ಕೂಡ ಒಬ್ಬರಿಗೆ ನಾನು ಕೆಟ್ಟ ಮಾತಾಡಿಲ್ಲ, ಹಾರ್ಷಾಗಿ ಮಾತಾಡಿಲ್ಲ, ಒಬ್ಬರು ಮನಸ್ಸು ನೋಯಿಸಿಲ್ಲ, ಉಪಕಾರ ಮಾಡ್ತಾನೆ ಹೋಗ್ತೀನಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ತಾ ಇದ್ದೀನಿ, ಎಲ್ಲ ದೇವಸ್ಥಾನಗಳಿಗೂ ಹೋಗ್ತೀನಿ, ಸೇವೆ ಮಾಡಿಸ್ತೀನಿ, ಅವಿನ ಬೇಕಾದ ಮಾಡಿಸ್ತೀನಿ ಸರ್, ನನಗೆ ಯಾಕೆ ಸರ್ ಈ ಕಾಟ? ಅದು ದೇಹದ್ದಿರ್ಬೋದು, ಮನಸ್ಸಿದ್ದಿರ್ಬೋದು, ಬೆನ್ನೋವು, ಮಂಡಿ ನೋವು, ಕಾಲು ನೋವು, ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಕಂಪ್ಯಾಟಬಿಲಿಟಿ ಇಲ್ಲ, ದಿನ ಜಗಳ, ಕದನ, ಅವಮಾನ ಬೇಕಿತ್ತು ನನಗೆ ಯಾಕೆ ಸರ್ ಇದು? ಐ ಆಮ್ ಸೋ ಗುಡ್, ಐ ಆಮ್ ಸೋ ನೋಬಲ್, ಐ ಆಮ್ ಎ ಡಿವೈನ್ ಪರ್ಸನ್, ಹೌ ಈಸ್ ದ್ಯಾಟ್? ಭೀಷ್ಮರು ಹೇಳ್ತಾರೆ, ನಿನಗೆ ಬುದ್ಧಿ ಬಂದಿನಂದ್ರೆ ಈ ಜನ್ಮದಲ್ಲಿ ಲಾಸ್ಟ್ 40 years, 20 years, 35 years ನೀನೇನು ಒಳ್ಳೆ ಮನುಷ್ಯ ಆಗಿದ್ಯಾ. ಅದಕ್ಕೆ ಮುಂಚೆ ಬಾಲ್ಯದಿಂದ ಅಲ್ಲಿವರೆಗೂ ಏನು ಪಾಪ, ಅಲ್ಲಿಂದ ಹಿಂದಿನ ಜನ್ಮಾಂತರದಲ್ಲಿ ಮಾಡಿರೋ ಪಾಪ ಎಲ್ಲೂ ಹೋಗಲ್ಲ. ಒಂದು ಸರಿಯಾದ ಒಳ್ಳೆ ಶೆಡ್ಯೂಲ್ಡ್ ನ್ಯಾಷನಲ್ ಬ್ಯಾಂಕ್ಗೆ ಅಮೌಂಟ್ ಹಾಕಿದರೆ ಎಫ್ ಡಿನಲ್ಲಿ ಎಲ್ಲೂ ಹೋಗಲ್ಲ, ಅಲ್ಲಿ ಇರುತ್ತೆ ರೀ, ಕೋಆಪರೇಟಿವ್ ಬ್ಯಾಂಕ್ ಅದು ಇರುತ್ತೆ. ಅದು ಹಾಗೇ ಜನ್ಮಾಂತರದಲ್ಲಿ ಮಾಡಿರತಕ್ಕಂಥ ಪಾಪಗಳೆಲ್ಲೂ ಹೋಗಲ್ಲ, ಕಾಡಿಸುತ್ತವೆ, ಪೀಡಿಸುತ್ತವೆ, ಛೇಡಿಸುತ್ತವೆ. ಒಂದೇ ಒಂದು ಭೀಷ್ಮಾಚಾರ್ಯರ ಮಾತು, ಒಂದೇ ಒಂದು ಕಲಿಯುಗದಲ್ಲಿ ಜನ್ಮಾಂತರದ ಪಾಪವನ್ನು ಸುಟ್ಟು ಭಸ್ಮ ಮಾಡಿ ಮತ್ತೆ ಜೀವನದ ವೈಭವವನ್ನು, ವಿಜೃಂಭಣೆಯನ್ನು, ಸಂಭ್ರಮವನ್ನು, ಸಡಗರವನ್ನು, ಸಂತೋಷವನ್ನು, ಅದ್ಭುತ ಯಶಸ್ಸನ್ನು, ಶ್ರೇಯಸ್ಸನ್ನು ಇನ್ ಸ್ಪೈಟ್ ಆಫ್ ದಟ್ ಮಟ್ಟ ಹಾಕಿ ನಾವು ಮೇಲಕ್ಕೆ ಬರಬೇಕು ಅಂತಂದರೆ ವಿಷ್ಣು ಸಹಸ್ರನಾಮ. ರಿಮಾರ್ಕಬಲ್. ಭೀಷ್ಮರು ಆ ಕನ್ವಿಕ್ಷನ್ ಇದೆಯಲ್ಲ. ಕೇಳ್ತಾನೆ ಧರ್ಮರಾಜ, ನೀವು ನನ್ನ ತಾತ, ರಿಲೇಟಿವು, ಸಾಕಿದ್ರಿ, ಬೆಳೆಸಿದ್ರಿ, ನಿಮ್ಮ ಮಾತು ನಾನು ಕೇಳಬೇಕು. ಒಬಿಡಿಯನ್ಸ್ ಮತ್ತು ರೆಸ್ಪೆಕ್ಟು, ರಿಗಾರ್ಡ್ಸು ಕೇಳ್ತೀನಿ. ನೀವು ಹೇಳಿದ್ರಿ ಕೇಳ್ತೀನಿ, ಬಟ್ ಎಲ್ಲರೂ ಕೇಳಬೇಕು ಅಂತ ರೂಲ್ಸ್ ಏನಿದೆ? ನಿಮಗಿಂತ ಭಿನ್ನವಾಗಿ, ನಿಮಗಿಂತ ಅದ್ಭುತವಾಗಿ ತಪಸ್ವಿಗಳು ನಿಮಗಿಂತ ಮುಂಚೆ ಯಾರಾದರೂ ವಿಷ್ಣು ಸಹಸ್ರನಾಮ ಹೇಳಿದಾರಾ? ಕೇಳ್ತಾನೆ. ನೀವು ಹೇಳಿದ್ದು ನಾನು ಕೇಳ್ತೀನಿ, ತಾತ ಮೊಮ್ಮಗಂದು ಪರ್ಸನಲ್ ರಿಲೇಷನ್. ನಿಮಗಿಂತ ಮುಂಚೆ ಯಾರಾದರೂ ಇದನ್ನು ಹೇಳಿರೋದನ್ನು ಇನ್ಸಿಡೆಂಟ್ ಇದೆಯಾ? ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿವಿಪ್ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಭೀಷ್ಮರಿಗೂ ಮುಂಚೆ ದ್ವಾಪರ ಯುಗದಲ್ಲಿ ಕಾಡು ಮೇಡುಗಳಲ್ಲಿ ಋಷಿಮುನಿಗಳು, ತಪಸ್ವಿಗಳು, ಮಹರ್ಷಿಗಳು, ತೇಜಸ್ವಿಗಳು ತಪಸ್ಸು ಮಾಡೋಕ್ಕೆ ಕೂತ್ಕೊಂಡಾಗ, ತಪಸ್ಸಿಗೆ ನಿಂತಾಗ ಘನಘೋರ ಅರಣ್ಯಗಳಲ್ಲಿ ಹೇಳ್ತಾ ಇದ್ದಂಥ ಸಿದ್ಧಿ ಮಂತ್ರ, ಮಹಾಮಂತ್ರ, ಕ್ರಿಯಾಮಂತ್ರ, ಬೀಜ ಮಂತ್ರ, ಕೀಲಕ ಮಂತ್ರ ಯಾವುದು ಅಂತಂದರೆ ವಿಷ್ಣು ಸಹಸ್ರನಾಮ.
ಭೀಷ್ಮರ ಮಾತು ಋಷಿ ವಿಪ್ಪರಿಗೀತಾನಿ. ಋಷಿ ಮುನಿಗಳು ದ್ವಾಪರದಲ್ಲಿ ಹೇಳ್ಕೊಳ್ತಾ ಇದ್ದಿದ್ದು ವಿಷ್ಣು ಸಹಸ್ರನಾಮ. ಶಬ್ದಶಾಸ್ತ್ರ ಹೇಳುತ್ತೆ, ದ್ವಾಪರ ಆಗಲಿ, ಕೃತಯುಗ ಆಗಲಿ, ಕಲಿಯುಗ ಆಗಲಿ, 1947 2023 ಆಗಲಿ, ನಾನು ನೀವು ಆಡಿರತಕ್ಕಂಥ ಮಾತಿನ ತರಂಗಗಳು, ವೇವ್ಸು, ಈ ಕರೆಂಟ್ಸು ಎಲ್ಲೂ ಡಿಸಾಲ್ವ್ ಆಗೋದಿಲ್ಲ, ಹೋಗಿ ಆಕಾಶದಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಆಕಾಶದಲ್ಲಿ ಶಬ್ದ ತತ್ವ, ಶಬ್ದಗಳೆಲ್ಲ ರಿಜಿಸ್ಟರ್ ಆಗಿರುತ್ತೆ. ಎ ಡೇ ವಿಲ್ ಕಮ್, ಆಲ್ರೆಡಿ ಲಾಟ್ ಆಫ್ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್, ರಿಸರ್ಚ್ is going on, people will be able to decode all that. ಗಾಂಧಿ ಮಾತಾಡಿರೋದು, ಹಿಟ್ಲರ್ ಮಾತಾಡಿರೋದು, ಲಕ್ಷ್ಮಣ ಮಾತಾಡಿರೋದು, ಕೃಷ್ಣ ಮಾತಾಡಿರೋದು, ಯಶೋದೆ ಮಾತಾಡಿರೋದು ಡಿಕೋಡ್ ಮಾಡತಕ್ಕಂಥ ಕಾಲ ಬಂದ್ಬಿಡುತ್ತೆ. ಅದನ್ನು ಭೀಷ್ಮರು ಅವಾಗ ಸೂಚ್ಯವಾಗಿ ಹೇಳ್ತಾರೆ. ಋಷಿ ಮುನಿಗಳು ತಪಸ್ಸಿಗೆ ನಿಂತಾಗ ಅವರ ಬಾಯಿನಿಂದ ಅಮೃತ ತರಂಗಗಳು, ಅಮೃತ ಕಂಪನಗಳು, ಅಮೃತವಾಗಿರತಕ್ಕಂಥ ವೇವ್ಸ್ ಏನು ವಿಷ್ಣು ಸಹಸ್ರನಾಮದಲ್ಲಿ ಬರ್ತಾ ಇತ್ತು, ಇದೆಲ್ಲ ಆಕಾಶದಲ್ಲಿ ಹರಡಿಕೊಂಡಿದೆ. ನಾನು ನೀವು ಅಲ್ಪಜ್ಞರು, ನಮಗೇನು ಗೊತ್ತಿದೆ, ಏನೋ ದೊಡ್ಡವರು ಹೇಳಿದ್ದಾರೆ ಅಂತ ಒಂದು ವಿಷ್ಣು ಸಹಸ್ರನಾಮವನ್ನು ಸ್ಪಷ್ಟವಾಗಿ, ಸ್ವಚ್ಛವಾಗಿ, ಭಕ್ತಿಯಿಂದ, ಶ್ರದ್ಧೆಯಿಂದ ವಿಶ್ವಂ ವಿಷ್ಣುರ್ ವಶತ್ಕಾರ ಭೂತ ಭವ್ಯ ಭೋತೃಭು ಪ್ರಾರಂಭ ಮಾಡಿ ವನಮಾಲಿ ಗದಿ ಶಾಂಗಿ ಶಂಕಿ ಚಕ್ರಿ ಚನಂದಕಿ ಶ್ರೀಮನ್ನಾರಾಯಣೋರ್ ವಿಷ್ಣುರ್ ವಾಸುದೇವ ಅಭಿರಕ್ಷತು ಇಷ್ಟನ್ನು ಪೂರ್ತಿ ನೀವು ಹೇಳಿಕೊಂಡಾಗ ನಿಮ್ಮ ದೇಹದಿಂದ ಹೊರಟಿರತಕ್ಕಂಥ ತರಂಗಗಳು, ನಿಮ್ಮ ಬಾಯಿನ ನಾಲಿಗೆಯ ಮೇಲಿಂದ ಹೊರಟಿರತಕ್ಕಂಥ ಅವ್ಯಕ್ತವಾದ ವೇವ್ಸು, ಕರೆಂಟ್ಸು, ತರಂಗಗಳು ನಿಧಾನವಾಗಿ ಮೇಲಕ್ಕೆ ಹೋಗಿ ಋಷಿ ಮುನಿಗಳು ಹೇಳಿದ್ದಂಥ, ತಪಸ್ಸು ಮಾಡಿ ಕೇಳಿದಂಥ ವಿಷ್ಣು ಸಹಸ್ರನಾಮದ ಕಂಪನ ತರಂಗಗಳು ಮೋಡದಲ್ಲಿ ಎಲ್ಲಿದೆಯೋ ಅಲ್ಲಿಗೆ ಇವು ಸ್ಪರ್ಶ ಮಾಡಿದಾಗ ನಿಮ್ಮ ಪಾರಾಯಣದ ಜಪದ ವಿಷ್ಣು ಸಹಸ್ರನಾಮದ ತರಂಗಗಳು ಅಲ್ಲಿ ಹೋಗಿ ಅವುಗಳ ಸ್ಪರ್ಶ ಮಾಡಿದಾಗ ಆ ಋಷಿಗಳ ನೇರವಾಗಿರತಕ್ಕಂಥ ಅನುಗ್ರಹದ ಆಗುತ್ತೆ ಇರತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಟ್ಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಸೈಂಟಿಫಿಕ್ ಥಿಂಗ್ ದಟ್ ಹಿ ಈಸ್ ಟೆಲಿಂಗ್. ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಖಚಿತ. ಆ ಅಶುಭಂ ವಿದ್ಯತೆ ಖಚಿತ ಅಂತಂದರೆ ವಾಸುದೇವನ ಭಕ್ತರಾಗಿರತಕ್ಕಂಥವರು, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳತಕ್ಕಂಥವರಿಗೆ ಗೊತ್ತಿದ್ದಾಗಲಿ ಗೊತ್ತಿಲ್ಲದೆ ಆಗಲಿ, ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಅಶುಭ ಅನ್ನದಿರೋದಿಲ್ಲ, ಅಮಂಗಳ ಅನ್ನದಿರೋದಿಲ್ಲ, ಕಳಂಕ ಅನ್ನದಿರೋದಿಲ್ಲ. ಮಂಗಳಕ್ಕೆ ಮಂಗಳ ವಿಷ್ಣು ಸಹಸ್ರನಾಮ, ಪಾವನಕ್ಕೆ ಪಾವನ ವಿಷ್ಣು ಸಹಸ್ರನಾಮ, ಪವಿತ್ರಕ್ಕೆ ಪವಿತ್ರ ವಿಷ್ಣು ಸಹಸ್ರನಾಮ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಅದು ಸ್ಟಾರ್ಟಿಂಗಲ್ಲೇ ಹೇಳ್ತಾರೆ, ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್. ನಿಮಗೆ ಪೂರ್ತಿ ಹೇಳೋಕ್ಕಾಗಲಿಲ್ಲ, ವಿಷ್ಣು ಸಹಸ್ರನಾಮ ಅಂದುಕೊಂಡು ವಿಷ್ಣು ಸ್ಮರಣೆ ಮಾಡಿದರೆ ಅಷ್ಟಕ್ಕೆ ಎಷ್ಟು ಶಕ್ತಿ ಇದೆಯಂತೆ ಅಂದರೆ, ವಿಷ್ಣು ಸಹಸ್ರನಾಮದ ಸ್ಮರಣೆಗೆ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್. ಹೇಳ್ಕೊಂಬಕ್ಕೆ ಬರಲ್ಲರಿ ಏನು ಮಾಡೋದು ಅಂತಂದರೆ, MS ಸುಬ್ಬಲಕ್ಷ್ಮಿ ಎಷ್ಟು ಚೆನ್ನಾಗಿ ಹೇಳಿದಾರಲ್ರಿ. MS ಸುಬ್ಬಲಕ್ಷ್ಮಿ ಇಂಡಿಯಾದಲ್ಲಿ ಮಾಡಿರತಕ್ಕಂಥ ಕ್ರಾಂತಿ ಏನು ಅಂದರೆ, ಮನೆಗೆ ವಿಷ್ಣು ಸಹಸ್ರನಾಮ ತಂದಿದ್ದಾಕೆ. ಯಾರೋ ಆಚಾರ್ಯರುಗಳು, ವೈದಿಕರುಗಳು ಹೇಳ್ಕೊಡ್ತಾ ಇದ್ರು ಅಷ್ಟೇ. ಅವರು ಹೇಳ್ತಾರಲ್ಲ, ಅವ್ರಿಗೆ ವೇದ ಗೊತ್ತಲ್ಲ, ನಾವು ವಿಷ್ಣು ಸಹಸ್ರನಾಮ ಯಾಕೆ ಅಂತ ಇದ್ರು. ಒಬ್ಬ ಹೆಣ್ಣು ಮಗಳು ವಿಷ್ಣು ಸಹಸ್ರನಾಮ ಹೇಳಿದ್ದು ಕೋಟಿ 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 ಜನ ಇವತ್ತು ಕಾರುಗಳಲ್ಲಿ ಕೇಳ್ತಾ ಇದ್ದಾರೆ, ಜಗತ್ತಿನಾದ್ಯಂತ ಕೇಳ್ತಾ ಇದ್ದಾರೆ ಇವತ್ತು. ಇಲ್ಲಿಗಿಂತ ನಿಮಗೆ ಹೇಳ್ತೀನಿ, ನಾನು ಎಕ್ಸ್ಟೆನ್ಸಿವ್ ಆಗಿ ಟ್ರಾವೆಲ್ ಮಾಡಿದ್ದೀನಿ. ನಮ್ಮ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಫೆಡರೇಷನ್ ಸ್ಟಾರ್ಟ್ ಮಾಡಿದ ಮೇಲೆ ವಿದೇಶಗಳಲ್ಲಿ ನಾನು ಇದರ ಮಹತ್ವ ಹೇಳ್ತಾ ಎಲ್ರಿಗೂ ಹೇಳಿಕೊಟ್ಟ ಮೇಲೆ, ಅಮೇರಿಕಾದಲ್ಲಿ ನಿಮ್ಮ ಹೆಚ್ಚು ಕಮ್ಮಿ ನಿಮ್ಮೆಲ್ಲರ ಮಕ್ಕಳು ಅಮೇರಿಕಾದಲ್ಲಿದ್ದಾರೆ. ಎಲ್ಲರೂ ಯಾವ್ಯಾವ ಊರಲ್ಲಿದ್ದಾರೋ ಅಲ್ಲೊಂದು ಹಿಂದೂ ಟೆಂಪಲ್ ಇದ್ದೇ ಇರುತ್ತೆ. ಕೇಳಿ, ಅಲ್ಲೊಂದು ಟೆಂಪಲ್ ಇರುತ್ತೆ. ಆ ಟೆಂಪಲ್ನಲ್ಲಿ ಪ್ರತಿ ಶನಿವಾರ ಭಾನುವಾರ 11ರಿಂದ 11ವರೆಗೆ 50 ಮೈಲಿ 60 ಮೈಲಿ 80 ಮೈಲಿ 100 ಮೈಲಿ 200 ಮೈಲಿ ಕಾರಲ್ಲಿ ಡ್ರೈವ್ ಮಾಡಿಕೊಂಡು ಮಕ್ಕಳನ್ನೂ ಕರ್ಕೊಂಬಂದು ಮಕ್ಕಳನ್ನೂ ನಿಲ್ಲಿಸ್ಕೊಂಡು ಕಣ್ಣು ಮುಚ್ಕೊಂಡು ಭಕ್ತಿಯಿಂದ ನೂರಾರು ಜನ ಪ್ರತಿ ಊರಿನಲ್ಲೂ ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದಾರೆ. ಅಲ್ಲಿ ರಿಮಾರ್ಕಬಲ್ ಅದು. ಗೋ ಟು ಆಸ್ಟ್ರೇಲಿಯಾ, ಗೋ ಟು ಸಿಂಗಪೂರ್, ಗೋ ಟು ಅಮೆರಿಕಾ, ಗೋ ಟು ಇಂಗ್ಲೆಂಡ್, ಎವ್ರಿವೇರ್. ಜರ್ಮನಿನಲ್ಲಿ ನಾನು ಹೋಗಿದ್ದೆ, ಸ್ಟುಟ್ಗಾರ್ಡಲ್ಲಿ ಜರ್ಮನಿಯಲ್ಲಿ. ನನಗೊಂದು ಫೋನ್ ಬಂತು, ಅವ್ರಿಗೆ ಮಿಸ್ಟರ್ ಅರುಳಮಲ್ಲಿಗೆ ಪಾರ್ಥ, ಎಸ್ ಅಂತಂದೆ.
ಹೌ ಫ್ರೀ ಯು ಆರ್ ದಿಸ್ ವೆನ್ಸ್ಡೇ, ಏನು ಹಿಂದೆ ಇಲ್ಲ ಮುಂದೆ ಇಲ್ಲ, ಹೌ ಫ್ರೀ ಯು ಆರ್ ದಿಸ್ ವೆನ್ಸ್ಡೇ ಅಂತ. ಹೂ ಆರ್ ಯು ಆ್ಯಂಡ್ ವೈ ಶುಡ್ ಐ ಮೇಕ್ ಮೈ ಸೆಲ್ಫ್ ಫ್ರೀ ಆನ್ ವೆನ್ಸ್ಡೇ, ಪ್ಲೀಸ್ ಟೆಲ್ ಮಿ ಅಂತ. ನೋ ವಿ ವಾಂಟ್ ಯು ಟು ಕಮ್ ಟು ಬರ್ಲಿನ್, ವಿಲ್ ಸೆಂಡ್ ದ ಟಿಕೆಟ್ಸ್ ಟು ಯು, ಪ್ಲೀಸ್ ಕಮ್ ಟು ಬರ್ಲಿನ್ ಅಂತ. ವೈ ಶುಡ್ ಐ ಕಮ್ ಟು ಬರ್ಲಿನ್ ಆ್ಯಂಡ್ ಹೂ ಆರ್ ಯು ಅಂತಂತಂದೆ. ವಾಟ್ ಈಸ್ ಯುವರ್ ನೇಮ್ ಅಂತಂದೆ. ಮೈ ನೇಮ್ ಈಸ್ ಮಾಲೋಲಾ ಅಂತಂದ. ನಾನಂದೆ ಐ ಬೆಟ್ ಯುವರ್ ನೇಮ್ ಈಸ್ ನಾಟ್ ಮಾಲೋಲಾ ಅಂತಂದೆ. ವೈ ಅಂತಂದ. ನಿಂದು ಆ್ಯಕ್ಸೆಂಟು ಜರ್ಮನ್ ಆ್ಯಕ್ಸೆಂಟ್ ನಿಂದು, ಯು ಆರ್ ಎ ಜರ್ಮನ್. ಮಾಲೋಲಾ ಈಸ್ ಅನ್ ಇಂಡಿಯನ್ ನೇಮ್, 100% ಇಂಡಿಯನ್ ನೇಮ್, ಯು ಕಾಂಟ್ ಬಿಕಮ್ ಮಾಲೋಲಾ ಅಂತಂದೆ. ಯು ಆರ್ ರೈಟ್ ಅಂದ. ಏನು ಅಂದೆ, ಐ ಆಮ್ ಜರ್ಮನ್ ಬೈ ಬರ್ತ್, ಬಟ್ ವೆನ್ ಐ ಹ್ಯಾಡ್ ಬೀನ್ ಟು ಇಂಡಿಯಾ, ಅಹೋಬಲಕ್ಕೆ ಹೋಗಿದ್ದೆ. ಅಹೋಬಲದಲ್ಲಿ ಒಬ್ಬ ವಿಶಿಷ್ಟಾದ್ವೈತ ಸನ್ಯಾಸಿಗಳು ನನಗೆ ಅಂಕಿತ ದೀಕ್ಷೆ ಕೊಟ್ಟು ಮಾಲೋಲ ಅಂತ ಹಿಂದೂ ಹೆಸರನ್ನು ನನಗೆ ಕೊಟ್ಟಿದ್ದಾರೆ ನಾಮ, ಅದನ್ನು ನಾನು ಇಟ್ಕೊಂಡಿದ್ದೀನಿ ಅಂತ. ಓಕೆ, ವೈ ಶುಡ್ ಐ ಕಮ್ ಟು ಬರ್ಲಿನ್, ಟೆಲ್ ಮಿ ಅಂತಂದೆ. ವಿ 50 Germans, all the 50 are Germans, we want to submit to you something. What is that? ನಾವು 50 ಜನ ಜರ್ಮನ್ಸು ವಿಷ್ಣು ಸಹಸ್ರನಾಮ ಪೂರ್ತಿ ಬಾಯಿ ಕಲ್ತಿದ್ದೀವಿ, ನಿಮಗೆ ಸಮರ್ಪಣೆ ಮಾಡಬೇಕು ಅಂತಂದ. ನಾನು ಹೇಳಿದೆ, ಐ ಟೇಕ್ ಎ ಬೆಟ್, ಇಟ್ ಇಸ್ ಇಂಪಾಸಿಬಲ್ ಅಂತ. ಇಟ್ಸ್ ಇಂಪಾಸಿಬಲ್ ಅಂತಂದೆ. ಅವನಂದ, ದೇರ್ ಇಸ್ ನಥಿಂಗ್ ಲೈಕ್ ಇಂಪಾಸಿಬಲ್ ಇನ್ ದಿಸ್ ವರ್ಲ್ಡ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ಫಸ್ಟ್ ಅವನು, ದೇರ್ ಇಸ್ ನಥಿಂಗ್ ಲೈಕ್ ಇಂಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ನಂಬರ್ 2, 50 ಜನ ಜರ್ಮನ್ಸ್ ನಾವು ವಿಷ್ಣು ಸಹಸ್ರನಾಮ ಕಲ್ತಿದ್ದೀವಿ, ನಿಮಗೆ ಸಮರ್ಪಣೆ ಮಾಡಬೇಕು ಅಂತ ನಮ್ಗೆ ಆಸೆ ಇದೆ, ಪ್ಲೀಸ್ ಅಂತಂದು. ನಾನು ಹೇಳಿದೆ, ಹೌ ಐ ಆಮ್ ಕನೆಕ್ಟೆಡ್, ಟೆಲ್ ಮಿ, ವೈ ಶುಡ್ ಯು ಸಬ್ಮಿಟ್ ಇಟ್ ಟು ಮಿ. ಓಕೆ, ಐ ಅಗ್ರಿ, ಯು ಹವ್ ಲರ್ನ್ ವಿಷ್ಣು ಸಹಸ್ರನಾಮ ಬೈ ಸಮ್ ಇರುತ್ತೆ, ವೈ ಶುಡ್ ಯು ಸಬ್ಮಿಟ್ ಇಟ್ ಟು ಮೀ, ಹೌ ಐ ಆಮ್ ಕನೆಕ್ಟೆಡ್, ಪ್ಲೀಸ್ ಟೆಲ್ ಮಿ ಅಂದೆ. ಆವಾಗ ಹೇಳ್ದ, ನಿಮ್ಮ ಇಂಗ್ಲೀಷ್ ವಿಷ್ಣು ಸಹಸ್ರನಾಮದ ಪುಸ್ತಕದಿಂದ ವಿಷ್ಣು ಸಹಸ್ರನಾಮ ಪೂರ್ತಿ ಕಲ್ತಿರೋದು ನಾವು ಅಂತ. ವೇರ್ ಡಿಡ್ ಯು ಗೆಟ್ ಇಟ್? ಅಲ್ಲಿ ಬಿಡಲಿಲ್ಲ ನಾನು. ವೇರ್ ಡಿಡ್ ಯು ಗೆಟ್ ಇಟ್, ಟೆಲ್ ಮಿ. ಅವನು ಹೇಳ್ದ, ನಿಮ್ಮ ಕ್ಲೋಸ್ ಫ್ರೆಂಡು ವಿದ್ಯಾಭೂಷಣರು ಪ್ರೆಸೆಂಟ್ ಮಾಡಿದರು ನನಗೆ ಅಂತ. ಹೌ ಡು ಯು ನೋ ವಿದ್ಯಾಭೂಷಣ, ಟೆಲ್ ಮಿ ಅಂತಂದೆ. ಆವಾಗ ಹೇಳ್ದ, ಅದೆಲ್ಲ ಇರಲಿ, ನೀವು ಬುಧವಾರ ಬರೋಕ್ಕಾಗುತ್ತೆ, ಇದು ಮಾತು ಬರೆಸ್ಬೇಡಿ, ಬುಧವಾರ ಬರ್ತೀರಾ ಹೇಳಿ ಅಂತಂದ. ಇಲ್ಲಪ್ಪ ಬರಲ್ಲ, ನಾಳೆ ಬೆಳಗ್ಗೆನೇ ನಾನು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತೀನಿ. ಝೂರಿಕ್ ಇಸ್ಕಾನ್ ಟೆಂಪಲ್ನಲ್ಲಿ ಭಾಗವತ ಸಪ್ತಾಹ ಇಂಗ್ಲೀಷಲ್ಲಿ ನಡೀತಾ ಇದೆ. ಮೆನಿ ಆಫ್ ದಿ ಯುರೋಪಿಯನ್ ಡಿಸೈಪಲ್ಸ್ ಆರ್ ಪಾರ್ಟಿಸಿಪೇಟಿಂಗ್. 8 ದಿನ ಅಲ್ಲಿರ್ತೀನಿ, ಬರೋಕ್ಕಾಗಲ್ಲ ಅಂದೆ. ಓಕೆ, ಆಫ್ಟರ್ 8 days ವೆನ್ ಯು ರಿಟರ್ನ್ ಟು ಜರ್ಮನಿ, ವೀಕೆಂಡಲ್ಲಿ ನಮ್ಮ ಟೆಂಪಲ್ಲಿಗೆ ಬರ್ತೀರಾ ಅಂತ ಅಂದ. ನಿಮ್ದು ಯಾವುದೋ ಟೆಂಪಲ್ಲು ಅಂತಂದೆ. ಬೃಹತ್ ನಾರಸಿಂಹ ಟೆಂಪಲ್ ಅಂತಂದ. ಎಲ್ಲಿ ಬೆಂಗಳೂರಲ್ಲಿ ಬೆಳೆಪಟ್ಟಲ್ಲಿ ಇದೆಯಲ್ಲ, ಅದು ಹೇಳ್ತಿದೀಯಾ ಅಂತಂದೆ. ಜರ್ಮನಿ ಸರ್ ಅಂತಂದ. ಎಲ್ಲಿ ಜರ್ಮನಿನಲ್ಲಿ ಅಂದೆ. ಜರ್ಮನಿ ಚೆಕೋಸ್ಲೋವಾಕಿಯಾ ಬಾರ್ಡಲ್ಲಿ ಬೃಹತ್ ನಾರಸಿಂಹ ಟೆಂಪಲ್ ಇದೆ, ಅಲ್ಲಿಗೆ ನೀವು ಬರಬೇಕು ಸರ್ ಅಂತಂದ. ಇಸ್ ಇಟ್ ಎ ನ್ಯೂ ಟೆಂಪಲ್ ಅಂದೆ. ಶಾಕಿಂಗ್ ಏನಂದರೆ, ಅವನು ಹೇಳ್ದ, ನಿಮ್ಮ ಮನೆ ಬೆಂಗಳೂರಲ್ಲಿ ಗಿರಿನಗರದಲ್ಲಲ್ವಾ? ಎಸ್ ಅಂದೆ. ಜಸ್ಟ್ ಆಪೋಸಿಟ್ ಟು ದಟ್ ಗಣಪತಿ ಸಚ್ಚಿದಾನಂದ ಆಶ್ರಮ ಇದೆ ಅಲ್ವಾ? ಹೌದು ಅಂದೆ. ಆ ಸ್ವಾಮಿಗಳು 4 ವರ್ಷದ ಹಿಂದೆ ನಮ್ಮ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು 25ನೇ ವರ್ಷದ ಕುಂಭಾಭಿಷೇಕ ಮಾಡಿದರೆ, ಕ್ರಾಸ್ ಚೆಕ್ ಮಾಡಿ ಅವ್ರನ್ನ. ಶಾಕ್ ಆಯಿತು. ಆಮೇಲೆ ಕೇಳಿದೆ, ಅದು ಬಿಡು, ನಾನು ಬರೋಕ್ಕಾಗ್ತಿಲ್ಲ, ವಿದ್ಯಾಭೂಷಣರು ನಿನಗೆ ಯಾಕೆ ಕೊಟ್ಟರು ಅದನ್ನು, ಆ ಪುಸ್ತಕ? ಹೌ ಆರ್ ಯು ಕನೆಕ್ಟೆಡ್ ಟು ವಿದ್ಯಾಭೂಷಣ, ಟೆಲ್ ಮಿ ಅಂತಂದೆ. ಅವನು ಹೇಳ್ದ, ನಮ್ಮ ನರಸಿಂಹ ಮುದ್ದಾಗಿದ್ದಾನೆ ಸರ್, ಜರ್ಮನಿ ನರಸಿಂಹ, ತುಂಬ ಪ್ರೀತಿ ನಮಗೆ. ನನ್ನ ಫ್ರೆಂಡ್ ಒಬ್ಬ ಜರ್ಮನಿ ಫೇಮಸ್ ಸಿಂಗರು, 3 times ಗ್ರಾಮಿ ಅವಾರ್ಡ್ ವಿನ್ನರು, ಇಂಡಿಯಾಗೆ ಹೋಗಿದ್ದ. ಬಾಂಬೆನಲ್ಲಿ ಸೆಕೆಂಡ್ ಹ್ಯಾಂಡ್ ಬುಕ್ ಸ್ಟೋರ್ನಲ್ಲಿ ಒಂದು CD, ಅದಕ್ಕೆ ಕವರ್ ಇಲ್ಲ, ಹಿಂದೆ ಒಂದು ನರಸಿಂಹದೇವ್ರ ಫೋಟೋ CD. ನನಗೆ ಲೈಕ್ ಆಗುತ್ತೆ ಅಂತ ಅವ್ನು ನನಗೋಸ್ಕರ ಅದನ್ನು ಕೊಂಡುಕೊಂಡು ಬಂದ. ನಮ್ಮ ಮನೆಗೆ ಬಂದು ನಾನು ಇಲ್ಲದೆ ಇರೋವಾಗ ಕೊಟ್ಬಿಟ್ಟು ಅವ್ನು ಕೇಳು ಅಂತ ಹೊಡೋದ. ಕೇಳಿದೆ, ಏನು ಆನಂದ ಪರಮಾನಂದವಾಗಿ ಹೋಗಿತ್ತು. ತಕ್ಷಣ ಅವನಿಗೆ ಫೋನ್ ಮಾಡಿ, ಕವರ್ ಏನು, ಡೀಟೇಲ್ಸ್ ಏನು, ಯಾರು ಹೇಳಿರೋದು ಏನು ಅಂದೆ. ಇಷ್ಟೇ ಇದ್ದಿದ್ದು ಸೆಕೆಂಡ್ ಹ್ಯಾಂಡ್ ಬುಕ್ ಸ್ಟೋರು. $1 ಕೊಟ್ಟರು.
ನನಗೇನು ಡೀಟೇಲ್ಸ್ ಇಲ್ಲ ಅಂತಂದ. ಮತ್ತೆ ಕೇಳಿದೆ, ಇಟ್ ಡ್ರೂ ಮೈ ಅಟೆನ್ಷನ್ ಸೋ ಮಚ್, ಐ ವಾಸ್ ಟೋಟ್ಲಿ ಇಮ್ಮರ್ಸ್ಡ್. ಇದೇ ವಾಯ್ಸ್ನಲ್ಲಿ ನಮ್ಮ ನರಸಿಂಹನಿಗೆ ನಾನು ಸ್ತೋತ್ರಗಳನ್ನು CD ಮಾಡಿಸ್ಬೇಕು ಅಂತ ಡಿಟರ್ಮಿನ್ ಮಾಡಿದೆ. ಟಿಕೆಟ್ಸ್ ಪರ್ಚೇಸ್ ಮಾಡಿದೆ, ಇಂಡಿಯಾಗೆ ಹೊರಟೆ, ಬಾಂಬೆಗೆ ಹೊರಟೆ. ಬಾಲಿವುಡ್ ಡೈರೆಕ್ಟರ್ಸ್ ಇದೆ, ಅವ್ರು ಕೇಳಿದರು, ಅಯ್ಯೋ ಇದೆಲ್ಲ ಬಾಲಿವುಡ್ಡಲ್ಲಿ ಹಾಕಿದ್ರೆ ನಾವು ಬದುಕೋಕ್ಕಾಗದ, ಐಟಮ್ ಸಾಂಗ್ಸ್ ಬಿಟ್ಟೇನು ಗೊತ್ತಿಲ್ಲ, ಹೋಗು ಅಂತಂದರು. ಎಲ್ಲಿ ಮತ್ತೆ ಈ ವಾಯ್ಸ್ ಅಂತಂದೆ. ಅವ್ರು ಹೇಳಿದ್ರು, ಒಬ್ಬ ಡೈರೆಕ್ಟ್ ಹೇಳಿದಂತೆ ಬಾಂಬೆಲಿ, ಮೇ ಬಿ ಇನ್ ಬಾಂಗ್ಲಾದೇಶ್ ಅದಿರ್ಬೋದು ಅಂದ್ಬಿಟ್ಟು ಅಂತ ಹೇಳಿ ಸುಮ್ಮನೆ ಕಳ್ಸೋಕ್ಕೆ. ಇವನು ಡಾಕಾಗೆ ಹೋಗಿದ್ದಾನೆ. ಡಾಕಾಗೆ ಹೋಗಿ ಅಲ್ಲಿ ಕೇಳಿದರೆ ಅವ್ರು ಹೇಳ್ತಾರೆ, ಬ್ರೆಡ್ ತಿನ್ನೋಕ್ಕೆ ಕಾಸಿಲ್ಲ, ಇನ್ನು ಮ್ಯೂಸಿಕ್ ಮರೆ ಮಾಡ್ಕೊಂಡು ಕೂತ್ಕೊಂಡೆ. ಬಾಂಗ್ಲಾ ಮ್ಯೂಸಿಕ್ ಅಂದರೆ ಕಲ್ಕಟ್ಟ, ಬಾಂಗ್ಲಾ ಮ್ಯೂಸಿಕ್ ಅಂದರೆ ಕಲ್ಕಟ್ಟ, ಇಲ್ಲಿ ಯಾಕೆ ಬಂದು ಹೋಗುತ್ತೆ, ಕಲ್ಕಟ್ಟ ಕಳಿಸಿದ್ದಾರೆ. ಕಲ್ಕಟ್ಟಾದಲ್ಲೆಲ್ಲ ಅವ್ರು ಬಾಂಗ್ಲಾ ಮ್ಯೂಸಿಕ್ ವಿಚಿತ್ರ ಇರುತ್ತೆ, ಇದು ಈ ಮ್ಯೂಸಿಕ್ ಅವರು. ಆಮೇಲೆ ಒಬ್ಬ ಹೇಳಿದಂತೆ, ಕರ್ನಾಟಕಿ ಇದು ತಮಿಳ್ನಾಡಲ್ಲಿ ಪ್ರಸಿದ್ಧ. ಸುಧಾ ರಘುನಾಥನ್ ಅಂತ ನಮಗೆ ಪರಿಚಯ ಇರೋರಿದ್ದಾರೆ, ಅವ್ರ ನಂಬರ್ ಕೊಡ್ತೀನಿ, ಫೋನ್ ಮಾಡ್ತೀನಿ, ಗೋ ಆ್ಯಂಡ್ ಮೀಟ್ ಹರ್, ಶಿ ವಿಲ್ ಹೆಲ್ಪ್ ಯು ಅಂತ. ಮಡ್ರಾಸಿಗೆ ಬಂದು ಸುಧಾ ರಘುನಾಥನ್ ಮನೆಗೆ ಹೋಗಿ CD ಕೊಟ್ಟ. ಅವ್ರು ಹಾಕಿದ್ರಂತೆ, 30 ಸೆಕೆಂಡ್ಸ್ ಅಷ್ಟೇ, ಇಷ್ಟಕ್ಕೆ ಪ್ರಪಂಚ ಎಲ್ಲ ಓಡಾಡ್ದಿಯಲ್ಲ ಮಾರಾಯ, ವಿದ್ಯಾಭೂಷಣ್ ಹಾಡಿರೋದು ಅಂತಂದ್ರು. ಹೂ ಇಸ್ ವಿದ್ಯಾಭೂಷಣ ಅಂತಂದ. ಸುಧಾ ರಘುನಾಥನೇ ವಿದ್ಯಾಭೂಷಣ್ರಿಗೆ ಫೋನ್ ಮಾಡಿ, ಈ ಮನುಷ್ಯ ಬರ್ತಾ ಇದ್ದಾನೆ, CD ಮಾಡಿಕೊಡಿ ಅಂದರು. ಬೆಂಗಳೂರಿಗೆ ಬಂದ, ವಿದ್ಯಾಭೂಷಣ್ ಪರಿಚಯ ಆಯಿತು, CD ಮಾಡಿಕೊಟ್ರು, ಒಳ್ಳೆ 3 ಹಾಡು ಮಾಡಿಕೊಟ್ರು. ಹೋಗುವಾಗ ಅವನಿಗೆ ಏನಾದರೂ ಪ್ರೆಸೆಂಟೇಷನ್ ಕೊಡಬೇಕಲ್ಲ, ನಂದು ಇಂಗ್ಲೀಷ್ ಪುಸ್ತಕ ಅವ್ರ ಮನೇಲಿತ್ತು, ವಿಷ್ಣು ಸಹಸ್ರನಾಮ. ಇನ್ನೇನು ಕೊಟ್ಟರು ಅವನಿಗೆ ದುಡ್ಡು ಕಾಸು ಕೊಟ್ಟರು ವ್ಯಾಲ್ಯೂ ಇಲ್ಲ. ಈ ಪುಸ್ತಕ ಕೊಟ್ಟಿದ್ದಾರೆ, ಏರ್ಪೋರ್ಟಲ್ಲಿ ಓದಿದ್ದಾನೆ, ಫ್ಲೈಟಲ್ಲಿ ಓದಿದ್ದಾನೆ, ಹೋದ್ಮೇಲೆ ಓದಿದ್ದಾನೆ, ಏನೋ ಮನಸ್ಸು ಕನ್ವಿನ್ಸ್ ಆಗೋಗಿದೆ. ಫೋನ್ ಮಾಡಿ ವಿದ್ಯಾಭೂಷಣ್ರಿಗೆ 50 ಪುಸ್ತಕ ಕಳಿಸಿ, ಅವ್ರದ್ದೇ CD ಇದೆಯಲ್ಲ ಅದು ಕಳಿಸಿ ಅಂತಂದಿದ್ದಾನೆ. ಇವರು, ನಾನು ಟ್ರೇಡ್ ಮಾಡಲ್ಲ, ವೇದಾಂತ ಬುಕ್ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ತೀವಿ. ದೇ ವರ್ ಏಬಲ್ ಟು ಗೆಟ್ 50 CDs ಆಫ್ ಮೈನ್, 50 ಬುಕ್ಸ್. 50 ಜನ ಜರ್ಮನ್ಸು 6 ತಿಂಗಳಿನಲ್ಲಿ CD ಹಾಕ್ಕೊಂಬೋದು, ಕೇಳ್ಕೊಂಬೋದು, ಹೇಳಕ್ಕೆ ಪ್ರಾರಂಭ. ಅದರಲ್ಲಿ ಇಂಗ್ಲೀಷಲ್ಲೂ ಕೊಟ್ಟಿನಿ, ಸಂಸ್ಕೃತದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಕೇಳಿ 6 ತಿಂಗಳಲ್ಲಿ ಪೂರ್ತಿ ಕಲಿತರು. ಒನ್ ಪಾರ್ಟ್ ಆಫ್ ದಿ ಸ್ಟೋರಿ. ಅನದರ್ ಪಾರ್ಟ್ ಆಫ್ ದಿ ಸ್ಟೋರಿ, ಅವನು ಈ ವಾಯ್ಸ್ ಕಂಡುಹಿಡಿಯೋದಕ್ಕೆ ಜರ್ಮನಿ ಹೊರಟು, ಬಾಂಬೆಗೆ ಬಂದು, ಡಾಕಾಗೆ ಹೋಗಿ, ಕಲ್ಕಟ್ಟಾಗೆ ಹೋಗಿ, ಮಡ್ರಾಸ್ಗೆ ಹೋಗಿ, ಬೆಂಗಳೂರಿಗೆ ಬಂದು, ವಿದ್ಯಾಭೂಷಣ್ ಹಿಡಿದು CDs ಮಾಡಿಸಿ ಈ ಪಾರ್ಟಿ ಖರ್ಚು ಮಾಡಿಬಿಟ್ಟಿದ್ದಾರೆ. ಇದನ್ನ ಇಟ್ ಶುಡ್ ನಾಟ್ ಗೋ ಅನ್ಸಂಗ್ ಅಂಡ್ ಅನ್ಹರ್ಡ್. ಇಟ್ಸ್ ಅ ವೆರಿ ಮೇಜರ್ ಅಕಾಂಪ್ಲಿಷ್ಮೆಂಟ್. ಇಟ್ ಶುಡ್ ಬಿ ಡಾಕ್ಯುಮೆಂಟೆಡ್ ಫಾರ್ ಪಾಸ್ಟರಿಟಿ. ಏನು ಮಾಡಬೇಕು? ತಕ್ಷಣ ಟು ಟೇಕ್ ಎ ಡಿಸಿಷನ್. ಲಾಸ್ ಏಂಜಲೀಸ್ಗೆ ಹೋದ, ಜರ್ಮನಿಯಿಂದ ಲಾಸ್ ಏಂಜಲೀಸ್ಗೆ ಹೋದ, ಚಾರ್ಟರ್ಡ್ ಫ್ಲೈಟ್ ಮಾಡ್ಕೊಂಡ. ಹಾಲಿವುಡ್ನಲ್ಲಿ ಟೆಕ್ನಿಕಲ್ ಕ್ರೂ, ಕ್ಯಾಮ್ರಾಸು, ಲೈಟಿಂಗ್ ಸಿಸ್ಟಮ್ಸ್ ಬಾಡಿಗೆಗೆ ತೊಗೊಂಡ, ಟೆಕ್ನಿಕಲ್ ಸ್ಟಾಫ್ ತೊಗೊಂಡ. ಚಾರ್ಟರ್ಡ್ ಫ್ಲೈಟು ಬರ್ಲಿನಿಗೆ ಬಂತು. ಇವನಿಲ್ಲದೆ ಇದ್ದಾಗ ಇವನ ಮನೆಯಲ್ಲಿ ಇವನ ಫ್ರೆಂಡ್ ಬಂದು ಆ ಕ್ಯಾಸೆಟನ್ನು ಕೊಡೋದ್ರಿಂದ ಶೂಟಿಂಗ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ಇವನು ಡಿಸಿಷನ್ ತೊಗೊಂಡು ಟಿಕೆಟ್ ತೊಗೊಂಡು ಬಾಂಬೆಗೆ ಬಂದಿದ್ದು. ಬಾಂಬೆಗೆ ಬಂದರು, ಎಂಟೈರ್ ಚಾರ್ಟರ್ಡ್ ಫ್ಲೈಟ್ ಅಂಡ್ ಕ್ರೂ ಕೇಮ್ ಟು ಬಾಂಬೆ. ಯಾರನ್ನ ಕನ್ಸಲ್ಟ್ ಮಾಡಿದ್ದು? ಅಲ್ಲಿ ಶೂಟಿಂಗು. ಢಾಕಾ, ಮೇ ಬಿ ಇನ್ ಬಾಂಗ್ಲಾದೇಶ್, ಅಲ್ಲಿ ಶೂಟಿಂಗು. ಅಲ್ಲಿಂದ ಕಲ್ಕಟ್ಟ, ಇದು ಕಲ್ಕಟ್ಟ ಬಾಂಗ್ಲಾ ಮ್ಯೂಸಿಕ್ ಡಿಫ್ರೆಂಟು, ಅದೆಲ್ಲ ಶೂಟಿಂಗು. ಮಡ್ರಾಸ್, ಸುಧಾ ರಘುನಾಥನ್ ಮನೆ, ಅಲ್ಲಿ ಶೂಟಿಂಗು. ಅವರು ವಿದ್ಯಾಭೂಷಣ್ರಿಗೆ ಡೈರೆಕ್ಷನ್ನು. ಬೆಂಗಳೂರಿಗೆ ಬಂತು ಚಾರ್ಟರ್ಡ್ ಫ್ಲೈಟು, ವಿದ್ಯಾಭೂಷಣ್ ಮನೆ ಶೂಟಿಂಗು. CD ಮಾಡಿದ್ದು ಶೂಟಿಂಗು. ಹೋದ, ಎಡಿಟ್ ಎಲ್ಲ ಮಾಡಿಸ್ದ, ಫಿಲಮ್ ಆಯಿತು. ಮೇ ಬಿ ಇನ್ ಬಾಂಗ್ಲಾದೇಶ್ ಅಂತಲೇ ಹೆಸರಿಟ್ಟ ಅದಕ್ಕೆ. ಲಾಸ್ ಏಂಜಲೀಸಿಗೆ ಕಳಿಸ್ದ. ಸಿಕ್ಕಾಪಟ್ಟೆ. ಇಮ್ಯಾಜಿನ್, ಒಂದು ಚಾರ್ಟರ್ಡ್ ಫ್ಲೈಟು ಅಮೆರಿಕಾದಿಂದ ಹೊರಟು ವಿತ್ ಕ್ಯಾಮ್ರಾದ ಕ್ರೂಗಳು, ಲೈಟಿಂಗ್ಗಳು, ಸಿಸ್ಟಮ್ಗಳು, ಟ್ರಾವೆಲ್ಗಳು, ಅವ್ರಿಗಿರೋದಕ್ಕೆಲ್ಲ ಅರೇಂಜ್ಮೆಂಟ್ಗಳೆಲ್ಲ ದೇಶಗಳಲ್ಲಿ ಎಷ್ಟು ಖರ್ಚಾಗಿದೆ ಅದಕ್ಕೆ. ಇವನು ಉತ್ಸಾಹದಲ್ಲಿ ಎಕ್ಸೈಟ್ಮೆಂಟ್ ಖರ್ಚು ಮಾಡಿಬಿಟ್ಟೆ ಸಿಕ್ಕಾಪಟ್ಟೆ. ಏನು ಮಾಡಬೇಕು? ತಲೆ ಮೇಲೆ ಕೈ ಇಟ್ಕೊಂಡ. ವಿಷ್ಣು ಸಹಸ್ರನಾಮ ಅಂದ್ಕೊಂಡು ನಾನೆಲ್ಲೋ ಟ್ರಾಪ್ ಆಗೋಗ್ಬಿಟ್ನಲ್ಲ, ಈ ಪಾರ್ಟಿ ಖರ್ಚಾಗೋಯ್ತು. ಇನ್ಮೇಲೆ ವಿಷ್ಣು ಸಹಸ್ರನಾಮ ಹೇಳಬೇಕೋ ಬೇಡೋ, ಇದು ಹೇಳಿಕೊಂಡಿದ್ದಕ್ಕೆ ಈ ಪಾರ್ಟಿ ಖರ್ಚು ತಲೆ ಮೇಲೆ ಬಂದರೆ ಗತಿ ಏನು ಅಂತ ಅಳ್ತಾ ಕೂತ್ಕೊಂಡಂತೆ. ಇದು ಒಂದಿನ ಅದಾಗ ಒಂದು 3 ತಿಂಗಳಾಗಿದೆ, ಒಂದು ಅಡ್ವರ್ಟೈಸ್ಮೆಂಟ್ ಬಂದಂತೆ. ಏನು ಅಂದರೆ ಇಟಾಲಿಯನ್ ಫಿಲಮ್ ಫೆಸ್ಟಿವಲ್ ಆಗ್ತಾ ಇದೆ. ನಾನ್ ಫಿಕ್ಷನ್ ಕ್ಯಾಟಗರಿಗೆ ಯುರೋಪಿಯನ್ ಪ್ರೊಡ್ಯೂಸರ್ಸ್ ಇದ್ದರೆ ಅದನ್ನು ಅಪ್ಲೈ ಮಾಡ್ಕೋಬೋದು ಅಂತ. ಅವನು ಯುರೋಪಿಯನ್ನು ನಾನ್ ಫಿಕ್ಷನ್ ಕ್ಯಾಟಗರಿ ಆ ಫಿಲಮ್ಸ್ ಕಳಿಸ್ದ, ಅಪ್ಲೈ ಮಾಡ್ದ. 1 ಮಂತು ಮಿಲಾನ್ಗೆ ಹೋದ, ಇಟಲಿಗೆ ಹೋದ. ಫಿಲಮ್ ಫೆಸ್ಟಿವಲ್ ಆಯಿತು. ಇಟ್ ವಾಸ್ ಡಿಕ್ಲೇರ್ಡ್ ಆಸ್ ಬೆಸ್ಟ್ ನಾನ್ ಫಿಕ್ಷನ್ ಫಿಲಮ್ ಆಫ್ ದಿ ಇಯರ್ ಫಾರ್ ದಿ ಎಂಟೈರ್ ಯುರೋಪ್.
ಅವನು ಎಷ್ಟು ಖರ್ಚು ಮಾಡಿದ್ದ 5 ಪಟ್ಟು ದುಡ್ಡು ಬಂದು 5 ಟೈಮ್ಸ್ ದುಡ್ಡು ಬಂತಂತೆ. ಬಂದ ತಕ್ಷಣ ಎಲ್ಲರಿಗೂ ವಿಷ್ಣು ಸಹಸ್ರನಾಮದ ಸೆಲೆಬ್ರೇಷನ್ ಮಾಡಿದ್ದಂತೆ. ಯಾರ್ಯಾರಿಗೆ ಬರುವ ಇಂಡಿಯನ್ ಕಮ್ಯುನಿಟಿ ವಿಷ್ಣು ಸಹಸ್ರನಾಮ ಹೇಳಿ, ಐ ಡಿಡ್ ನಾಟ್ ನೋ ದಟ್ ಇಟ್ ಇಸ್ ಸೋ ಪವರ್ಫುಲ್. 1:5 ಟೈಮ್ಸ್ ಇಟ್ ಗಾಟ್ ಬ್ಯಾಕ್ ಮೈ ಮನಿ. ನನಗೆ ಹೇಳ್ದ. ಲಾಸ್ಟ್ ಹೇಳ್ತೀನಿ, ನಾವು ಇಲ್ಲಿ ಬನ್ನೇರುಘಟ್ಟ ರೋಡ್ನಲ್ಲಿ ನಿಸರ್ಗ ಲೇಔಟ್ನಲ್ಲಿ ಲಕ್ಷ್ಮೀನಾರಾಯಣಿಗೆ ಹೇಳಿ 4 ಕೋಟಿ ರೂಪಾಯಿನಲ್ಲಿ ಪುರಂದರ ಮಂಟಪ ಅಂತ ಮಾಡಿಸಿದ್ವಿ. ನಾನೇ ಇನಾಗ್ರೇಟ್ ಮಾಡಿದ್ದೀನಿ, ಗ್ರಾನೈಟ್ ಹಾಕಿದ್ದಾರೆ, ನಾನು ಇನಾಗ್ರೇಟ್ ಮಾಡಿ ತುಂಬ ಜೋರಾಗಿ ಚೆನ್ನಾಗಿದೆ. ಅಲ್ಲಿ ಪುರಂದರ ಪ್ರಶಸ್ತಿ ಅಂತ ಅವಾರ್ಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಅವಾರ್ಡು ವಿದ್ಯಾಭೂಷಣ್ ರೆಕಾರ್ಡ್ನ ಡಿಸಿಷನ್ ತೊಗೊಂಡ್ವಿ. ಅವಾರ್ಡ್ ದಿನ ಬಂತು. ವಿದ್ಯಾಭೂಷಣರು ಕಾರಲ್ಲಿ ಇಳಿದ್ರು, ಬಂದು ಅವ್ರನ್ನ ಕರ್ಕೊಂಡೋದ್ವಿ, ಸ್ಟೇಜಲ್ಲಿ ಕೂಡಿಸ್ಕೊಂಡ್ವಿ. ಅವ್ರ ಜೊತೆ ಎಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಒಬ್ಬರು ಕಾವಿ ಬಟ್ಟೆ, ಕಾವಿ ಪಂಚೆ, ಯುರೋಪಿಯನ್ ಮುಖ. ಬೆಂಗಳೂರಲ್ಲಿ 106 ಜನ ಅಮೇರಿಕನ್ಸ್ ಬರ್ತಾರೆ, ಅದೇನು ಸೀರಿಯಸ್ ಇಲ್ಲ. ಆ ಫಂಕ್ಷನ್ ಎಲ್ಲ ಮುಗೀತು, ಅವರು ಅವಾರ್ಡ್ ಕೊಟ್ಟಾಯಿತು, ಅವ್ರ ಕಚೇರಿನೂ ಆಯಿತು. ವಾಪಸ್ ಅವ್ರನ್ನ ಕಾರಿಗೆ ಬಿಡುವಾಗ ಬಂದೆ. ಆಡಿಯನ್ಸ್ನಲ್ಲಿ ಆ ಕೆಂಪು ಲುಂಗಿ, ಕೆಂಪು ಜುಬ್ಬ ಹಾಕ್ಕೊಂಡಿದ್ದಂಥ ಯುರೋಪಿಯನ್ ಮುಖದವ್ರು ಎದ್ದ, ಹತ್ತಿರ ಬಂದು ನಮಸ್ಕಾರ ಮಾಡಿದ. ಡಿಡ್ ಯು ರೆಕಾಗ್ನೈಸ್ ಮೀ ಅಂತಂದ. ನೋ, ಹೂ ಆರ್ ಯು ಅಂತ. ಐ ಆಮ್ ಮಾಲೋಲಾ ಅಂತ. ನನಗೆ ನಡುಗೋದೆ, ಹೌದಾ ಅಂತಂದೆ. ಆಮೇಲೆ ವಿದ್ಯಾಭೂಷಣರು ಪರಿಚಯ ಮಾಡಿಕೊಟ್ರು. ಆಮೇಲೆ ನನಗೆ ವಿದ್ಯಾಭೂಷಣರು ನಾಳೆ 6 ಗಂಟೆಗೆ ಫ್ರೀ ಇದ್ದೀರಾ ಬೆಳಗ್ಗೆ ಅರಳುಮಲೆಗೆ ಅಂತಂದರು. ಯಾಕೆ ಅಂದೆ. ನಮ್ಮ ಮನೆಗೆ ಬರೋಕ್ಕಾಗುತ್ತಾ ಅಂದರು. ಖಂಡಿತ ನೀವು ಹೇಳಿದ್ರೆ ಬರ್ತಾ ಇರ್ತೀನಿ ಅಂದೆ. 4 ಗಂಟೆಗೆ ಎದ್ದು ನಾನು ಸ್ನಾನ ಸಂಧ್ಯೆ ಅವನ್ನೇ ಪೂಜೆ ಎಲ್ಲ 5:15 ಮುಗಿಸ್ಕೊಂಡು ಎಕ್ಸಾಕ್ಟ್ಲಿ ಅಟ್ 6 ವಿದ್ಯಾಭೂಷಣರ ಮನೇಲಿದ್ದೆ. ಕನಕಪುರ ರೋಡು, ನಮ್ಮ MTR ಹಿಂದೆ ಇದ್ದೆ. ಒಳಗೆ ಹೋಗ್ತೀನಿ, ಬಾಗಿಲು ತೆಗೆದ್ರು ಅವರೇ. ಸ್ವಾಮಿಗಳು ಮಂಟಪ ಹಾಕಿ ಹೇಗೆ ಪೂಜೆ ಮಾಡ್ತಾರೋ ಹಾಗೆ ದೊಡ್ಡ ಮಂಟಪ ಹಾಕಿಬಿಟ್ಟಿಯ ನಮ್ಮ ಮಾಲೋಲಾಗಲಿ. ಎಷ್ಟು ಸಾಲಿಗ್ರಾಮಗಳು, ಎಷ್ಟು ಬೆಳ್ಳಿ ಬಂಗಾರದ ವಿಗ್ರಹಗಳು, ಎಲ್ಲ ತಾರತಮ್ಯ, ಗ್ರೇಡೇಷನ್ನು. ಆಮೇಲೆ ತೀರ್ಥಕ್ಕೆ ಗಂಧೋದಕ, ಸ್ವಾದೋದಕ, ತುಳಸಿ ಎಲ್ಲ ಇಟ್ಕೊಂಡಿದ್ದಾನೆ. ಪೂಜೆ ಮಾಡ್ತಾ ಇದ್ದಾನೆ. ಮಂಗಳಾರತಿ ಅದು ನೈವೇದ್ಯ ಮಾಡ್ದ, ಮಂಗಳಾರತಿ ಮಾಡ್ದ. ನಾನು ವಿದ್ಯಾಭೂಷಣ ನೋಡಿದ್ವಿ, ಎಲ್ಲ ಆಯಿತು. ಆಮೇಲೆ ಪ್ರಹ್ಲಾದ ಅಂದ ಜೋರಾಗಿ. ನಮಗೇನಪ್ಪ ಅಂದರೆ, ಬಚ್ಚಲು ಮನೆಯಿಂದ ಅವನ 5 ವರ್ಷದ ಮಗ ಸ್ನಾನ ಮುಗಿಸಿ ಒಂದು ಮಡಪಜ್ಜೆ ಹಿಂಡ್ಕೊಂಡು ಉಟ್ಕೊಂಡಿದ್ದಾನೆ, ಇನ್ನೊಂದು ಮಡಪಜ್ಜೆ ಹಿಂಡ್ಬಿಟ್ಟು ಹಾಕ್ಕೊಂಡು ಬಂದ. 5 ವರ್ಷದವನು ಬಂದು ಮಂಗಳಾರತಿ ತಗೊಂಡ, ಹೀಗೆ ಕೈ ಹಿಡ್ದ. ಅವನು 3 ಸರ್ತಿ ತೀರ್ಥ ಹಾಕಿದ ಅವನಿಗೆ. ಅವನು ಹೀಗೆ ಅಂದ್ಕೊಂಡು ತೀರ್ಥ ತಗೊಂಡ. ವಿದ್ಯಾಭೂಷಣ್ ನನಗಂದರು, ಇದಕ್ಕೆ ನೀವು ಏನು ಎಕ್ಸ್ಪ್ಲೇಷನ್ ಕೊಡ್ತೀರಾ ಹೇಳಿ ಪಾರ್ಥಸಾರಥಿ ಅಂತ. ಆಮೇಲೆ ಅದು ಬಂದುಬಿಟ್ಟು ವಿಷ್ಣು ಸಹಸ್ರನಾಮ ನೀವು ಜರ್ಮನಿಗೆ ಬರಬೇಕು, 50 ಜನ ಕೇಳಬೇಕು ಅಂತ ಮಾತಾಡಿ ಹೋದ. ಅದು ವಿಷ್ಣು ಸಹಸ್ರನಾಮ ಇಟ್ ಹ್ಯಾಸ್ ಕ್ರಿಯೇಟೆಡ್ ಸೋ ಮಚ್ ಎವ್ರಿವೇರ್. ನಾನು ನಿಮ್ಗೆ ಹೇಳಿದೇನೆಂದರೆ, ಸೆಕೆಂಡ್ ಪಾರ್ಟ್ ಆಫ್ ದಿ ಮೋಸ್ಟ್ ಆಫ್ ಯು ಹ್ಯಾವ್ ಕಮ್ ಟು ದಿ ಎಂಟರ್ಡ್ ಸೆಕೆಂಡ್ ಪಾರ್ಟ್ ಆಫ್ ಲೈಫ್. ಯು ಹ್ಯಾವ್ ಸೀನ್ ಎವ್ರಿಥಿಂಗ್. MTR ಇಂದ ಎಲ್ಲ ನೋಡಿದ್ದೀರಾ, ಎಲ್ಲ ಬಟ್ಟೆ ನೋಡಿದ್ದೀರಾ, ಎಲ್ಲ ಕಾರು, ಎಲ್ಲ ಔಟಿಂಗ್ ನೋಡಿದ್ದೀರಾ. 20 ಮಿನಿಟ್ಸ್ ಇಡೇ ವಿಷ್ಣು ಸಹಸ್ರನಾಮ ಕೇಳಿ ಬಂದಿದ್ರೆ ಹೇಳಿ. ಯು ಎಕ್ಸ್ಪೀರಿಯನ್ಸ್ ಡಿವೈನ್ ಜಾಯ್. ಅದು ಬ್ಲಿಸ್ಫುಲ್ ಹ್ಯಾಪಿನೆಸ್. The happiness, you cannot purchase it. Blissful happiness, divine joy, ಅಲೌಕಿಕ ಆನಂದ, ದೈವಿಕ ಸಂಭ್ರಮ ಕೊಡುತ್ತೆ. ಹೊರಗುರು ಉಪದೇಶ ಎನಗಾಯಿತು ಇನ್ನೀಗ ಇನ್ನೇನೇನೇನು, ಮಾಯದ ಸಂಸಾರ ಮಮಕಾರ ಹೆಂಗಿತು ಇನ್ನೇನೇನೇನು, ಏನೆಂದು ಹೇಳಲಿ ಆನಂದ ಸಂಭ್ರಮ ಇನ್ನೇನೇನೇನು. ಇನ್ಎಕ್ಸ್ಪ್ಲಿಕಬಲ್ ಎಕ್ಸ್ಪೀರಿಯನ್ಸ್, ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್, ಜಾಯ್, ಡಿವಿನಿಟಿ. ಇಟ್ ಈಸ್ ಕಾಲ್ಡ್ ವಿಷ್ಣು ಸಹಸ್ರನಾಮ. ನಮಸ್ಕಾರ. ಪುಸ್ತಕಗಳು ನೆನ್ನೆ ಇವತ್ತು ತುಂಬ ಜನ ಪುಸ್ತಕ ಮುಗಿದೋಗಿದೆ ಸರ್ ಅಂದರು. ಎಲ್ಲ ಪುಸ್ತಕಗಳು ಬಂದಿದೆ. ಒಂದು ನಿಮ್ಮ ಯಾವ ಸಮಸ್ಯೆಗಳಿಗೆ ಏನು ಪರಿಹಾರ ಅನ್ನೋ ಪುಸ್ತಕ ಸಿದ್ಧ ಇದೆ. ವಿಷ್ಣು ಸಹಸ್ರನಾಮದ ಸಮಗ್ರ ಅರ್ಥಗಳು, ಅಪೂರ್ವ ಅರ್ಥಗಳು ಪುಸ್ತಕ ಬಂದಿದೆ. ಭಾಗವತ ಅಧಿಕ ಮಾಸ 16ನೇ ತಾರೀಕು ಮುಗಿಯುತ್ತೆ. ಅಷ್ಟರ ಒಳಗಾಗಿ ಪ್ರತಿಯೊಬ್ಬರು ಜೀವಮಾನದಲ್ಲಿ ಎಲ್ಲ ಮಾಡಿದ್ದೀರಾ. ದಾನ ಮಾಸ 2 ಭಾಗವತ 5, 7, 11, 15 ಎಷ್ಟಾಗುತ್ತೋ ಅಷ್ಟು ತೊಗೊಳ್ಳಿ. ಒಂದು ಮನೇಲಿ ಇಟ್ಕೊಳ್ಳಿ, ದಾನ ಕೊಡಿ. ಅದೇ ಥರ ಇಂಗ್ಲೀಷ್ ವಿಷ್ಣು ಸಹಸ್ರನಾಮ ಇದೆ. ದಯವಿಟ್ಟೆಲ್ಲ ತಗೋಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು, ಮನೇಲಿ ಪುಸ್ತಕ ಭಾಗವತ ಇದ್ದರೆ ಮನೆ ತೀರ್ಥಕ್ಷೇತ್ರ ಆಗುತ್ತೆ, ದೇವತೆಗಳ ಸನ್ನಿಧಾನ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ, ಮಂಗಳವಾಗಲಿ. ನಮಸ್ಕಾರ. पुरुषोत्तम देवाक पांय पडूं
आमगेले 3 मिनटात स्वाम्यांगेल उडकास करून आयचे 2 दिवस प्रवचन विष्णू सहस्रनामाविषयी तुम्ही पर ऐकलंती आता ಆಲ್ರೆಡಿ 2 ದಿವಸ ಚಲ್ಲ आणि 5 ದಿವಸ ಬರಲೆ ಇವತ್ತು 2ನೇ ದಿನದ ವಿಷ್ಣು ಸಹಸ್ರನಾಮ ಮಹಿಮೆಯ ಬಗ್ಗೆ ತಾವು ಹೇಳಿದಿರಿ. ನಿಮ್ಮ ವಾಕ್ಚಾತುರ್ಯ ಒಂದು ದುಗುಡು ದುಮ್ಮಾನ ದುಃಖ ಅಂತ ಹೇಳಿ 21 ಶಬ್ದ ಹೇಳಿದ್ರಿ. ನಾನು ಕೌಂಟ್ ಮಾಡಿದೆ ಕೂತ್ಕೊಂಡು. ಅಂದರೆ ಆ ರೀತಿ ಆ ಒಂದು ಫ್ಲೂಯೆನ್ಸಿ ಇದೆಯಲ್ಲ, ಅದು ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಇಷ್ಟು ಉದ್ದ 21 ವರ್ಡ್ ಹೇಳಬೇಕಾದ್ರೆ ಅಷ್ಟು ಫಾಸ್ಟ್ ಇರ್ಬೇಕು. ನನಗೆ 3 ನೆನಪಿದ್ದಿದೆ ಈಗ. ನಾನು ಆದರೆ ಕೂತ್ಕೊಂಡು ಲೆಕ್ಕ ಮಾಡಿದೆ. ಇದೇ ರೀತಿ ನಿಮ್ಮ ವಾಕ್ಚಾತುರ್ಯಕ್ಕೆ ನಾವೆಲ್ಲರೂ ತುಂಬ ಮರಳಾಗಿ ಹೋಗಿದ್ದೇವೆ. ಧನ್ಯವಾದಗಳು. ಮತ್ತು ಇನ್ನೊಂದೇನೆಂದರೆ ನಾನು ನೋಟ್ ಮಾಡಿದ್ದು, ನಿನ್ನೆ ಮೆಲ್ಬೋರ್ನ್ ವಿಷಯ ಹೇಳಿದ್ರಿ, ಇವತ್ತು ಜರ್ಮನಿ ವಿಷಯ ಹೇಳಿದ್ರಿ. ನಮಗೆ ಭಾರತೀಯರಿಗೊಂದು ಏನಂದರೆ, ಫಾರಿನ್ನವರು ಹೇಳಿದರೆ ಅಲ್ಲಿ ಸಕ್ಸಸ್ ಆದರೆ ನಾವು ಒಪ್ಕೊಳ್ತೇವೆ ಅನ್ನೋ ಎಕ್ಸಾಂಪಲ್ ಯೋಗ ಡೇ. ಯೋಗ ಎಷ್ಟೋ ಕಾಲದಿಂದ ಇತ್ತು, ಆದರೆ ಒಂದ್ಸಲ ಮೋದಿಯವರು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಮಾಡಿದ ಮೇಲೆ ಆ ಯೋಗಕ್ಕೆ ಇನ್ನೂ ಸ್ವಲ್ಪ ಬಲ ಬಂತು. ಅದೇ ರೀತಿ ನೀವು 2 ದಿನದಿಂದ ನಮಗೆ ಭಾರತ ಬಿಟ್ಟು ಬೇರೆ ದೇಶದ ಕಥೆಗಳನ್ನು ಹೇಳಿ ವಿಷ್ಣು ಸಹಸ್ರನಾಮ ಎಷ್ಟು ಪವರ್ಫುಲ್ ಅಂತ ತಿಳಿಸಿಕೊಟ್ಟಿದ್ದೀರಿ. ಗೊತ್ತಿರುತ್ತೆ, ಆದರೆ ಅದು ನಾವು ಹೇಳುವಾಗ ನಮ್ಮ ಶ್ರದ್ಧೆ ಸ್ವಲ್ಪ ಕಡಿಮೆ ಆದರೆ ಅದರ ಇದು ಕೂಡ ಫಲ ಕೂಡ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ. ಅಂದರೆ ನಮಗೆ ಅಷ್ಟು ಫಲ ಬರಬೇಕಾದ್ರೆ ನಮಗೆ ಅಷ್ಟು ಶ್ರದ್ಧೆ ಬೇಕು ಅಂತ ಅಂದ್ಕೊಳ್ತೇನೆ. ಸ್ವಲ್ಪ 1-2 ಮಾತು ಕೊಂಕಣಿಯಲ್ಲಿ ನಿಮ್ಮ ಅಪ್ಪಣೆಯಿಂದ ಕೇಳಿ. आमगेले आती 7 दिवसाचे प्रवचन सेवादार आशिल्ले MR नायक मामू आनी तागेले बायल आयल्यांती आनी कृष्णा नायक आनीक आमगेली ही राधिका नायक आयल्यांती. तिगेले बामूण एक भाई पर येवच्या पुरो तांकां आमगेले कमिटी तर्फे धन्यवाद. आयची 1 दिसा सेवेदार गोविंद भट आनी कुटुंब तांणी कारणांतरान आज येनिंती तांकां आयिल्ले तेद नमी प्रसाद दिताती. आनीक आयचे भजन सांगिल चेल्ली बारीला एक सांगला भाई आनीक चेल्ली आतां अनन्या प्रभू म्हण सांगून ह्या सन चेडू कितले लायक सांगता ती म्हणून 4 जाणां कळका तांकां एक 4 जाणां आयकलीन म्हूण खुश जावका म्हळेल का तेरा मेका आनी एक 10-12 दीस सन चेडू आले दवरला दशावनु तन्नी 5 ಕಾಲ येताती तुमी दयदोवन पुरा जाणांना 5 ಕಾಲ भितर येवका. केले जण कामां वताती तशें कसले आशिल्ले वाडना कोण घरकड आराम आसतात तांणी तुमगेलें काम जालें तितलें होगी मुगसून 5 गंटे भितर येयाती तांकां प्रोत्साह दिवचे तेरा. आनी आमगेले तुळशी अर्चनेचे 15 तारीखेचे ಸ್ವಲ್ಪ स्लॉट आसा ते लक्ष कोरका तुम्ही कोण घेयनी पळय म्हळ्यार तुमगेले रिलेशन जेव्हा आनी कोणें आसले री करायाती 15 तारीखेक 6 तारीख लागी येता रस दावन 5 तारीखे आमगेले तुळशी उद्राचे तुळशी दळ करचे काम खंडित मस्त जाणां ನೀವು कायता म्हळ्यार सुमार काम आसा ताजे अरेंजमेंट पुरा आमी करता ती. तुलसी अर्चने 6 तारीखेक त्या प्रोग्रामांतू 8:30 गंटेक आमगेले ಸ್ವಲ್ಪ स्लॉट आसा. ते कोण आसा तांकां कोणाकय 9:30 आनी 10:30 गंटेचे स्लॉट आंतू कोणी मुखार कोरून येवचे जाल्यार म्हळ्यार भटमाम म्हणलो 1 गंट जावका. सो 1 गंट जावका म्हणटाना आमी त्या 10:30 स्लॉट आशिल्ले ಸ್ವಲ್ಪ जनाक आमी 8:30 मुखार येवचे जातो म्हूण आमी रिक्वेस्ट करून घेता आसाची. आनीक तुमी आतां हे पळयलें अधिक मासात जेवची तसले प्रोग्राम आंतू तुमगेले सहकारू पुरो जनान दिवन जाल्यार देवान ताज्या पाशी वयर आमकां एक केला. कसं जालें म्हळ्यार कृष्ण जावन एकादशी आयलो तो लास्ट सॅटर्डे. आतां परा राम जावन एकादशी येताच. रामाक पट्टाभिषेकूय एकादशीकची. सो 2 एकादशीक विष्णूले पूर्ण अनुग्रह द्वारकानाथ भवनास. सो आमकां भारी खुशी कसं म्हळ्यार एक नेक्स्ट सॅटर्डे म्हळ्यार 12 तारीखेक एकादशीक राम पट्टाभिषेकू रामकृष्ण भटमामान सांगले तांगेले ते जेवचे कार्यक्रमांतू लास्टाक राम पट्टाभिषेक जावका म्हणू आमगेले कमिटी आमगेले वॉलंटियर्स मस्त उमेद आसा की ग्रँड करका म्हणू एक देवाक मेरवणीगेर हाडका मस्त नमुने पुरा प्लॅन्स केला. तुमगेले परा 12 तारीखेक खंय आसल्यार कसले स्लॉट दवरून घेवन नकाची आमी भायरी पंडाल LED स्क्रीन्स पुरा घालता आसाची. रामाक कशी पट्टाभिषेक पूड केले की तसले एक 6 मठाचे आम्ही करका म्हणलेकला तुमगेले पूर्ण सहकार निमून घेतास. आणि दोन्हीचे
पुनर्वसु नक्षत्र रामाल कई राम पूजे ने नेक्स्ट डे येऊ छे पुनर्वसु नक्षत्र के सो रामाल दिसांतू ची राम पूजन जता अस त्यामुळे आमका एक द्वारकानाथ भवनाक आमगेला पुरा जैनाक एक भाग्य म्हणून सांगच्याक अविच पावता अस आता आरती जाता अस आरती जातरी तमे पळारा प्रोग्रामाक वचका म्हणून निमगून घेतास. ಬರ್ತಾರೆ